जय बोलो पार्श्वनाथ स्वामी भगवान की, जय बोलो 24 तीर्थंकर भगवान की, जय बोलो कुष्मांडिनी माता की. ಬಂಧುಗಳೇ, ಜೈನ ಕಾಶಿ ಮೂಡುಬಿದಿರೆಯಲ್ಲಿ 25 ವರ್ಷಗಳ ಹಿಂದೆ ಪಟ್ಟಾಭಿಷಿಕ್ತರಾಗಿ ಶ್ರೀ ಜೈನ ಮಠ ಮೂಡುಬಿದಿರೆ ಮಾತ್ರವಲ್ಲದೆ ತಮ್ಮ ವ್ಯಾಪ್ತಿಗೆ ಬರುವಂತಹ, ತಮ್ಮ ಸೀಮೆಗೆ ಬರುವಂತಹ ಎಲ್ಲ ದೇವರ ಸಾನ್ನಿಧ್ಯಗಳನ್ನು ಉನ್ನತೀಕರಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡು ಸಾರ್ಥಕವಾದಂತಹ 25 ಸಂವತ್ಸರಗಳನ್ನು ಮುಗಿಸಿ ಇದೀಗ 26ನೇ ವರ್ಷದಲ್ಲಿ ನಾವೆಲ್ಲರೂ ಕೂಡ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಮೂಡುಬಿದಿರೆ ಶ್ರೀ ಜೈನ ಮಠದ ಪರಮಪೂಜ್ಯ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಇಚ್ಛಾಮಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ 25 ವರ್ಷಗಳಲ್ಲಿ ಶ್ರೀ ಜೈನ ಮಠದ ವತಿಯಿಂದ ನಡೆದಂತಹ ವಿವಿಧ ಕಾರ್ಯಕ್ರಮಗಳು, ವಿಶೇಷವಾಗಿ ಅದು ಬಸದಿ ದೇವಾಲಯಗಳ ಜೀರ್ಣೋದ್ಧಾರಗಳಿರ್ಬೋದು ಅಥವಾ ಧರ್ಮ ಪ್ರಭಾವನೆ ಇರಬಹುದು, ದೇಶ ವಿದೇಶಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಪ್ರಭಾವನೆ ಮಾತ್ರವಲ್ಲದೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟಂಥ ಉಜ್ವಲವಾದಂತಹ ಪ್ರೋತ್ಸಾಹ. ಬಹುಶಃ ವಿಶೇಷವಾಗಿ ಪೂಜ್ಯ ಸ್ವಾಮೀಜಿಯವರು ಯಕ್ಷಗಾನ, ಭರತನಾಟ್ಯ, ಸಾಹಿತ್ಯ ಈ ಎಲ್ಲ ಕ್ಷೇತ್ರಗಳಿಗೆ ಅನನ್ಯವಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇವತ್ತು ಕೂಡ 2 ಕಾರ್ಯಕ್ರಮಗಳು, ಒಂದು ಪಟ್ಟಾಭಿಷೇಕದ ಪ್ರಯುಕ್ತ 3 ನುರಿತ ಕಲಾವಿದೆಯರು ಭರತನಾಟ್ಯ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನುರಿತ ಯಕ್ಷಗಾನ ಕಲಾವಿದರಿಂದ ತಾಳಮದ್ದಲೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ 2 ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ಶ್ರೀ ಜೈನ ಮಠ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಮೊದಲಿಗೆ ನಾವು ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ. ಇವತ್ತು ನಮ್ಮ ಜೊತೆಯಲ್ಲಿ 3 ಜನ ಯುವ ಕಲಾವಿದೆಯರಿದ್ದಾರೆ. 3 ಜನ ಕೂಡ ಪ್ರತಿಭಾನ್ವಿತರು, ಬೇರೆ ಬೇರೆ ಬಹಳ ದೊಡ್ಡ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡಿ ಶಾಬಾಸ್ ಅನಿಸಿಕೊಂಡವರು. ಕುಮಾರಿ ಅನನ್ಯ, ಕುಮಾರಿ ತನ್ವೀರಾವ್ ಹಾಗೂ ಕುಮಾರಿ ಪ್ರಕೃತಿ, ಈ 3 ಜನರ ಭರತನಾಟ್ಯವನ್ನು ಈಗ ನಾವು ವೀಕ್ಷಿಸಲಿಕ್ಕಿದ್ದೇವೆ. ಆ 3 ಜನ ಕಲಾವಿದರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಕುಮಾರಿ ಅನನ್ಯ ಇವರ ಭರತನಾಟ್ಯವನ್ನು ನಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೇವೆ. ಜೈನ ಪದವಿ ಪೂರ್ವ ಕಾಲೇಜು, ಆಳ್ವಾಸ್ ಇರ್ಬೋದು, SDM ಇರ್ಬೋದು, ಬೇರೆ ಬೇರೆ ಕಡೆ ಅಧ್ಯಯನ ಮಾಡಿದಂಥ ಈ ವಿದ್ಯಾರ್ಥಿನಿ ಬಾಲ್ಯದಿಂದಲೇ ಭರತನಾಟ್ಯದಲ್ಲಿ ಬಹಳ ಆಸಕ್ತಿ, ನೃತ್ಯದಲ್ಲಿ ಆಸಕ್ತಿ ಮಾತ್ರ ಅಲ್ಲ, ಬೇರೆ ಬೇರೆ ಹಂತಗಳಲ್ಲಿ ಪರೀಕ್ಷೆಗಳನ್ನು ಎದುರಿಸಿ ಪರೀಕ್ಷೆಗಳನ್ನು ಉತ್ತೀರ್ಣರಾದವರು. ಆಳ್ವಾಸ್ ವೀರಾಸತನಂಥ ಕಾರ್ಯಕ್ರಮಗಳಲ್ಲಿ ಮತ್ತು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದವರು. ಇದೀಗ ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಪ್ರಯುಕ್ತದ ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಮೊದಲಿಗೆ ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಇದೀಗ ತಮ್ಮ ಮುಂದೆ ಕುಮಾರಿ ಅನನ್ಯ. ಶಾರದೆ ಪಾಹಿ ಮಾಂ, ಪಾಹಿ ಮಾಂ, ಪಾಹಿ ಮಾಂ.
ಶಾರದೆ ಪಾಹಿ ಮಾಂ ಸರಸಿಜಲೋಚನೆ. ಗರಿಸ ಗರಿಸ ನಿದ ರೇ ಸನಿ ದ ಪ ಸನಿ ದ ಪ ಮ ಗ ಮ ಪ ಗರಿ ಸನಿ ದ ನೀ ರೇ ಸನಿ ದ ಪ ದ ಗರಿ ಸನಿ ದ ನೀ ರೇ ಸನಿ ದ ಪ ದ ಸನಿ ದ ಪ ಮ ಪ ಗ ಮ ಪ ವಂದಿಪೆ ನಿನ್ನನು ಇಂದು ಮುಖೀನ ನೊಂದನು ಅರಿಯೇನು ಇಂದು ನೀ ಪಾಲಿಸು. ವಂದಿಪೆ ನಿನ್ನನು ಇಂದು ಮುಖೀನ ನೊಂದನು ಅರಿಯೇನು ಇಂದು ನೀ ಪಾಲಿಸು. ಆಗಮ ತತ್ವದ ಸಾರವ ಬೋಧಿಸಿ ಆಗಮ ತತ್ವದ ಸಾರವ ಬೋಧಿಸಿ ಆದಿಚಿನರವರನೋದ್ಭವಿ ವಾಗ್ದೇವಿ ಆದಿಚಿನರವರನೋದ್ಭವಿ ವಾಗ್ದೇವಿ ಶಾರದೆ ಪಾಹಿ ಮಾಂ ಸರಸಿಜಲೋಚನೆ. ಶ್ರೀಜಿನ ಮುಖ ಸರೋಜದೊಳುದಿಸಿದ ಶಾರದೆ ಪಾಹಿ ಮಾಂ ಶಾರದೆ ಪಾಹಿ ಮಾಂ ಶಾರದೆ ಪಾಹಿ ಮಾಂ. ಅನನ್ಯ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮುಂದೆ ಬೆಳ್ಳಿತೆರೆ ಮತ್ತು ಕಿರುತೆರೆ ನಟಿ, ಭರತನಾಟ್ಯ ಕಲಾವಿದೆ, ವಿದುಷಿ ಕುಮಾರಿ ತನ್ವೀರಾವ್ ಕದ್ರಿ ಇವರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತನ್ನ 4.5 ವರ್ಷ ವಯಸ್ಸಿನಲ್ಲಿ ಕದ್ರಿಯ ನೃತ್ಯ ಭಾರತಿ ಸಂಸ್ಥೆಯಲ್ಲಿ ಭರತನಾಟ್ಯವನ್ನು ಕಲಿಗೆ ಪ್ರಾರಂಭ ಮಾಡಿದಂತಹ ಈ ವಿದ್ಯಾರ್ಥಿನಿ ತನ್ನ 10ನೇ ವಯಸ್ಸಿನಲ್ಲಿ ಮಂಗಳೂರಿನಲ್ಲಿ ಭರತನಾಟ್ಯ ರಂಗಪ್ರವೇಶವನ್ನು ಯಶಸ್ವಿಯಾಗಿ ನೆರವೇರಿಸಿದವರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಇವರ ಕಾರ್ಯಕ್ರಮವನ್ನು ನೋಡಿ ಆಶೀರ್ವದಿಸಿದವರು. ದೆಹಲಿಯ ದೂರದರ್ಶನ, ಮುಂಬೈ ದೂರದರ್ಶನ ಆಯೋಜನೆ ಮಾಡಿದಂಥ ರಾಷ್ಟ್ರಮಟ್ಟದ ನೃತ್ಯ ಸ್ಪರ್ಧೆಗಳ ವಿಜೇತರಾಗಿ ಜಿ ಕನ್ನಡ ವಾಹಿನಿಯ ಪ್ರಚಂಡ ಪುಟಾಣಿ ಸ್ಪರ್ಧೆಯ ಅಂತಿಮ ಹಂತಕ್ಕೆ ತಲುಪಿದವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಾಜ್ಯಪಾಲರಿಂದ ಸ್ವೀಕಾರ ಮಾಡಿದವರು. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಂದ ಕೂಡ ಅಪೂರ್ವ ಬಾಲ ಪ್ರತಿಭೆ ಎನ್ನುವಂಥ ಪ್ರಶಸ್ತಿಯನ್ನು ಪಡೆದವರು. ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಅಮೇರಿಕದ 8 ನಗರಗಳಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ಮಾಡಿ ತನ್ನ 17ನೇ ವಯಸ್ಸಿಗೆ ಭರತನಾಟ್ಯದಲ್ಲಿ ವಿದ್ವತ್ ಅಂತಿಮ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯಲ್ಲಿ ಮುಗಿಸಿದವರು. ಐಶ್ವರ್ಯ ರೈ, ಮಾಧುರಿ ದೀಕ್ಷಿತ್, ಜೂಹಿ ಚಾವ್ಲಾ, ಅಂಜಲಿ ತೆಂಡೂಲ್ಕರ್, ಸುರೇಶ್ ವಾಡ್ಕರ್ ಮುಂತಾದ ಮೇರು ಸಾಧಕರಿಂದ ಮೆಚ್ಚುಗೆಯನ್ನು ಪಡೆದವರು. ಅದೇ ರೀತಿಯಲ್ಲಿ ರ್ಯಾಂಕ್ನೊಂದಿಗೆ ವಿದ್ಯಾಭ್ಯಾಸವನ್ನು ಕೂಡ ಪೂರ್ತಿಗೊಳಿಸಿದವರು. ಬಹಳಷ್ಟು ಸಿನಿಮಾಗಳಲ್ಲಿ ಮತ್ತು ರಂಗಭೂಮಿಯಲ್ಲಿ ಕೂಡ ಕಾಣಿಸಿಕೊಂಡವರು, ಧಾರಾವಾಹಿಯಲ್ಲಿ ಕಾಣಿಸಿಕೊಂಡವರು. ಕಲರ್ಸ್ ಕನ್ನಡದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರವನ್ನು ನಿಭಾಯಿಸಿ ಅಪಾರ ಅನುಭವವನ್ನು, ಅಭಿಮಾನಿಗಳನ್ನು ಪಡೆದವರು. 23-24ರಲ್ಲಿ ನಡೆದ ಕಲರ್ಸ್ ಕನ್ನಡ ವಾಹಿನಿ 10ನೇ ಮತ್ತು 11ನೇ ಅನುಬಂಧ ಪ್ರಶಸ್ತಿಗಳಲ್ಲಿ ಜನಮೆಚ್ಚಿದ ಸ್ಟೈಲ್ ಐಕಾನ್ ಪ್ರಶಸ್ತಿಯನ್ನು ಪಡೆದವರು. ಹೀಗೆ ಬೇರೆ ಬೇರೆ ಸಾಧನೆಯನ್ನು ಮಾಡಿದವರು ತನ್ವೀರಾವ್ ಅವರು. ಬಹುಶಃ ಅಂತಹ ಒಬ್ಬಳು ಸಾಧಕಿ ನಮ್ಮ ಜೊತೆಯಲ್ಲಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಇದೀಗ ಶ್ರೀ ಜೈನ ಮಠದ ಪರಮಪೂಜ್ಯ ಭಟ್ಟಾರಕರ 25ನೇ ವರ್ಧಂತ್ಯುತ್ಸವದ ಪ್ರಯುಕ್ತದ ಈ ಕಾರ್ಯಕ್ರಮದಲ್ಲಿ ತಮ್ಮ ಭರತನಾಟ್ಯ ಕಾರ್ಯಕ್ರಮ ನೀಡಬೇಕು ಎಂಬುದಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಸರಸ್ವತಿ ದೇವಿಯನ್ನು ಸ್ತುತಿಸುವುದರ ಮೂಲಕ ಬಹಳ ಸುಂದರವಾದ ನೃತ್ಯವನ್ನು ಮಾಡಿದಂತಹ ತನ್ವೀರ್ ರಾವ್ ಅವರಿಗೆ ಕೃತಜ್ಞತೆಗಳು. ಮುಂದೆ ಮತ್ತೊಮ್ಮೆ ಕುಮಾರಿ ಅನನ್ಯ ಅವರು ಇನ್ನೊಂದು ಸುಂದರವಾದ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ. ಭರತನಾಟ್ಯ ಹೇಳುವಂತಹ ಈ ಕಲೆ ನಮ್ಮ ನಾಡಿನ ಅತ್ಯಂತ ವಿಶಿಷ್ಟವಾದ ಕಲೆ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿನಿಯರು, ವಿಶೇಷವಾಗಿ ಬಾಲಕಿಯರು ಈ ನೃತ್ಯದಲ್ಲಿ ತೊಡಗಿಸಿಕೊಂಡವರು. ನಮ್ಮ ಊರಿನಲ್ಲಿ ಕೂಡ ಇಂಥ ಒಂದು ಪ್ರತಿಭೆ ಇದೆ ಹೇಳುವುದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಾ, ಇದೀಗ ಕುಮಾರಿ ಅನನ್ಯ ಅವರಿಂದ ಮುಂದಿನ ನೃತ್ಯ. विलासिनं श्रीकरं शुभङ्करं त्यागसुजनसुप्रियं महोन्नतं महानिधिम् अहिंसाविलासिनं श्रीकरं शुभङ्करं त्यागसुजनसुप्रियं महोन्नतं महानिधिम् वरसुजैनभास्वरं शाश्वतं शुभकरं पूज्यगोमटेश्वरं श्रीपदाब्जमाश्रये. ಮುಂದೆ ಭಾರತ ರತ್ನ ಗೌರವಾನ್ವಿತ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ನಮೋಕಾರ ಮಂತ್ರದ ನೃತ್ಯ ಸಂಯೋಜನೆಯನ್ನು ಮಾಡಿರುವಂತಹ ವಿದುಷಿ ತನ್ವೀರ್ ರಾವ್ ಕದ್ರಿ ಇವರು ಇದೀಗ ಈ ವಿಶಿಷ್ಟ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮೋಕಾರ ಮಂತ್ರವು ಅತ್ಯಂತ ಪ್ರಭಾವಿ, ಸಾರ್ವತ್ರಿಕ ಹಾಗೂ ಶಕ್ತಿಯುತವಾದಂತಹ ಮಂತ್ರ. ಇದು ಎಲ್ಲ ಸಂತರು, ಸಿದ್ಧರು, ಸಾಧುಗಳಲ್ಲಿರುವ ದೈವಿಕ ಗುಣಗಳನ್ನು ವರ್ಣಿಸ್ತದೆ. ಗಾನ ಕೋಗಿಲೆ ಭಾರತ ರತ್ನ ಗೌರವಾನ್ವಿತ ಲತಾ ಮಂಗೇಶ್ಕರ್ ಅವರ ಅಪೂರ್ವ ಸುಮಧುರ ಧ್ವನಿಯಲ್ಲಿ ಈ ಮಂತ್ರದ ಶ್ರೇಷ್ಠತೆಯನ್ನು ಅವರು ಸಾರಿದ್ದಾರೆ. ಈ ಮಂತ್ರದ ಪಠಣವು ಸಾಂಸಾರಿಕ ಒಳಪ್ರವಾಹಗಳನ್ನು ದಾಟಿಸಿ ದಡವನ್ನು ಸೇರಿಸುವಲ್ಲಿ ನೆರವಾಗುತ್ತದೆ. ಪಂಚಪರಮೇಷ್ಠಿಗಳಾದ ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧು ಸಾಧ್ವಿಗಳಿಗೆ ನಮಿಸಿ ಅವರ ಗುಣಗಾನ ಮಾಡಿದಾಗ ಎಲ್ಲ ಪಾಪಗಳು ಪರಿಹಾರಗೊಳ್ಳಲ್ಪಡುತ್ತವೆ.
ಎಲ್ಲ ಮಂಗಳಕರವಾದ ಮಂತ್ರಗಳಲ್ಲಿ ನಮೋಕಾರ ಮಂತ್ರವು ಅತ್ಯಂತ ಶ್ರೇಷ್ಠವಾಗಿದೆ. ಇಂತಹ ಒಂದು ಮಂತ್ರದ ನೃತ್ಯವನ್ನು ಇದೀಗ ತಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ವಿದುಷಿ ತನ್ವೀರಾವ್ ಇವರು. ನಮೋಕಾರ ಮಂತ್ರವನ್ನು ಪಡಿಸಿದ್ದಾರೆ ವಿದುಷಿಯವರು. ಬಹುಶಃ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದಂಥ ಒಂದು ಮಾತು ನೆನಪಾಗ್ತದೆ. ಕೋರ್ಟಿನ ಆವರಣದ ಒಳಗೆ ಹೋಗುವಾಗ ನಮೋಕಾರ ಮಂತ್ರವನ್ನು ನೆನಪಿಸಿಕೊಳ್ಳುತ್ತೇನೆ. ನನಗೆ ಇಡೀ ನ್ಯಾಯ ವ್ಯವಸ್ಥೆಯಲ್ಲಿ ಸಮಚಿತ್ತವನ್ನು ಕಾಪಾಡಿಕೊಳ್ಳಲು ಆ ಮಂತ್ರ ಸಹಕರಿಸುತ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೇಳಿದ ಮಾತನ್ನು ನೆನಪಿಸಿಕೊಂಡು ಅಂತಹ ನಮೋಕಾರ ಮಂತ್ರಕ್ಕೆ ವಂದಿಸುತ್ತಾ ಮುಂದೆ ಈ ವೇದಿಕೆಯಲ್ಲಿ ನೃತ್ಯವನ್ನು ಕೊಡಲಿಕ್ಕಿರುವಂಥವರು ಕುಮಾರಿ ಪ್ರಕೃತಿ ಮೈಟ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ವಿದ್ಯಾರ್ಥಿನಿ. ಬಾಲ್ಯದಿಂದಲೇ ಭರತನಾಟ್ಯವನ್ನು ಅಭ್ಯಾಸ ಮಾಡಿರುವಂತಹ ಕುಮಾರಿ ಪ್ರಕೃತಿಯವರಿಂದ ಇದೀಗ ಭರತನಾಟ್ಯ.
सरस्वती ज्ञानादि देवत वामहस्त पुस्तक दक्षिणे मणिमाला माता सरस्वती ज्ञानादि देवत वामहस्त पुस्तक दक्षिणे मणिमाला माता सरस्वती ज्ञानादि देवत वामहस्त पुस्तक दक्षिणे वीणाधरी गायुगान नर्तन प्रिये सरोज भयपादे वन्दे वन्दे मातरम् वीणाधरी गाये गान नर्तन प्रिये सरोज भयपादे वन्दे वन्दे मातरम् वीणाधरी गाये गान नर्तन प्रिये सरोज भयपादे वन्दे वन्दे शंकर वल्लभे शंकर
ವಂದನೆಗಳು. ಕುಮಾರಿ ಪ್ರಕೃತಿಯವರಿಗೆ. ಮುಂದೆ ವಿದುಷಿ ತನ್ವೀರಾವ್ ಅವರಿಂದ ವೆಳ್ಳೆ ತಾಮರೆ ಹರೋ ತಮಿಳಿನಲ್ಲಿ ವೆಳ್ಳೈ ತಾಮರೆ ಅಂದರೆ ಬಿಳಿಯ ತಾವರೆ ಅಂತೇಳಿ ಅರ್ಥ. ಮಹಾಕವಿ ಸುಬ್ರಹ್ಮಣ್ಯ ಭಾರತಿಯವರು ರಚನೆ ಮಾಡಿರುವ ಬಾಂಬೆ ಎಸ್ ಜಯಶ್ರೀ ಅವರ ಗಾಯನ, ಅಭೇರಿ ರಾಗ ಮತ್ತು ಆದಿ ತಾಳದಲ್ಲಿರುವಂತಹ ಈ ಸುಂದರ ಕಾವ್ಯಕ್ಕೆ ವಿದುಷಿಯವರು ನೃತ್ಯ ಸಂಯೋಜನೆಯನ್ನು ಮಾಡಿದ್ದಾರೆ. ಮಹಾಕವಿ ಸುಬ್ರಹ್ಮಣ್ಯ ಭಾರತಿಯವರು ತಮಿಳಿನ ಲೇಖಕರು, ಪತ್ರಕರ್ತರು, ಕವಿ, ಸ್ವಾತಂತ್ರ್ಯ ಹೋರಾಟಗಾರ. ಭಾರತಿ, ಮಹಾಕವಿ ಭಾರತಿ, ಭಾರತೀಯಾರ್ ಎಂಬ ಬಿರುದುಗಳಿಂದ ನಾಮಾಂಕಿತರಾದವರು. ಸರಸ್ವತಿಯನ್ನು ಬೇರೆ ಬೇರೆ ರೂಪಗಳಲ್ಲಿ ಅವರು ಬೇರೆ ಬೇರೆ ಸ್ಥಾನಗಳಲ್ಲಿ ಅವರನ್ನು ಸರಸ್ವತಿಯನ್ನು ವರ್ಣಿಸಿದ್ದಾರೆ. ಭಾಳ ವಿಶೇಷವಾಗಿ ಅವರ ವರ್ಣನೆ ಹಾಗೆ ಸರಸ್ವತಿ ಮಾತೆಯು ವೇದಗಳ ನಿಜವಾದ ಅರ್ಥವನ್ನು ತಿಳಿದು ಪಠಿಸುವ ವೇದ ಘೋಷಗಳಲ್ಲಿರುತ್ತಾಳೆ. ಯಾವುದೇ ಮೋಸವಿಲ್ಲದ ಮತ್ತು ಸಂಪೂರ್ಣ ಕರುಣಾಭಾವದಿಂದ ನುಡಿಯುವ ಗುರುಗಳ ಮಾತಿನಲ್ಲಿರುತ್ತಾಳೆ. ಸುಶ್ರಾವ್ಯವಾಗಿ ಹಾಡುತ್ತಿರುವ ತರುಣಿಯರ ಕಂಠದಲ್ಲಿ, ಮಕ್ಕಳ ಮುದ್ದಾದ ತೊದಲು ಮಾತುಗಳಲ್ಲಿ, ಹಾಡುವ ಕೋಗಿಲೆ ಮತ್ತು ಗಿಣಿಗಳ ಇಂಪಾದ ಸ್ವರದಲ್ಲಿ, ನಿಸ್ವಾರ್ಥವಾದ ದೇವಸ್ಥಾನ ನಿರ್ಮಾಣ, ಚಿತ್ರಕಲೆ, ಗೋಪುರ ನಿರ್ಮಾಣ, ಸೌಂದರ್ಯ, ಸರ್ವ ರೀತಿಯ ಸೌಂದರ್ಯದ ರೂಪವಾಗಿರುವ ಮಾತೆ ಸರ್ವ ವಿಧದ ಆನಂದಗಳ ನಿಜವಾದ ಆನಂದ ರೂಪಿಯಾಗಿ ರಾರಾಜಿಸ್ತಾಳೆ. ಈ ರೀತಿಯಾಗಿ ಮಹಾಕವಿ ಸುಬ್ರಹ್ಮಣ್ಯ ಭಾರತಿಯವರು ಸರಸ್ವತಿ ಮಾತೆ ಇರುವಿಕೆಯನ್ನು ಗುರುತಿಸಿದ್ದಾರೆ. ಇದೀಗ ನೃತ್ಯದ ಮೂಲಕ ಈ ಸುಂದರವಾದಂತಹ ಕಾರ್ಯಕ್ರಮ ತಮ್ಮ ಮುಂದೆ ವಿದುಷಿ ತನ್ವೀರಾವ್ ಕದ್ರಿ ಇವನಿಂದ.
தேவள் காட்டில் இருப்பாள் மக்கள் பேசும் மழலையாள் கீதம் பாடும் குயிலின் குரலை கிளியன்னாவை பிடம் கொண்டாள் கீதம் பாடும் குயிலின் குரலை கிளியன்னாவை பிடம் கொண்டாள் காதகன்ற தொழிலிடை தாக்கி குலவு சித்திரம் தொழிலுடை தாக்கி குலவு சித்திரம் கோபுரம் கோயில் ஈசனத்தின் இன்பமே வடிவாகிட பெற்றார் ஈசனத்தின் இன்பமே வடிவாகிட பெற்றார் தாமரை பூவில் இருப்பாள் நீலை வழியில் இருப்பாள் தாமரை பூவில் இருப்பாள் நீலை வழியில் இருப்பாள் கொள்ளையின்பம் குலவு தாய்தை கூறும் பாவலர் உலத்திருப்பாள் தாமரை பூவில் இருப்பாள் நீலை வழியில் இருப்பாள் ಸರಸ್ವತಿಯನ್ನು ವಿವಿಧ ರೂಪಗಳಲ್ಲಿ ಕಾಣಬಹುದು ಎನ್ನುವುದನ್ನು ಕವಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಬಹುಶಃ ತಮಿಳು ನಮಗೆ ಅರ್ಥ ಆಗೋದಿಲ್ಲ, ಆದರೆ ನೃತ್ಯ ರೂಪದಲ್ಲಿ ಸರಸ್ವತಿಯನ್ನು ವಿವಿಧ ರೂಪದಲ್ಲಿ ಅದರಲ್ಲಿ ವರ್ಣಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸಿದ್ದೇವೆ. ಬಹಳ ಸುಂದರವಾಗಿ ಪ್ರಬುದ್ಧ ನೃತ್ಯಗಾತಿಯೊಬ್ಬರಿಂದ ಇಂತಹ ಒಂದು ಸುಂದರ ನೃತ್ಯ ಈ ವೇದಿಕೆಯಲ್ಲಿ ಸಾಕಾರಗೊಂಡಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇವೆ. ಬಹುಶಃ ನೃತ್ಯ ಕಾರ್ಯಕ್ರಮದ ಕೊನೆಯ ನೃತ್ಯ ಮೂರು ನೃತ್ಯಗಾತಿಯರು ಕೂಡ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿಬೇಕು. ವೇದಿಕೆಗೆ ಆಗಮಿಸಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿಮ್ಮ ಹಿರಿಯರಿದ್ದರೆ ದಯವಿಟ್ಟು ವೇದಿಕೆ ಕರ್ಕೊಂಡು ಬನ್ನಿ. 3 ಜನ ನೃತ್ಯದ ವಿದ್ಯಾರ್ಥಿಗಳು ಅಂತ ಹೇಳಿ ತಪ್ಪಾಗ್ತದೆ. ವಿದೂಷಿಯರು ಇದ್ದಾರೆ 2, ಹಾಗಾಗಿ ಅವರು 3 ಜನ ಕೂಡ ವೇದಿಕೆಗೆ ಬನ್ನಿ. 3 ಜನ ಕೂಡ ವೇದಿಕೆಗೆ ಬನ್ನಿ. ಜೊತೆಯಲ್ಲಿ ನಿಮ್ಮ ತಂದೆ ತಾಯಿಯರಿದ್ದರೆ ಹಿರಿಯರಿದ್ದರೆ ಅವರನ್ನು ಕರ್ಕೊಂಡು ಬನ್ನಿ. ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡಿಬೇಕು. ನೂರಾರು ವೇದಿಕೆಗಳಲ್ಲಿ ಸುಂದರ ನೃತ್ಯವನ್ನು ನೀಡಿರುವಂತಹ ಮಹಾವೀರ್ ಸರ್, ಹೋಗಿ ಮೇಲೆ ಹೋಗಿ ಒಟ್ಟಿಗೆ ನಿಲ್ಲಿ. ಅಲ್ಲಿ ಹೋಗಿ ಅನನ್ಯ ಮೇಲೆ ಹೋಗಿ, ಒಟ್ಟಿಗೆ ಹೋಗಿ ನಿಲ್ಲಿ. ಒಂದು ಒಟ್ಟಿಗೆ ಗ್ರೂಪ್ ಫೋಟೋ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆ ನಾಡಿನಾದ್ಯಂತ ಪಸರಿಸುವಲ್ಲಿ ತಂದೆ ತಾಯಿಯರ ಪಾತ್ರ ಕೂಡ ಬಹಳ ಮುಖ್ಯ. ಹಾಗಾಗಿ ತಂದೆ ತಾಯಿಯರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಅವರಿಗೆ ವಿಶೇಷವಾದ ಹಾರವನ್ನು ತೊಡಿಸಿ
ಶಾಲನ್ನು ಹೊದಿಸುವುದರ ಮೂಲಕ 25 ವರ್ಷಗಳ ಪಟ್ಟಾಭಿಷೇಕದ ಈ ಸುಸಂದರ್ಭದಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ. ಪ್ರೇಕ್ಷಕರ ಮನಸ್ಸನ್ನು ರಂಜಿಸುವುದರ ಜೊತೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು, ಕಲೆಯನ್ನು ನಾಡಿನಾದ್ಯಂತ ಪಸರಿಸುವಂತಹ ಕೆಲಸವನ್ನು ಈ ಕಲಾವಿದೆಯರು ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲ ಪರವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಕುಮಾರ ಅನನ್ಯ ಜೈನ್ ಅವರು ಕೂಡ ಈ ಸಂದರ್ಭದಲ್ಲಿ ಮೂಡಬಿದಿರೆಯ ಪ್ರತಿಭೆ, 106 ಕಡೆ ಕಾರ್ಯಕ್ರಮವನ್ನು ನೀಡಿ ವಿದ್ವತ್ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಭಾಳ ವಿಶೇಷವಾಗಿ ಇವತ್ತಿನ ದಿನ ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸುಸಂದರ್ಭದಲ್ಲಿ ಸನ್ಮಾನವನ್ನು, ಗೌರವವನ್ನು ಪಡಿತಾ ಇದ್ದಾರೆ ತಮ್ಮ ತಂದೆ ತಾಯಿಯರ ಸಮ್ಮುಖದಲ್ಲಿ. ಇದೀಗ ತಾಯಿಯಿಂದ ಮಗಳಿಗೆ ಗೌರವಾರ್ಪಣೆ. ಶ್ರೀಮತಿ ಆರತಿ ಹಾಗೂ ಶ್ರೀ ಮಹಾವೀರ್ ಇವರ ಸುಪುತ್ರಿ, ಜೊತೆಯಲ್ಲಿ ಒಂದು ಫೋಟೋ, ಎಲ್ಲರ ಜೊತೆಯಾಗಿ ನಿಂತು ಪ್ರತಿಭಾನ್ವಿತರು ಕೂಡ ನಮ್ಮ ಜೈನಕಾಶಿ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿಯ ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರೇ. ಕುಮಾರಿ ತನ್ವೀರಾವ್ ಅಂತೂ ವಿಶೇಷವಾಗಿ ತಮ್ಮ ಕೊಳಲ ಕೃಷ್ಣ ಅಂತ ಹೇಳಿ ಒಂದು ತಾವು ಡಿಗ್ರಿ ಓದ್ತಾ ಇರುವಾಗಲೇ ವಿಶೇಷವಾಗಿ ತನ್ನ ತಾತನ ನೆನಪಲ್ಲಿ ಅವರು ಬರೆದಂಥ ಗೀತೆಗೆ ನೃತ್ಯವನ್ನು ಸಂಯೋಜಿಸಿ ಭಾಳ ಯಶಸ್ವಿಯಾಗಿ ಕಿರುತೆರೆಯ ನಟಿಯಾದವರು. ಅವರ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಬೇಕನ್ನೋ ಭಾವನೆ ಇತ್ತು. ಅದನ್ನು 3 ಕೂಡ ನಾನೇ ಮಾಡಬೇಕಂತ ಹೇಳಿದರು. ಹಾಗಾಗಿ ಇಬ್ಬರನ್ನು ಬೇರೆ ಕರಿತೇವೆ ಅಂತ ಹೇಳುವಾಗ ಆರತಿಯವರು ಯಾವಾಗಲೂ ಆಪತ್ ಬಾಂಧವರಾಗಿ ಇರುವವರು, ಅವರಿಗೆ ಹೇಳಿದೆವು. ವಿಶೇಷವಾಗಿ ಅವರು ಕೂಡ ಒಪ್ಪಿದರು. ಮಗಳು ಬೆಂಗಳೂರಿಗೆ ಹೋಗುವವರು, ಆದರೆ ಒಂದು ಕಾರ್ಯಕ್ರಮ ಮಠದಿಂದಲೇ ಪ್ರಾರಂಭ ಮಾಡಿದವರು. ಹಾಗಾಗಿ ವಿಶೇಷವಾದಂಥ ಅವರ ಪಟ್ಟು ಮತ್ತು ಹೆಜ್ಜೆ, ಮುದ್ರೆ ಮತ್ತು ಅಭಿನಯ ಇದನ್ನು ನೋಡಿದಾಗ ತನ್ವೀರಾವ್ ಮತ್ತು ಅನನ್ಯ ತುಂಬ ಚೆನ್ನಾಗಿ, ಅದೇ ರೀತಿಯಾಗಿ ಪ್ರಕೃತಿ ಅವರು ಕೂಡ ಇಲ್ಲಿಯ ಬಸದಿಯ ರಥೋತ್ಸವ ಸಂದರ್ಭದಲ್ಲಿ ಬಂದವರು. ಹೀಗೆ 3 ಜನ ಕೂಡ ಕ್ಷೇತ್ರದ ಬಗ್ಗೆ ಅಪಾರ ಗೌರವ ಇರುವಂಥ ಶ್ರೇಷ್ಠ ಕಲಾವಿದರು. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಲಾವಿದರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿ ಅಂತೇಳಿ ಪ್ರಾರ್ಥಿಸ್ತಾ, ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ವಾಗ್ದೇವತೆ ಸರಸ್ವತಿ ಮತ್ತು ಅಭೀಷ್ಟ ವರಪ್ರದಾಯಿನಿ ಕುಷ್ಮಾಂಡಿ ನಿಮ್ಮನ್ನೆಲ್ಲರನ್ನು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಮಂಗಲಾಶೀರ್ವಾದ. ಅವರ ಅಪ್ಪಾಜಿ ಮತ್ತು ಅಮ್ಮನಿಗೂ ಕೂಡ ತನ್ವಿದ್ದು ಅವರು ಇಲ್ಲಿ ಈ ಹಿಂದೆ ಕೂಡ ಬಂದಿದ್ದಾರೆ. ಏನು ಹೆಸರು? ಹರಿಪ್ರಸಾದರು. ಅವರಿಗೆ ಆಶೀರ್ವಾದ. ಮತ್ತು ಅಮ್ಮ ಸ್ಮರಣಗೌರಿಯವರಿಗೂ ಮುಂದೆಯೂ ಕೂಡ ಬರಬೇಕು, ಆಶೀರ್ವಾದ. ಅಜ್ಜಿ ಲೀಲಾವತಿ, ಹಾಗೆ ಆರತಿ ಮತ್ತು ಮಾವೀರ್ರಿಗೆ ಮತ್ತು ಪ್ರಕೃತಿಯ ಅಮ್ಮ ಮತ್ತು ಅವರ ಎಲ್ಲ ಪರಿವಾರದವರಿಗೂ ಕೂಡ ಆಶೀರ್ವಾದ. ಆಯಿತಾ? ಗಣೇಶ ಹಬ್ಬದ ಶುಭಾಶಯ ಮತ್ತು ನಮ್ಮ ದಶಲಕ್ಷಣ ಪರ್ವದ ಶುಭಾಶಯ. ನಿವೃತ್ತ ಸರಕಾರಿ ನೌಕರರಾಗಿ ಯಕ್ಷಗಾನವನ್ನು ಬಾಲ್ಯದಿಂದಲೂ ಕೂಡ ಮೈಗೂಡಿಸಿಕೊಂಡು ಬಂದವರು. ಇದೀಗ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಗೌರವವನ್ನು ಸ್ವೀಕರಿಸಬೇಕೆಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಶರಸೇತು ಬಂದ ಹೇಳುವಂತಹ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ದಯವಿಟ್ಟು ಎಲ್ಲ ಹಿಮ್ಮೇಳದ ಕಲಾವಿದರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಗುರುಗಣಾಧಿಪತಯೇ ನಮಃ. ಪಾಲಯ
ಗಜಮುಖ ಗಜಮುಖ ಬಾಲಯ ಗಜಮುಖ ಪಾರ್ವತಿ ನಂದನ ಜಾಲವ ಮಾಡದಿ ಪಾಲಿಸು ನಮ್ಮನು ಪಾಲಯ ಗಜಮುಖ ಪಾರ್ವತಿ ನಂದನ ಜಾಲವ ಮಾಡದೆ ಪಾಲಿಸು ನಮ್ಮನು ಘೋರ ವಿಜ್ಞಾನವ ಖಟಭವ ಸನ್ನಿಭ ಘೋರ ವಿಜ್ಞಾನವ ಘಟಭವ ಸನ್ನಿಭ ವಾರಿದ ಬಾಂಧವ ಕೋಟಿ ಸಮ ಪ್ರಭ ಘೋರ ವಿಜ್ಞಾನವ ಘಟಭವ ಸನ್ನಿಭ ವಾರಿದ ಬಾಂಧವ ಕೋಟಿ ಸಮಪ್ರಭ ಪಾಲಯ ಗಜಮುಖ ಪಾರ್ವತಿ ನಂದನ ಗಜಮುಖ ಗಜಮುಖ ಮೂಡಬಿದರೆ ಜೈನ ಕಾಶಿಯ ಜೈನ ಮಠದ ಪರಮ ಪವಿತ್ರವಾದಂಥ ಕ್ಷೇತ್ರ, ಸಾವಿರ ಕಂಬ ಬಸದಿ ಉಳ್ಳಂಥ ದಿವ್ಯವಾದ ಸಾನ್ನಿಧ್ಯ. ಇಲ್ಲಿನ ಭಟ್ಟಾರಕ ಶ್ರೀಗಳ 26ನೆಯ ಪಟ್ಟಾಭಿಷೇಕದ ವರ್ಧಂತಿ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಇಂದು ಬೆಳಗ್ಗೆಯಿಂದ ಇದೀಗ ರಾತ್ರಿಯ ತನಕ ನಡೆಯುತ್ತಾ ಇದೆ. ಅದರ ಮಧ್ಯದಲ್ಲಿ ಇವತ್ತು ಶ್ರೀಗಳ ಆಶಯದ ಹಾಗೆ ತಾಳಮದ್ದಲೆ ನಡೆಸಬೇಕು ಎನ್ನುವಂಥ ಒಂದು ಅವರ ಆಶಯ. ಈ ಮೊದಲು ಕೂಡ ನಮ್ಮ ತಂಡಕ್ಕೆ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ಟವರು. ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆಯ ಈ ಬಳಗದಿಂದ ಶ್ರೀಗಳ ಆಶಯದ ಹಾಗೆ ಈ ಬಾರಿ ಆಯ್ಕೆಗೊಂಡಂಥ ಪ್ರಸಂಗ ಶರಸೇತು ಬಂದ. 3 ಪಾತ್ರಗಳು ಇರುವಂಥದ್ದು, ಸುಮಾರು 2 ತಾಸು ಹೋಗುವಂಥ ಕಾರ್ಯಕ್ರಮ. ಇದರಲ್ಲಿ ನಮ್ಮ ತಂಡದಲ್ಲಿ ಇವತ್ತು ಭಾಗವತರಾಗಿ ಪೂರ್ವಾರ್ಧದ ಭಾಗವತರಾಗಿ ಲಕ್ಷ್ಮೀನಾರಾಯಣ ಹೊಳ್ಳ ನಮ್ಮ ಜೊತೆ ಇದ್ದಾರೆ. ಇವರು ಸೊಗಸಾದ ಭಾಗವತಿಗೆ ಹಾಗೆ ಚಂಡೆ ಬಾರಿಸುವುದರಲ್ಲೂ ಮದ್ದಲೆ ಬಾರಿಸುವುದರಲ್ಲೂ ಕೂಡ ಇವರು ತಮ್ಮನ್ನು ತೊಡಗಿಸಿಕೊಂಡವರು. ಮಾತ್ರ ಅಲ್ಲ, ವೇಷಧಾರಿಯಾಗಿ ಕೂಡ ರಂಗಸ್ಥಳದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷ್ಮೀನಾರಾಯಣ ಹೊಳ್ಳ ಕೃಷ್ಣಾಪುರ ಪ್ರಥಮಾರ್ಧದ ಭಾಗವತಿಕೆಯಲ್ಲಿ. ಇವರ ಜೊತೆ ಮದ್ದಲೆಯಲ್ಲಿ ಸಾಥಿಯಾಗಿರುವವರು ರವಿರಾಜ್ ಜೈನ್ ನಮ್ಮ ಕಾರ್ಕಳದವರು. ಪ್ರಸ್ತುತ ಸುಂಕದಕಟ್ಟೆ ಮೇಳದಲ್ಲಿ ತಿರುಗಾಟದಲ್ಲಿ ಇರುವಂಥ ರವಿಕುಮಾರ್ ಜೈನ್ ಚಂಡೆ ಹಾಗೂ ಮದ್ದಲೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಪ್ರವೃತ್ತಿಯಲ್ಲಿ ಇರುವವರು. ನಮಗೆ ತುಂಬ ಆಪ್ತರು. ನಮ್ಮ ತಂಡಕ್ಕೆ ಆಗಾಗ ಬಂದು ಸೇರಿಕೊಳ್ಳುವರು. ಒಳ್ಳೆಯ ಹೊಂದಾಣಿಕೆಯ ವ್ಯಕ್ತಿ ಕಲಾವಿದ ರವಿರಾಜ್ ಜೈನ್ ಅವರಿಗೆ ಸ್ವಾಗತ. ಮತ್ತು ನಮ್ಮ ಚಂಡೆಯಲ್ಲಿ ಇವತ್ತು ಕಾಣಿಸಿಕೊಳ್ಳುವರು ದೇವಾನಂದ ಭಟ್ರು, ನಮಗೆಲ್ಲ ಪರಿಚಿತರು. ಕಳೆದ 26-27 ವರ್ಷದಿಂದ ಸಂಸ್ಥೆಯನ್ನು ಅಸ್ತಿತ್ವಗೊಳಿಸಿ ನಿರಂತರ ಕಾರ್ಯಕ್ರಮವನ್ನು ಮಾಡಿದವರು. ಜೋಟಾಟ, ನಾಟ್ಯ ವೈಭವ, ಯಕ್ಷ ವೈಭವ ಇತ್ಯಾದಿ ಅನೇಕ ವಿಧದ ವಿಸ್ತೃತವಾದ ಕಾರ್ಯಕ್ರಮವನ್ನು ಆಕಾಶವಾಣಿ ತಾಳಮದ್ದಲೆಯ ನಿರ್ವಹಣೆ, ದೂರವಾಣಿ ತಾಳಮದ್ದಲೆ ನಿರ್ವಹಣೆ, ಯಕ್ಷಗಾನ ನಿರ್ವಹಣೆ, ವಿದೇಶದಲ್ಲಿ ಸಂಚಾರ ಇತ್ಯಾದಿ ಇವರ ಯಕ್ಷಗಾನದ ಒಲವು ವಿಸ್ತೃತವಾಗಿದೆ. ದೇವಾನಂದ ಭಟ್ರು ಇವತ್ತು ನಮಗೆ ಚಂಡೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಮುಖ್ಯವಾಗಿ ಶರಸೇತು ಬಂಧನ
ಈ ಪ್ರಸಂಗದಲ್ಲಿ 3 ಪಾತ್ರಗಳು ಮಾತ್ರ. ಹಟ್ಟಿಯಂಗಡಿ ರಾಮಭಟ್ಟ ಅವರ ರಚಿತ ಪ್ರಸಂಗ ಇದು. ಇದರಲ್ಲಿ ಆಂಜನೇಯನಾಗಿ ಇವತ್ತು ಕಾಣಿಸಿಕೊಳ್ಳುವವರು ಡಾಕ್ಟರ್ ವಾದಿರಾಜ ಕಲ್ಲೂರಾಯ. ಇವರು ಕಟೀಲು ಮೇಳದ ವೇಷಧಾರಿ. ಪ್ರಸ್ತುತ ಇಲ್ಲೇ ಸ್ಥಳೀಯ ಕಾಲೇಜಿನ ಉಪನ್ಯಾಸಕ ವೃತ್ತಿಯಲ್ಲಿರುವವರು. ತಾಳಮದ್ದಲೆಯ ಪ್ರಸಿದ್ಧರ ಪಟ್ಟಿಯಲ್ಲಿ ಹೆಸರು ಆಗಾಗ ನಾವು ಕಾಣಬಹುದಾಗಿದೆ. ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಹನುಮಂತನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಅರ್ಜುನನ ಪಾತ್ರದಲ್ಲಿ ಸದಾಶಿವ ಆಳ್ವ ತಲಪಾಡಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇಷಧಾರಿ. ತೆಂಕಿನಲ್ಲಿ ವೇಷ ಮಾಡಬಲ್ಲವರು, ಬಡಗಿನಲ್ಲಿ ವೇಷ ಮಾಡಬಲ್ಲವರು, ಮತ್ತು ತಾಳಮದ್ದಲೆಯ ಪ್ರಸಿದ್ಧರ ಪಟ್ಟಿಯಲ್ಲಿ ಕೂಡ ಆಗಾಗ ಕಾಣಿಸಿಕೊಳ್ಳುವವರು. ಆಗಾಗ ಅವರ ಹೆಸರು ತುಂಬ ಪ್ರಚಲಿತದಲ್ಲಿದೆ. ಆತ ಸದಾಶಿವ ಆಳ್ವರು ಇವತ್ತು ಅರ್ಜುನನಾಗಿ ಅರ್ಥವನ್ನು ಹೇಳುತ್ತಾರೆ. ಉಳಿದ ಒಂದು ಪಾತ್ರ ಕೃಷ್ಣನ ಪಾತ್ರದಲ್ಲಿ ನಾನು ಸುಬ್ರಹ್ಮಣ್ಯ ಬೈಪಾಡಿತಾಯ ನಿಮ್ಮ ಜೊತೆಗೆ. ಅದರ ಮಧ್ಯದಲ್ಲಿ ಉತ್ತರಾರ್ಧದ ಭಾಗವತರಾಗಿ ಕಾಣಿಸಿಕೊಳ್ಳುವರು ಹರೀಶ ಶೆಟ್ಟಿ ಸೂಡ ನಮ್ಮ ಜೊತೆ ಇದ್ದಾರೆ. ಅವರು ಸೂಡ ಮೇಳದ ಭಾಗವತರು, ಸೂಡ ಮೇಳದ ಸಂಚಾಲಕರು. ಅನೇಕ ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಹರೀಶ ಶೆಟ್ಟಿಯವರು ಉತ್ತರಾರ್ಧದ ಭಾಗವತಿಕೆಯನ್ನು ನೆರವೇರಿಸಲಿದ್ದಾರೆ. ಸುಮಾರು 2 ತಾಸು ಸಾಗುವಂಥ ಈ ತಾಳಮದ್ದಲೆ ಕಾರ್ಯಕ್ರಮವನ್ನು ತಾವೆಲ್ಲ ಇದ್ದು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳು. ಸರಿ, ಸ್ವಾಮಿಗಳ ಆಶಯದ ಹಾಗೆ ಸ್ವಲ್ಪ ಮುಂದುವರಿದರೂ ಮುಂದುವರಿಬಹುದು. ಅಂತೂ ಅವರ ಆಸಕ್ತಿ, ಅವರ ಒಂದು ಕುತೂಹಲದ ನಮಗೆ ಅದು ಬಲವಾಗಿ ಪರಿಣಮಿಸ್ತದೆ. ಆ ತಾಳಮದ್ದಲೆ ಆರಂಭಿಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತವರ್ಣಿಪೆ ನೀ ಕಥಾಮೃತವ ತಸ್ಕರರ ಯಮನೂರ ಹೊಂದಿಸಿ ಬಳಿಕ ರವಿಯುದಯದಲ್ಲಿ ಪಲುಗುಣನು ಸಾರಿಗಂಗೆಯ ಮೇಲೆ ಸಾರಿಗಂಗೆಯ ಮೇಲೆ ಶೇಷಕುಮಾರಿ ಉಲೂಪಿಯ ಒಲಿಸಿ ಅವಳಲಿ ಚಾರು ಸುತನನು ಪಡೆದು ಮುಂದಕ್ಕೆ ತೆರಳ್ದ ಒಲವಿನಲಿ
ಬದುಕಿನಲ್ಲಿ ಒಂದು ವಿಶೇಷವಾದಂತಹ ನೆಲೆಯನ್ನು ನಾವು ಕಂಡುಕೊಂಡದ್ದು ಇಂದ್ರಪ್ರಸ್ಥಕ್ಕೆ ಬಂದ ಮೇಲೆ. ಹಾಗಾದರೆ ಈ ಪೂರ್ವದ ನಮ್ಮ ಬದುಕೆನ್ನುವುದು ಏನು? ಇದರ ಬಗ್ಗೆ ನಾವು ಆಲೋಚಿಸುವಾಗ ಇದು ನಮ್ಮ ಕಷ್ಟದ ದಿನಗಳನ್ನು ಉತ್ತರಿಸಿ ಒಂದು ಹಂತದಲ್ಲಿ ನಾವು ನೆಲೆಗೊಳ್ಳುವುದಕ್ಕೆ ಕಾರಣವಾದಂತಹ ದಿನಗಳಾಗಿದೆ. ಬದುಕಿನಲ್ಲಿ ಅನುಭವವೆನ್ನುವುದು ಮಾಗಿ ಅನುಭವವಾಗಿ ಅದು ಕಾವ್ಯವಾಗುವುದು ಯಾವಾಗ ಅಂತ ಕೇಳಿದರೆ ಪಕ್ವತೆ ಎನ್ನುವುದು ಬಂದಾಗ. ಶತಶೃಂಗ ಶೈಲದಲ್ಲಿ ಅಂಡಲೆಯುತ್ತಿದ್ದಂತಹ ಕಾಲ ಒಂದಿತ್ತು, ಅಲ್ಲಿಂದ ಹಸ್ತಿನೆಯನ್ನು ಸೇರುವಂತಹ ಯೋಗ ಬಂತು. ಆದರೆ ಅಲ್ಲಿ ಜೊತೆಯಾಗಿ ಕಾಲವನ್ನು ಕಳೆಯುವಂತಹ ಸ್ಥಿತಿ ನಮ್ಮಲ್ಲಿ ಇಲ್ಲದೆ ಹೋಯಿತು. ಅಂತಹ ಸ್ಥಿತಿಯಲ್ಲಿ ವಾರಣಾವತವನ್ನು ಪ್ರತ್ಯೇಕಿಸಿ ನಮ್ಮ ಹಿರಿಯರು ಕೊಟ್ಟರು ಹೌದು ಅಂತಾದರೂ ಕೂಡ ಅಲ್ಲಿ ನಾವು ಉಳಿಯುವಂತಹ ಯೋಗ ಭಾಗ್ಯವನ್ನು ಕಳ್ಕೊಂಡೆವು. ವಾರಣಾವತವನ್ನು ರಚಿಸಿದ್ದೇ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಬೇಕು ಎನ್ನುವ ಉದ್ದೇಶದಿಂದ. ದ್ರೌಪದಿಯ ಸ್ವಯಂವರದ ಮೂಲಕವಾಗಿ ಮತ್ತೆ ನಾವು ಪ್ರಪಂಚಕ್ಕೆ ಪ್ರಕಟಗೊಂಡೆವು. ಆಮೇಲೆ ತಿಳಿದವರು ಹಿರಿಯರೆಲ್ಲ ಆಲೋಚನೆ ಮಾಡಿದರು, ಯಾವ ಕಾರಣಕ್ಕೂ ಒಂದು ಮನೆಯಲ್ಲಿ ಒಂದೇ ಮಡಿಕೆಯಲ್ಲಿ ಅಕ್ಕಿ ಬೇಯುವುದಿಲ್ಲ ಅಂತಾದರೆ ಮತ್ತೆ ಎರಡು ಮಾಡಿ ಕೊಡುವುದೇ ಒಳ್ಳೆಯದು. ಆ ಕಾರಣಕ್ಕಾಗಿ ಇಂದ್ರಪ್ರಸ್ಥವನ್ನು ಪ್ರತ್ಯೇಕಿಸಿ ನಮಗೆ ಕೊಟ್ಟದ್ದು. ಆದರೆ ದ್ರೌಪದಿಯ ಸ್ವಯಂವರ ನಮ್ಮ ಬದುಕಿನಲ್ಲಿ ಒಂದು ಭಾಗ್ಯೋದಯ ಅಂತಲೇ ನಾವು ಭಾವಿಸುವುದು. ಹೆಣ್ಣು ಮಕ್ಕಳು ಮನೆಗೆ ಬಂದಂತಹ ಗಳಿಗೆ ಅದು ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಹಾಳು. ನಮ್ಮ ಬದುಕಿನಲ್ಲಿ ಅದೊಂದು ಉದ್ಯೋಗವೇ ಆಯಿತು. ಆದರೆ ವಿವಾಹ ಆಗುವಾಗ ಮಾತ್ರ ಅಲ್ಲಿ ಒಂದು ವಿಶೇಷತೆ ಘಟಿಸಿ ಹೋಯ್ತಲ್ಲ. ಪಣ ಇರಿಸಿದ್ದು ಚಲಿಸುತ್ತಿರುವಂತಹ ಒಂದು ಮತ್ಸ್ಯಯಂತ್ರವನ್ನು ಕೆಳಗೆ ಕುದಿಯುತ್ತಿರುವಂತಹ ತೈಲ ಕಟಾಹವನ್ನು ನೋಡಿ ಗುರಿ ಹೊಡೆದು ಬಾಣ ಹೊಡೆದವನಿಗೆ ಅವಳನ್ನು ಮದುವೆ ಮಾಡಿಕೊಡುತ್ತೇನೆ. ಇದು ದೃಪದರಾಯ ಮಾಡಿದ್ದು ಪಂಥ. ಬ್ರಾಹ್ಮಣ ರೂಪದಲ್ಲಿದ್ದಂತಹ ನಾವುಗಳು ಅಲ್ಲಿಗೆ ಹೋಗಿ ಅದರಲ್ಲಿ ನಾನು ಆ ಪ್ರಯತ್ನವನ್ನು ಮಾಡಿ ದ್ರೌಪದಿಯನ್ನು ವರಿಸುವಂತಹ ಒಂದು ಸ್ಥಿತಿ ಆಯಿತು. ಆದರೆ ನಮ್ಮ ದಿನನಿತ್ಯದ ಬದುಕಿನ ವ್ಯವಹಾರದಲ್ಲಿ ನಾವೊಂದು ರೂಢಿಯನ್ನು ಮಾಡಿಕೊಂಡವರು. ನಿತ್ಯವೂ ತಂದಂತಹ ಭಿಕ್ಷೆಯನ್ನು ಎಲ್ಲರೂ ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆ. ಆವತ್ತು ಏನೋ ಒಂದು ವಿನೋದಕ್ಕೆ ಆಡಿ ಹೋಗಿ ಆಯಿತು. ತಾಯಿ ಇವತ್ತೊಂದು ಭಿಕ್ಷೆಯನ್ನು ತಂದಿದ್ದೇವೆ, ಏನು ಭಿಕ್ಷೆ ಅಂತ ಹೇಳಿ ಅವಳು ಕೇಳಲಿಲ್ಲ, ನಾವು ಹೇಳಿ ಆಯಿತು, ಸಮಾನವಾಗಿ ಹಂಚಿಕೊಳ್ಳಿ. ತಾಯಿ ಹೇಳಿದ ಮಾತಲ್ವೋ? ಹಾಗೆ ಕೊನೆಗೂ ದ್ರೌಪದಿ ನಮ್ಮ ಐವರಿಗೂ ಕೂಡ ವಧುವಾಗಿ ಬರಬೇಕಾದಂತಹ ಸ್ಥಿತಿ ಬಂತು. ವೇದವ್ಯಾಸರಿಂದಲೇ ಇದಕ್ಕೆ ನಿರ್ದೇಶನವೂ ಸಿಕ್ಕಿತು. ಅವಳ ಪೂರ್ವಜನ್ಮದ ಒಂದು ಹಿನ್ನೆಲೆಯನ್ನು ಹೇಳಿ ಆ ಮೂಲಕವಾಗಿ ಅವಳನ್ನು ಆ ವಿಧಾನದಿಂದ ನಾವು ವರಿಸಿಕೊಂಡು ಪ್ರಪಂಚದಲ್ಲಿರುವಂತಹ ಒಂದು ವಿಶೇಷವಾದಂತಹ ಬಹು ಪತಿತ್ವವನ್ನು ಹೊಂದುವ ಯೋಗವನ್ನು ಅವಳಿಗೆ ಕಲ್ಪಿಸಲಾಯಿತು. ಪೂರ್ವದಲ್ಲಿ ಸಪ್ತಋಷಿಗಳನ್ನು ಮದುವೆಯಾದಂತಹ ಜಟಿಲೆಯನ್ನು ಬಿಟ್ಟರೆ ಪ್ರಾಚೀನ ಬರಹಿಯಲ್ಲಿ ಪ್ರಾಚೇತಸರಿಗೆ ವಧುವಾಗಿ ಬಂದಂತಹ ವಾಕ್ಷಿಯನ್ನು ಬಿಟ್ಟರೆ ಆ ಯೋಗ ಬಂದದ್ದಿದ್ರೆ ಬಹುಪತಿತ್ವ ದ್ರೌಪದಿಗೆ. ಆದರೆ ಹಾಗೆ ನಾವು ದಿನ ಕಳೆಯುವಾಗ ನಾರದರು ಬಂದು ಸೂಚಿಸಿದಂತಹ ಸೂಚನೆ 5 ಜನರು ಕೂಡ ಒಬ್ಬಳನ್ನು ಮದುವೆ ಆದದ್ದರಿಂದ ಸ್ವಲ್ಪ ಸಮಸ್ಯೆ ಬಂದೀತು. ಯಾಕಂದರೆ ಒಬ್ಬಳ ಜೊತೆಯಲ್ಲಿ ಸಂಸಾರ ಮಾಡುವವನಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಇದು 5 ಜನ ಸೇರಿಕೊಂಡು ಒಬ್ಬಳನ್ನು ನೀವು ಹೆಂಡತಿಯನ್ನಾಗಿ ಸ್ವೀಕರಿಸುವಾಗ ಸಮಸ್ಯೆ ಬಾರದೇ ಇದ್ದೀತು. ಸುಂದೋಪಸುಂದರ ಕತೆ ಹೇಳಿದರು. ಒಂದು ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯಲ್ಲಿ ಅವಳನ್ನು ಭೋಗಿಸುವುದು ಅಂತಾಯಿತು. ಸುಖವಾಗಿ ಇಂದ್ರಪ್ರಸ್ಥದಲ್ಲಿ ಇದ್ದಂತಹ ಹೊತ್ತಿಗೆ ನಡೆದು ಹೋದಂತಹ ಒಂದು ಘಟನೆ. ನಾರದರ ಸೂಚನೆ ಎನ್ನುವುದೇನುಂಟು, ಅದನ್ನು ಅನುಸರಿಸಿಕೊಂಡಿದ್ದಂತಹ ನಮಗೆ ತೊಡಕಾಗುವಂತಹ ಒಂದು ಘಟನೆ ಇಂದ್ರಪ್ರಸ್ಥದಲ್ಲಿ ನಡೆದದ್ದು. ಮಧ್ಯರಾತ್ರಿಯ ಕಾಲದಲ್ಲಿ ಬಂದಂತಹ ಬ್ರಾಹ್ಮಣರು ಬೊಬ್ಬಿಟ್ಟದ್ದು, ಅಯ್ಯೋ ನಮ್ಮದ್ದಾದ ಸಂಪತ್ತುಗಳನ್ನೆಲ್ಲ ತಸ್ಕರರು ಅಪಹರಣ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ರಕ್ಷಣೆ ಬೇಕು. ಎತ್ತು ನಾನು ಹೊರಟದ್ದು. ಆದರೆ ಹೊರಡುವ ಕಾಲದಲ್ಲಿ ನಾವು ಕ್ಷತ್ರಿಯರಲ್ವೋ, ನಾವೆಲ್ಲ ಹೊರಡಬೇಕಿದ್ರೆ ಏನಾದರೂ ಕೈಯಲ್ಲಿ ಆಯುಧ ಇಲ್ಲದೆ ಹೊರಡುವುದಕ್ಕಾಗುವುದಿಲ್ಲ ನಮಗೆ. ಅದು ಕೂಡ ತಸ್ಕರರನ್ನು ನಿಗ್ರಹಿಸುವುದಕ್ಕೆ. ಕೃಷಿಕನೊಬ್ಬ ತಾನು ಹೊಲಕ್ಕೆ ಹೋಗಬೇಕು ಅಂತ ಇದ್ರೆ ಒಂದು ಕತ್ತಿಯನ್ನಾದರೂ ಹಿಡ್ಕೊಂಡು ಹೋಗುವುದಿಲ್ವ? ಹಾಗೆ ಆ ಕ್ಷತ್ರಿಯರಿಗೆ ಆಯುಧ ಬೇಕೇ ಬೇಕು. ಆಯುಧ ಗ್ರಹಣವನ್ನು ಮಾಡುವುದಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಶಯನಾಗ್ರಹದಲ್ಲಿ ಅಣ್ಣನ ಜೊತೆಯಲ್ಲಿದ್ದಂತಹ ದ್ರೌಪದಿ ಅವರನ್ನು ದಾಟಿಯೇ ಮುಂದೆ ಹೋಗಬೇಕಾದಂತಹ ವ್ಯವಸ್ಥೆ ನಮ್ಮ ಇಂದ್ರಪ್ರಸ್ಥದಲ್ಲಿರುವುದು. ಅಣ್ಣ ಮಾಡಿದ ವ್ಯವಸ್ಥೆ ಹಾಗುಂಟು. ಆಯುಧಾಗಾರ ರಾತ್ರಿಯ ಕಾಲದಲ್ಲಿ ಅವನ ಒಂದು ಅನುಮತಿ ಇಲ್ಲದೆ ನಾವು ಅದನ್ನು ಪಡೆಯುವ ಹಾಗಿಲ್ಲ. ಹಾಗಂತ ಅಲ್ಲಿ ಹೋಗಬೇಕು ಅಂತ ಇದ್ರೆ ಅಲ್ಲಿ ದ್ರೌಪದಿಯ ಜೊತೆಯಲ್ಲಿ ಅಣ್ಣ ಇದ್ದಾನೆ. ಸುಂದೋಪಸುಂದರ ಕಥೆಯನ್ನು ಹೇಳಿದಂತಹ ನಾರದರು ಏಕಾಂತ ಭಂಗವಾದಾಗ ನೀವು ಯಾವ ಸೂತ್ರವನ್ನು ಅನುಸರಿಸಬೇಕು ಅಂತಲೂ ಹೇಳಿದ್ದಾರೆ. ಒಂದು ವೇಳೆ ಒಬ್ಬೊಬ್ಬರ ಪರ್ಯಾಯದ ಅವಧಿಯಲ್ಲಿ ಏಕಾಂತ ಭಂಗ ಆದರೆ 12 ವರ್ಷ ನೀವು ತೀರ್ಥಾಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನನಗೆ ಕಷ್ಟ ಆದದ್ದು,
ಬ್ರಾಹ್ಮಣರಿಗೆ ರಕ್ಷಣೆ ಕೊಡುವುದೋ ಅಲ್ಲ ಏಕಾಂತ ಭಂಗ ಆಗ್ತದೆ ಅಂತ ಹೇಳಿ ಮೌನ ಆಗುವುದೋ? ಎರಡು ಆಯ್ಕೆಗಳಲ್ಲಿ ನನಗೆ ಏಕಾಂತ ಭಂಗ ಆದರೂ ಆಗಲಿ ಬ್ರಾಹ್ಮಣರ ರಕ್ಷಣೆಯೇ ಬಹಳ ಶ್ರೇಷ್ಠ ಅಂತ ಅನ್ನಿಸಿತು. ಹಾಗೆ ಹೋಗಿ ಆಯುಧ ಗ್ರಹಣವನ್ನು ಮಾಡಿ ತಸ್ಕರರನ್ನು ನಿಗ್ರಹಿಸಿ ಮತ್ತೆ ಬಂದು ಅವರ ಸಂಪತ್ತನ್ನವರಿಗೆ ಕೊಟ್ಟು ನೆಮ್ಮದಿಯಿಂದ ಇರೋಣ ಅಂತ ಕೇಳಿದರೆ ಆಗ ನೆನಪಾದದ್ದು ಏಕಾಂತ ಭಂಗಕ್ಕೆ ಪ್ರಾಯಶ್ಚಿತ್ತ. ಅಣ್ಣನಲ್ಲಿ ಹೇಳಿದ್ರೆ ಅವ ಹೇಳ್ತಾನೆ, ನಿನಗೆ ಇದೆಲ್ಲ ಯಾವ ಅಗತ್ಯವೂ ಇಲ್ಲ ಹೋಗಬೇಕಾದದ್ದು, ಯಾಕಂದ್ರೆ ತಂದೆಯ ಸ್ಥಾನದಲ್ಲಿ ನಾನಿದ್ದೇನೆ. ತಂದೆ ತಾಯಿಯರ ಏಕಾಂತ ಭಂಗವನ್ನು ಮಕ್ಕಳು ಮಾಡಿದ್ರೆ ಏನು ಅಪರಾಧ? ಇದೊಂದು ಹಾರಿಕೆಗೆ ಸಮಾಧಾನಕ್ಕೆ ಹೇಳಬಹುದು ಬಿಟ್ರೆ ನನಗೆ ಸಮಾಧಾನ ಆಗಲಿಲ್ಲ. ನಾನು ಹೇಳಿದೆ, ನಾನು ಹೋಗಿಯೇ ಸಿದ್ಧ. ಆವಾಗ ಒಂದು ಆಮನಾಯ ವಿಧಿಯಿಂದ ನಮಗೊಂದು ಪ್ರತ್ಯಾಮ್ನಾಯ ವಿಧಿಯಿಂದ ಒಂದು ಸೂಚನೆಯನ್ನು ಕೊಟ್ಟ. 12 ವರ್ಷವನ್ನು 12 ತಿಂಗಳಿಗೆ ಬಟ್ಟೆ ಇಳಿಸುವುದಕ್ಕೆ ಸಾಧ್ಯವಾಗ್ತದೆ, 1 ವರ್ಷದ್ದು ತೀರ್ಥಾಟನೆ ಮಾಡಿ ಬಾ. ಹಾಗೆ ತೀರ್ಥಾಟನೆಗೆ ಹೊರಡಬೇಕಾದಂತಹ ಒಂದು ಅನಿವಾರ್ಯತೆ ನನ್ನ ಬದುಕಿನಲ್ಲಿ ಬಂದದ್ದು. ಹೊರಡುವ ಕಾಲದಲ್ಲಿ ನೇರವಾಗಿ ಹೊರಟು ಗಂಗಾ ನದಿಯಲ್ಲಿಯೇ ನನ್ನ ತೀರ್ಥಾಟನೆಯನ್ನು ಪ್ರಾರಂಭಿಸುವ ಎನ್ನುವ ಹಾಗೆ ಗಂಗೆಯ ತಡಿಯಲ್ಲಿ ಬಂದು ಒಂದು ಮುಳುಗಿದ ನೆನಪು. ಮುಳುಗಿದ ಕ್ಷಣದಲ್ಲಿಯೇ ಯಾವುದೋ ಒಂದು ಜೀವಿ ನನ್ನನ್ನು ಅಧೋಲೋಕಕ್ಕೆ ಎಳೆದಂತಹ ಅನುಭವ. ಕಣ್ತೆರೆದು ನೋಡಿದೆ ಅಂತ ಆದರೆ ನಾಗಾದಿಗಳು ನನ್ನ ಮುಂದೆ ಬಂದು ನಿಂತಿದ್ದಾರೆ. ನಾಗರನ್ನು ಕಂಡಾಗ ಆಶ್ಚರ್ಯ ಆಯಿತು. ಎಳೆತಂದದ್ದು ಯಾರು ಎನ್ನುವ ಹಾಗೆ ನಾನು ಕಣ್ತೆರೆದು ನೋಡಿದೆ ಅಂತ ಆದರೆ ಒಬ್ಬಳು ಸುಂದರಿಯಾದಂತಹ ಹುಡುಗಿ ನಿಂತಿದ್ದಾಳೆ. ಉಲೂಪಿ ಎನ್ನುವಂತಹ ಹೆಸರುಳ್ಳವಳು, ಐರಾವತ ನಾಗವಂಶದ ಕೈರವ್ಯನೆಂಬಂತಹ ನಾಗನ ಮಗಳಂತೆ ನನ್ನನ್ನು ಕರೆತಂದು ವಿವಾಹ ಆಗಬೇಕು ಎನ್ನುವಂತಹ ಇಚ್ಛೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಾಳೆ. ತೀರ್ಥಾಟನೆಗೆ ಹೊರಟವನಿಗೆ ಮೊದಲೇ ಒಂದು ಮದುವೆ ಆಗಬೇಕು ಅಂತ ಹೇಳುವ ನಿರ್ಬಂಧ. ಆಗುವುದಿಲ್ಲ ಅಂತ ಹೇಳಿದರೆ ನಾಗಾದಿಗಳೇ ಬಂದು ನಮಗೆ ಸೂಚನೆಯನ್ನು ಕೊಟ್ಟರು. ಆದಿಶೇಷನೇ ಸೂಚನೆಯನ್ನು ಕೊಟ್ಟ, ನಿನಗೆ ಯಾವ ನಿರ್ಬಂಧವು ದ್ರೌಪದಿಯ ಜೊತೆಯಲ್ಲಿ ಮಾತ್ರವೇ ಹೊರತು ಉಳಿದವರ ಜೊತೆಯಲ್ಲಿಲ್ಲ, ನೀನು ಮದುವೆ ಆಗಬಹುದು. ಆದೀತು ಅಂತ ಒಪ್ಪಿದೆ. ಅವಳನ್ನು ಅಲ್ಲಿಯೇ ನಾನು ಸಂಗ ಮಾಡಿದ್ದರ ಪರಿಣಾಮವಾಗಿ ಇರಾವಂತ ನಾಮಕನಾದಂತಹ ಸದ್ಯೋಜಾತನಾದಂತಹ ಮಗನನ್ನೂ ಪಡೆದೆ. ಆಮೇಲೆ ನನ್ನ ಉದ್ದೇಶ, ನಾನು ಹೊರಟದ್ದು ತೀರ್ಥಾಟನೆಗೆ ಅಂತ ಹೇಳುವಾಗ ಒಂದು ಸಮಾಧಾನದ ವಿಷಯ ಅಲ್ಲಿಂದ ಹೊರಬಂತು. ಏನದು? ಕೆಲವೊಮ್ಮೆ ಕೆಲವು ಕಡೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಯಾರು ಗತಿ ಇರುವುದಿಲ್ಲ. ಆದರೆ ಪುಣ್ಯಕ್ಕೆ ಕರ್ಕೊಂಡೋದವರು ಮತ್ತೆ ಬಿಡುವ ವ್ಯವಸ್ಥೆಯನ್ನು ಮಾಡಿದರು. ಅಷ್ಟೇ, ಅದೊಂದು ನನ್ನ ಪುಣ್ಯ. ಹೌದು, ಹೇಳಿಕೊಂಡು ಹೋದವಳೇ ಬಂದು ನನ್ನನ್ನು ತಡಿಯಲ್ಲಿ ಮತ್ತೆ ತಂದು ನಿಲ್ಲಿಸಿದ್ಲು. ಹಾಗಾಗಿ ಮತ್ತೆ ತೀರ್ಥಾಟನೆಯನ್ನು ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ನನಗುಂಟು. ಹೋಗಬೇಕಲ್ಲ ನಾನು. ಹೇಗೆ? ಪಾರ್ಥಿವಾಗ್ರಣಿ ಕೇಳು ಬಳಿಕ ಅಲ್ಲಲ್ಲಿರುವ ತೀರ್ಥಂಗಳೆಲ್ಲರಲಿ ಅರ್ತಿಯಲ್ಲಿ ಮಿಲ್ದು ತಾನೈ ತಂದು ನೋಡಿದನು. ಅರ್ತಿಯಲ್ಲಿ ಬಿಂದು ತಾನೈ ತಂದು ನೋಡಿದನು. ಪಾತನುರಿಸೇತು ಬಂದವನು ಪಾರ್ಥಿವಾಗ್ರಣಿ ಕೇಳು. ಪಾರ್ಥಿವಾಗ್ರಣಿಯಾಗಿಯೇ ಮುಂದುವರಿದೆ. ಅಖಂಡವಾದಂತಹ ಈ ಭರತ ವರ್ಷದಲ್ಲಿ ತೀರ್ಥಕ್ಷೇತ್ರಗಳಿಗೆ ಕೊರತೆ ಎನ್ನುವುದೇ ಇಲ್ಲ. ಹಾಗಾಗಿ ಉತ್ತರದೆಡೆಗೆ ಪ್ರಯಾಣವನ್ನು ಮಾಡಿದಂತಹ ನಾನು ಅಗತ್ಯ, ವಟ ಇವೇ ಮೊದಲಾದಂತಹ ಪುಣ್ಯತೀರ್ಥಗಳ ತೀರ್ಥಸ್ನಾನವನ್ನು ಮಾಡಿ, ಬದರಿಯೇ ಮೊದಲಾದಂತಹ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ, ಅಲ್ಲಿಂದ ಮತ್ತೆ ತೊಡಗಿ ನಾನು ದಕ್ಷಿಣಾಭಿಮುಖವಾದಂತಹ ಪ್ರಯಾಣಕ್ಕೆ ಮುಂದುವರೆದದ್ದು. ಹಾಗೆಂದು ಭರತ ವರ್ಷದ ಉತ್ತರದಲ್ಲಿ ಮಾತ್ರವಲ್ಲ, ದಕ್ಷಿಣದಲ್ಲಿಯೂ ಅದೆಷ್ಟೋ ತೀರ್ಥಗಳಿವೆ ಎನ್ನುವುದನ್ನು ಕೇಳಿ ತಿಳಿದಂತಹ ನಾನು ನೇರವಾಗಿ ಬಂದು 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 ದಕ್ಷಿಣದ ಈ ಒಂದು ಸಮುದ್ರ, ಅದರಲ್ಲಿಯೂ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳ ಸಂಗಮ ಸ್ಥಾನವಾದಂತಹ ಈ ಜಾಗಕ್ಕೆ ಬಂದು ನಿಂತರೆ, ಓಹೋ, ಇದು ಜಾಗ ಯಾವುದು? ಧನುಷ್ಕೋಡಿ ಎನ್ನುವಂತಹ ಈ ಜಾಗ.
ರಾಮಚಂದ್ರಮನು ಧನುಸ್ಸನ್ನು ಊರಿದಂತಹ ಜಾಗ. ಹಾಗಾಗಿ ಹಳೆಯ ರಾಮಾಯಣದ ಕಥೆ ನೆನಪಾಗ್ತದೆ. ಓಹೋ, ಇಲ್ಲಿ ಒಂದು ಸೇತು ನಿರ್ಮಾಣ ಆಗಿದೆ. ರಾಮೇಶ್ವರ ರಾಮಸೇತು ಎನ್ನುವುದು ಒಂದು ಪವಿತ್ರವಾದಂತಹ ತೀರ್ಥಕ್ಷೇತ್ರವೂ ಹೌದು, ಯಾತ್ರಿಗಳಿಗೆ ಒಂದು ಒಳ್ಳೆಯ ಜಾಗವೂ ಹೌದು. ಹಾಗಾಗಿ ಆ ಕುರಿತಾಗಿ ಜಿಜ್ಞಾಸೆ ಉಳ್ಳವನಾಗಿ ಒಂದು ಬಾರಿ ಕಣ್ಣೆತ್ತಿ ನಾನು ಸುತ್ತ ನೋಡಿದರೆ ಏನು ಕಾಣ್ತಾ ಇದ್ದೇನೆ? ಬಲದಲ್ಲಿ ರಘುವರ್ಯ ನಿಲ್ದು ರಚಿಸಿದ ಸೇತು, ರಚಿಸಿದ ಸೇತು ಓ ಬಂದಲ್ಲಿ ರಘುವರ್ಯ ನಿಂದು ರಚಿಸಿದ ಸೇತು, ಸೇತು ಬಂದವನು ಕಂಡು ನಸು ನಗುತ್ತ. ಬಂದಲ್ಲಿ ರಘುವರ್ಯ ನಿಲ್ದು ರಚಿಸಿದ ಸೇತು, ಬಂದವನು ಕಂಡು ನಸು ನಗುತ್ತ. ಮುಂದೆ ಸೂಕ್ಷ್ಮಾಕಾರದಿಂದ ತಪಿಸುವ, ಮುಂದೆ ಸೂಕ್ಷ್ಮಾಕಾರದಿಂದ ತಪಿಸುವ ಅನಿಲ ನಂದನನ ಕಂಡು ಬೆಸಗೊಂಡ. ಮುಂದೆ ಸೂಕ್ಷ್ಮಾಕಾರದಿಂದ ತಪಿಸುವ ಅನಿಲ ನಂದನನ ಕಂಡು ಬೆಸಗೊಂಡ. ಬಂದಲ್ಲಿ ರಘುವರಿಯ ನಿಲ್ದು ರಚಿಸಿದ ಸೇತು ಓ ಹೌದು, ಕತ್ತೆತ್ತಿ ನೋಡಿ ಎಲ್ಲಿ ಉಂಟು ಆ ಸೇತು ಎನ್ನುವ ಹಾಗೆ ದೃಷ್ಟಿಯಿಂದ ನಾನು ನಿರೀಕ್ಷಿಸಿದೆ ಅಂತ ಆದರೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆಯಲ್ಲ. ನೀಳವಾದಂತಹ ಈ ಒಂದು ಸಮುದ್ರದಲ್ಲಿ ಅಲ್ಲಲ್ಲಿ 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 ದಿಬ್ಬಗಳ ಹಾಗೆ ಕಾಣಿಸುತ್ತಿರುವಂತಹ ಸೇತುವಿನ ಕುರುಹುಗಳು. ಹೌದು, ಈ ಸೇತು ರಚನೆಯನ್ನು ರಾಮನೇ ಮಾಡಿದ್ದಾನೆ. ಬಂದಲ್ಲಿ ರಘುವರಿಯ ನಿಂದು ರಚಿಸಿಹ ಸೇತು ಅಥವಾ ಬಂದಲ್ಲಿ ರಘುವರಿಯ ನಿಂದ ರಚಿಸಿಹ ಸೇತು, ಎರಡು ಸರಿಯೇ. ಅದು ನಿಂದು ರಚಿಸಿಹ ಸೇತು ಆಗ್ತದೆ, ನಿಂತು ಮಾಡಿದ್ದು ಹೌದು, ಅವನೇ ಅದರ ನೇತೃತ್ವ ವಹಿಸಿದ್ದು ಹೌದು, ಅವನಿಂದ ಆದದ್ದು ಹೌದು. ಕಪಿಗಳೆಲ್ಲ ಸೇರಿಕೊಂಡು ಮಾಡಿದಂತಹ ಮಹಾಸೇತು ಎನ್ನುವುದನ್ನು ನಾ ಕೇಳಿದ್ದೇನೆ. ಆ ಸೇತುವಿನ ರಚನೆ ಇಲ್ಲಿ ಕಾಣಿಸ್ತಾ ಉಂಟು. ಲಂಕೆಯಿಂದ ಹೊರಟು ಬರುವಂತಹ ಕಾಲಕ್ಕೆ ಸೀತಾಮಾತೆಯನ್ನು ತಂದ ಮೇಲೆ ಮತ್ತೆ ಆ ಸೇತು ಇರಬಾರದು ಅಂತ ಹೇಳಿಕೊಂಡು ರಾಮದೇವರೇ ಆ ಕಾಲಕ್ಕೆ ಆ ಸೇತುವನ್ನು ಮುಕ್ಕಡಿ ಮಾಡಿ ಹೋಗಿದ್ದಾರಂತೆ. ಆದರೆ ಒಂದು ಹಂತಕ್ಕೆ ಅದರದ್ದಾದಂತಹ ಒಂದು ಕುರುಹು ಈಗಲೂ ಕಾಣುವುದಕ್ಕೆ ಸಿಗ್ತದೆ. ರಾಮಾಯಣ ಅದ್ಭುತ ಅಂತ ನಾವು ಒಪ್ಪಿದವರೇ. ಎಲ್ಲ ರಸಗಳಿರುವಂತಹ ಮಹಾಕಾವ್ಯ ರಾಮಾಯಣ, ಅದರಲ್ಲಿ ಅದ್ಭುತಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಅಂತ ಹೇಳಿದರೆ ಅದು ಈ ಒಂದು ಸೇತು. ಆದರೆ ಏನು ಮಾಡೋಣ, ಸಾವಿರ ಏನು ಲಕ್ಷ ವರ್ಷ ದಾಟಿ ಹೋಯಿತಲ್ಲ. ಈಗ ಅದರ ಬಗ್ಗೆ ಕೇಳಬೇಕು ಅಂತ ಇದ್ರೆ ಯಾರಾದರೂ ಹಳಬರಿದ್ದಾರೋ? ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ಇದೊಂದು ಸಹಜ ಸ್ವಭಾವ. ಅಲ್ಲಿದ್ದವರಲ್ಲಿ ಕೇಳುವುದು ಆ ಕ್ಷೇತ್ರದ ವಿವರಣೆ ಏನು. ಕೆಲವು ಕಡೆ ಎಲ್ಲ ಫಲಕ ಹಾಕಿರ್ತಾರೆ, ಹಾಗಾದ್ರೂ ಓದುವುದಕ್ಕೆ ಸಾಧ್ಯ ಆಗ್ತದೆ. ಈ ಸಮುದ್ರದ ಬದಿಯಲ್ಲಿ ಯಾರ ಹತ್ರ ಕೇಳುವುದು ಅಂತ ಹೀಗೆ ನೋಡಿದ್ರೆ, ಓಹೋ ಇದೇನು ಆಶ್ಚರ್ಯ. ಉಳಿದವರಿಗೆ ಅಷ್ಟು ಸುಲಭದಲ್ಲಿ ಕಾಣುವುದಕ್ಕೆ ಸಾಧ್ಯವಾಗದೇ ಇದ್ದ ನನ್ನದ್ದಾದಂತಹ ಸೂಕ್ಷ್ಮ ದೃಷ್ಟಿಗೆ ಸಿಗುವ ಚಾಕ್ಷುಷಿ ಎನ್ನುವ ವಿಶಿಷ್ಟ ವಿದ್ಯೆಯನ್ನು ತಿಳಿದವನಾದದ್ದರಿಂದ ಬಹುಶಃ ನನಗೆ ಮಾತ್ರ ಕಂಡದ್ದು ಅಂತ ಕಾಣುತ್ತದೆ. ಒಂದು ಜೀವಿ ಸಮುದ್ರದ ಬದಿಯಲ್ಲಿ ಕೂತುಂಟು. ನೋಡಿದರೆ ಹೊಯ್ಗೆಯಲ್ಲಿ ಒಂದು ಸಣ್ಣ
ತೂತು ಮಾಡಿದ ಹಾಗೆ ಅದರ ಒಳಗೆ ಕೂತುಕೊಂಡು ಓಹೋ. ಅದೇನೋ ಮಣಮಣ ಅಂತ ಹೇಳಿಕೊಂಡು ಮಂತ್ರ ಹೇಳುವ ಹಾಗೆ ಕಾಣಿಸ್ತಾ ಉಂಟು. ಕಾಣುತ್ತಿರುವಂತಹ ಜೀವಿ ನನ್ನ ಲಕ್ಷ್ಯವನ್ನು ಅಲ್ಲಿಗೆ ಎಳೆಯುತ್ತದೆ ಅಂತ ಆದ್ರೆ ಇದರಲ್ಲಿ ಏನೋ ಒಂದು ವಿಶೇಷತೆ ಉಂಟು. ಬಂದ ಉದ್ದೇಶವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಮಾತಾಡಿದ್ರೆ ಮಾತಾಡ್ತದೆ ಅಷ್ಟೇ. ನೋಡುವ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಅದ್ಭುತಗಳು ಇರ್ತಾವಲ್ಲ. ಹೌದೌದೌದೌದು. ಒಂದು ಪ್ರೇರಣೆ ಅಂತರಂಗದಲ್ಲಿ ಹೇಗೋ ಆಯ್ತಲ್ಲ, ನೇರವಾಗಿ ಹೋಗಿ ಮಾತಾಡುವುದೇ ಒಳ್ಳೆಯದು. ಅದರ ಹತ್ತಿರಕ್ಕೆ ಬಂದಿದ್ದೇನೆ. ಅಯ್ಯ, ಆರು ವನಚರ ಆರು ವನಚರ ನೀನು ಆರು ವನಚರ ನೀನು ಈ ರೀತಿಯಿಂದ ಬುದ್ಧಿ ರೀತಿಯಿಂದ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ ಈ ರೀತಿಯಿಂದ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ ನಜರ ನೀನು ಈ ರೀತಿ ಎಂಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಆರುವನಚರ ನೀನು ಈ ರೀತಿಯಿಂದ ಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಆರುವನಚರ ನೀನು ಈ ರೀತಿಯಿಂದ ಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಆರುವನಚರ ನೀನು ಈ ರೀತಿಯಿಂದ ಬುದಿ ತೀರದಲ್ಲಿ ನೆಲೆಸಿಕೊಂಡಿರುವ ಕಾರಣವ ಪೇಳೆನುತ ವೀರ ಪಾರ್ಥನು ಪೇಳೆ ಕಾರಣವ ಪೇಳು ಕಾರಣವ ಪೇಳೆನುತ ವೀರ ಪಾರ್ಥನು ಕೇಳೆ ಮಾರುತಾತ್ಮಜ ನುಡಿದ ನಾಗ ಮಾರುತಾತ್ಮಜನು ನುಡಿದ ನಾಗ ಕಾರಣವ ಪೇಳೆನುತ ವೀರ ಪಾರ್ಥನು ಕೇಳಿ ಮಾರುತಾತ್ಮಜ ನುಡಿದ ನಾಗ ಕಾರಣವ ಪೇಳೆನುತ ವೀರ ಪಾರ್ಥನು ಕೇಳಿ ಮಾರುತಾತ್ಮಜ ನುಡಿದ ನಾಗ ಆರುವನಚರ ನೀನು ಓ
ಯಾವನೋ ಅಥವಾ ಯಾವುದೋ ಏನು ಅಂತ ನಿನ್ನನ್ನು ಸಂಬೋಧನೆ ಮಾಡಬೇಕು ಅಂತ ಗೊಂದಲದಲ್ಲಿದ್ದು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ವನಚರ ಎನ್ನುವುದು ಸ್ಪಷ್ಟ ಆಯಿತು. ವನಚರ ಅಂತ ಹೇಳುವಲ್ಲಿ ಎರಡು ಧ್ವನಿ. ಒಂದು ಕಾಡಿನಲ್ಲಿ ಸಂಚಾರ ಮಾಡುವವ, ಕಾಡಿನ ಜೀವಿ ಎನ್ನುವುದು, ಮತ್ತೊಂದು ನೀರಿನ ಜೀವಿ ಅಂತಲೂ ಆಗ್ತದೆ. ಯಾಕಂದ್ರೆ ನೀರಿಗೂ ಆ ಹೆಸರುಂಟು, ವನದಿ ಅಂತ ಕರೆಯುವುದು ನೀರನ್ನು. ಹಾಗಿರುವಾಗ ವನಚರ ನೀರಿನಲ್ಲಿರುವ ಸಮುದ್ರ ಜೀವಿಯೋ ಅಥವಾ ಕಾಡಿನಲ್ಲಿದ್ದವ ಎಲ್ಲಿಯಾದ್ರೂ ಇಲ್ಲಿಗೆ ಬಂದವನೋ? ಯಾಕಂದ್ರೆ ನಿನ್ನ ಮುಖ ನೋಡುವಾಗ ವಾನರನ ಒಂದು ಸ್ವರೂಪ ಕಾಣಿಸ್ತಾ ಉಂಟು. ಹಾಗಾದದ್ದರಿಂದ ಜಿಜ್ಞಾಸವಾಗಿ ಪ್ರಶ್ನಿಸ್ತಾ ಇದ್ದೇನೆ. ಕಾಡಿನಲ್ಲಿರುವ ಹೌದು ಅಂತಾದ್ರೆ ಈ ಹೊಯ್ಗೆ ರಾಶಿಯಲ್ಲಿರುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅದರಲ್ಲಿಯೂ ಮಂಗಗಳು ಕೂಡ ಆದಷ್ಟು ನೆರಳನ್ನು ಬಯಸುವಂತಹ ಜೀವಿಗಳು, ಮನುಷ್ಯರ ಹಾಗೆ ಸೆಕೆ ಇದ್ದ ಕಡೆ ನಿಲ್ಲುವುದೇ ಇಲ್ಲ. ಅಂಥದ್ರಲ್ಲಿ ಈ ಹೊಯ್ಗೆ ರಾಶಿಯಲ್ಲಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಿಂತಿದ್ದೇನೆ ಬಿಟ್ರೆ ದೇವರಾಣೆಗೂ ನನಗೆ ಇಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ಒಂದು ಕಾಲು ಕೆಳಗಿಡುವಾಗ ಒಂದು ಕಾಲು ಮೇಲೆ ಎತ್ತುತ್ತಾ ಇದ್ದೇನೆ. ಅಂತಹ ಬಿಸಿಲು. ಬಿಸಿ ಆಗುತ್ತಾ ಉಂಟಾ? ನಿನಗೆ ಅನುಭವವೇ ಆಗುವುದಿಲ್ವ? ಹಾಗಂದ್ರೇನು? ಅದ್ಭುತ ನಿನ್ನದ್ದು. ಓಹೋ, ಏನು ಆಗದ ಹಾಗೆ. ನಿನ್ನ ಅಂಡಿಗೆ ಏನಾದರೂ ಕೂತುಕೊಳ್ಳುವ ಜಾಗಕ್ಕೆ ಇಟ್ಟಿದ್ದೀವಿ ಅಂತ ನೋಡಿದ್ರೆ ಅದೂ ಇಲ್ಲ. ಹೊಯ್ಗೆಯಲ್ಲಿಯೇ ಕೂತಿದ್ದಿ. ಓ, ಇದು ಹೊಯ್ಗೆಯಾ? ಅದು ಗೊತ್ತಿಲ್ವಾ? ಅದನ್ನು ಯಾಕೆ ನೋಡಬೇಕು? ಇದು ಬಹುಶಃ ಸ್ವಲ್ಪ ಪೂರ್ತಿ ತಲೆ ಒಳಗೆ ಇಲ್ವೋ ಅಂತ ಇದ್ರದ್ದು. ಯಾರಾದರೂ ನಿನ್ನನ್ನು ಹೊತ್ತು ಇಲ್ಲಿಗೆ ತಂದು ಬಿಟ್ಟದ್ದ? ಉಪಾಯ ಇಲ್ಲದೆ ನೀನು ಕೂತದ್ದ? ಪ್ರಪಂಚದಲ್ಲಿ ಎಲ್ಲರೂ ಅವರವರನ್ನು ಹೊರುವವರೇ, ಬೇರೊಬ್ಬರು ಯಾಕೆ ಹೊರಬೇಕು? ಅವರವರನ್ನು ಹೊರುವುದು ವಿಷಯ ಹೌದು. ಒಂದು ಆಧ್ಯಾತ್ಮ ಆಯ್ತು ಇದು. ಅದಲ್ಲದೆ ಇದ್ರೆ ಅವರನ್ನು ಅವರವರೇ ಹೊರಬೇಕು. ಮತ್ತೆ ಇನ್ನೊಬ್ಬರು ಹೊರುವುದು ಎಲ್ಲ ಕೊನೆಗೆ ಅದು. ಆವಾಗ ಅವರಿಗೆ ಹೊರಲಿಕ್ಕೆ ಆಗುದಿಲ್ಲ. ಆವಾಗ ಜನ ಬೇರೆ ಬೇಕು. ಆದರೆ ಕೊನೆಗಾದರೂ ಕೂಡ ಅವರವರನ್ನು ಹೊರುತ್ತಾ ಇನ್ನೊಬ್ಬರನ್ನು ಹೊರಬೇಕು. ಅವರವರನ್ನು ಕೊನೆಗೆ ಹೊರುವುದೇನು? ಆಮೇಲೆ ಏನಿದ್ರು ಕೂಡ ಅದು ಶೇಷವಾಗಿ ಉಳಿಯುವುದು ಮಾತ್ರ. ಹಾಗೆಂದು ಅಲ್ಲಿ ಇದ್ದವ ಕೊನೆಗೆ ಹೊತ್ತುಕೊಂಡು ಹೋಗಬೇಕಾಗ್ತದೆ. ಅದು ಹೊರುವುದೊಂದು ಉಂಟವನಿಗೆ. ಅದೊಂದು ಗಂಟು ಹೊತ್ತುಕೊಂಡು ಹೋಗುವುದು ಅಂತ ಅದು ನೋಡ್ಲಿಕ್ಕಿಲ್ಲ, ನಮಗೆ ಕಾಣುವುದಕ್ಕಿಲ್ಲ. ಆದರೆ ಭೌತವಾದಂತಹ ನಿನ್ನ ಸ್ಥಿತಿಯನ್ನು ಗಮನಿಸಿ ನಾನು ಆಶ್ಚರ್ಯದಿಂದ ಈಗ ಕೇಳುವುದು ಏನು? ನೀನು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ, ಆದದ್ರಿಂದ ಕೇಳಿದ್ದು. ನನ್ನನ್ನು ನೋಡುವವರೆಲ್ಲ ಯಾರು ಅಂತ ನನ್ನನ್ನು ಕೇಳುವುದೇ ಇಲ್ಲ, ನೋಡುವಾಗಲೇ ಗೊತ್ತಾಗ್ತದೆ ನಾನು ಯಾರು ಅಂತ. ಅಷ್ಟು ಸುಲಭದಲ್ಲಿ ನೀನು ನೋಡ್ಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳುವುದು ನನಗೂ ಅರ್ಥ ಆಗಿದೆ. ಓಹೋ, ಹಾಗಾದದ್ದರಿಂದ ಉಳಿದವರ ಕಣ್ಣಿಗೆ ಬಿದ್ದ ಹಾಗೆ ನನ್ನ ಕಣ್ಣಿಗೆ ಬಿದ್ದದ್ದಲ್ಲ. ಮೂರು ಬಾರಿ ಆಚೆ ನೋಡಿದ ಮೇಲೆ ಇಲ್ಲಿ ಒಂದು ಜೀವ ಉಂಟು ಅಂತ ಗೊತ್ತಾಗಿ ನಾನು ನಿನ್ನಲ್ಲಿ ಕೇಳುವುದು. ಆದ್ರೂ ನನ್ನನ್ನು ನೋಡುವಾಗಲೇ ನಾನು ಯಾರು ಅಂತ ಗೊತ್ತಾಗುದಿಲ್ವಾ? ಪ್ರಪಂಚದಲ್ಲಿ ಗೊತ್ತಾಗದೇ ಇದ್ದ ಒಂದೇ ಪ್ರಶ್ನೆ, ಅದು ಒಂದೇ. ಯಾವುದು? ನಾನು ಯಾರು ಅಂತ. ಅದು ಒಂದಕ್ಕೆ ಉತ್ತರ ಸಿಕ್ಕಿದ್ರೆ ಮತ್ತೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಸುಲಭ ಉಂಟು. ನಾನಲ್ಲ ಮಾತು. ನಾನಲ್ಲ ಅಂತ ಹೇಳಿದ್ರೆ ಆಯ್ತಲ್ಲ. ನಾನು ನಾನಲ್ಲ, ನೀನು ನೀನಲ್ಲ. ನನ್ನ ನಾನು ನಿನಗೆ ನೀನು, ನಿನ್ನ ನೀನು ನನಗೆ ನಾನು. ಹಾಗಿದ್ರೆ ನಾನು ನೀನು ಎರಡು ಬಿಟ್ಟು ಇನ್ನೊಂದು ಅಂತ ಹೇಳುವುದು ಅದೆಲ್ಲ ಆಧ್ಯಾತ್ಮ ಆಯ್ತು, ಪುಣ್ಯಾತ್ಮ. ಈ ಜಾಗದಲ್ಲಿದ್ದ ಪ್ರಭಾವದಿಂದ ಹೀಗೆ ಮಾತಾಡುವುದು, ಈ ರಾಮೇಶ್ವರದ ಜಾಗದಲ್ಲಿ ಕೂತು ಒಳ್ಳೆ ವಿಷಯ ಎಲ್ಲ ನಿನಗೆ ಗೊತ್ತುಂಟು. ಈಗ ನನಗೆ ಪ್ರಿಯವಾದ ಒಂದು ಪದ ಹೇಳಿದ್ ಎನ್ನುವುದರಿಂದ ನೀನು ಮಾತಾಡುವುದರಲ್ಲಿ ಕುತೂಹಲ ಬಂತು ನನಗೆ. ಇಲ್ಲಿ ತನಕ ಮಾತಾಡುವುದಕ್ಕೊಂದು ಕುತೂಹಲವೇ ಇರಲಿಲ್ಲ. ಹೌದಾ? ಈಗ ನನಗೆ ಪ್ರಿಯವಾದ ಒಂದು ಪದ ಪ್ರಯೋಗ ನಿನ್ನಿಂದ ಆಯ್ತು. ಆದ್ದರಿಂದಲೇ ಇನ್ನೆಂಥದ್ದು ಮಾತಾಡುವುದು ಕೇಳುವ. ಅದೇ ಆಶ್ಚರ್ಯ ಆಗುವುದು. ನೀನಿಷ್ಟು ಮಾತಾಡ್ತಿಂತ ಆಗುವಾಗ ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಕುತೂಹಲ ಆಗುವುದು. ಬರೇ ಕೂರುವುದು ಮಾತ್ರ ಅಲ್ಲ, ಇಲ್ಲಿ ಮಾತಾಡ್ಲಿಕ್ಕೂ ಬರ್ತದೆ ನಿನಗೆ. ಅಲ್ಲ, ನನಗೆ ಆ ಕುರಿತಾಗಿ ಆಸಕ್ತಿ ಇಲ್ಲ. ಯಾಕೆ? ಲೋಕದಲ್ಲೊಂದು ಮಾತುಂಟು, ಮಾತು ಮನಸ್ಸನ್ನು ತೆರೆದರೆ ಮೌನ ಮನಸ್ಸಿನ ಒಳಗನ್ನು ಕೆದಕುತ್ತದಂತೆ. ಹೌದೌದು. ಮಾತಿನ ಎಳೆತಕ್ಕಿಂತಲೂ ಮೌನದ ಸೆಳೆತ ತೀವ್ರವಾದದ್ದು. ಹೌದು. ಮೌನಿಯ ಮಗಲ್ವೇ ಮಾತು. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಕೆಲವರು ಹೇಳಿದ್ದಾರೆ. ಆದ್ದರಿಂದ ಮನನಶೀಲವಾದಷ್ಟು ನಮಗೆ ಒಳಗೆ ಹೋಗ್ಲಿಕ್ಕಾಗ್ತದೆ. ಹೌದೌದು. ಒಳಗೆ ಹೋದಷ್ಟು ಒಳಗಿದ್ದದ್ದು ಕಾಣ್ತದೆ. ಮಾತಿನಿಮ್ ನಗೆ ನುಡಿಯು, ಮಾತಿನಿಮ್ ಹಾಗೆ ಹೊಲೆಯು, ಎಲ್ಲವೂ ಬರುವುದು ಅದರಿಂದಲೇ ಅಲ್ವಾ? ಮಾತಿನಿಂದ. ನಾನಂತೂ ಮಾತಿಗೆ ಮಾತೆಯ ಸ್ಥಾನ ಕೊಟ್ಟವನು. ಹೌದಾ? ಹೌದೌದೌದು. ಹಾಗಾದರೆ ಒಳ್ಳೆಯ ಮಾತುಗಾರ ಅಂತ ಹೇಳುವುದು ಗೊತ್ತಾಯಿತು. ನಿನ್ನ ಪೂರ್ವಾಪರ ತಿಳಿಯಬೇಕು ಅಂತ ಹೇಳುವಂತಹ ಒಂದು ಉತ್ಕಟವಾದ ವಾಂಛೆಯಿಂದ ನಾ ಬಂದವ. ಈಗ ನನ್ನನ್ನು ನಾನು ಮೊದಲೇ ಪರಿಚಯಿಸಿದ್ರೆ ಒಳ್ಳೇದು ಅಂತ ನಿನಗೆ ಅನುಕೂಲ ಆಗಲಿ ಅಂತ ನಾ ಹೇಳುವುದು. ಯಾರು ನೀನು? ನನ್ನ ಹೆಸರು ಅರ್ಜುನ ಅಂತ. ವರ್ತಮಾನದಲ್ಲಿ ಪಾಂಡವರು ಅಂತ ಹೇಳುವಂತಹ 5 ನಾನು ಮಧ್ಯಮ. ವರ್ತಮಾನ. ಪಾಂಡು ಕುಂತಿಯರ ಮಗ. ವರ್ತಮಾನದಲ್ಲಿ ನೀನು ಮಧ್ಯಮ. ಹೌದೌದು, ವರ್ತಮಾನದಲ್ಲಿ.
ನಮಗೆ ಹಳತ್ತೆಲ್ಲ ಗೊತ್ತಿಲ್ಲ, ವರ್ತಮಾನ ಮಾತ್ರ ಗೊತ್ತಿರುವ. ಒಳ್ಳೇದು ಒಳ್ಳೇದು ಒಳ್ಳೇದು. ಹಾಗಾಗಿ ಕುತೂಹಲಿಗನಾಗಿ ಕೇಳ್ತಾ ಇದ್ದೇನೆ, ಆರುವನಚರ ನೀನು ಈ ರೀತಿಯ ಅಬುದಿ ತೀರದಲ್ಲಿ ಕುಳಿತು ನಿನ್ನ ಹಾಗೆ ನಿನ್ನಷ್ಟಕ್ಕೆ ಮಾತಾಡ್ತಾ ಇದ್ದೀಯಲ್ಲ, ನಿನ್ನ ಪೂರ್ವಾಪರ ಏನು ಅಂತ ಹೇಳ್ಬಹುದು? ನಾನಾಗಲೇ ಹೇಳಿದೆ, ನನ್ನನ್ನು ಕಾಣುವವರೆಲ್ಲರಲ್ಲಿ ಕೂಡ ಹಾ ಅಥವಾ ನನ್ನನ್ನು ಯಾರೆಲ್ಲ ನೋಡಿದ್ರು ಅವರೆಲ್ಲ ನನ್ನನ್ನು ಯಾರು ನೀನು ಅಂತ ಪ್ರಶ್ನೆ ಹಾಕಿದ್ದಿಲ್ಲ. ಯಾಕೆ ಕಾಣುವಾಗಲೇ ಗೊತ್ತಾಗುತ್ತದೆ ವಾನರ ನಾನು ಎನ್ನುವ ಹಾಗೆ ಎಂಬಲ್ಲಿಂದಲೇ ಪ್ರಶ್ನೆ ಮುಂದೆ ಹೋಗುವುದೇ ಇಲ್ಲ. ಹಾಗಂತ ನೀನು ಹಾಗಲ್ಲ. ನರರಲ್ಲಿ ಸ್ವಾಭಾವಿಕವಾಗಿರುವಂತಹ ಕುತೂಹಲವನ್ನೊಳಗು ಮಾಡಿಕೊಂಡು ಯಾರಿವನು ಎನ್ನುವಂತಹ ಪ್ರಶ್ನೆ ನಿನ್ನಲ್ಲಿ ಹುಟ್ಟಿತು ಅಂತಾದರೆ ಆ ಪ್ರಶ್ನೆ ಹುಟ್ಟಲು ಕಾರಣವಾಗುವಂಥದ್ದು ನಾನು ಇಲ್ಲಿ ಈ ಸ್ಥಿತಿಯಲ್ಲಿ ಇರುವುದೇ ಎನ್ನುವುದೇ ಹೌದಾಗಿದ್ದರೆ ಅಯ್ಯ, ಉತ್ತರ ಬಹಳ ಸುಲಭ ಉಂಟು. ಏನು? ಯಥಾರ್ಥಕವಾಗಿ ಎಲ್ಲರಿಗೂ ಅನಿವಾರ್ಯವೂ ಅಗತ್ಯವೂ ಆಗಿರುವ ಎಲ್ಲರೂ ತಂದೆಯೇ ಅಂತ ಹೇಳುವವನು ನನಗೆ ನಿಜವಾಗಿಯೂ ತಂದೆ. ಓಹೋ, ನಾನು ದೊಡ್ಡದುಂಟು ಅಂತ ಆಯ್ತಲ್ಲ. ಪ್ರಾಣರೂಪನೆ ನಿಬ್ಬ ವಾಯುವೇ ಜನಕ, ಪ್ರಾಣರೂಪನೆ ನಿಬ್ಬ ವಾಯುವೇ ಜನಕ. ವಾಯುವೇ ಜನಕ, ಕ್ಷೀಣಬಲ ಹನುಮನೆಂದೆನುತ, ಅಕ್ಷೀಣ ಬಲ ಹನುಮನೆಂದೆನುತ. ಪ್ರಾಣರೂಪನೆ ನಿಬ್ಬ ವಾಯುವೇ ಜನಕ, ಕ್ಷೀಣ ಬಲ ಹನುಮನಿಲ್ದಿನುತ, ಶೋಣಿಯಲಿ ಬೆಸರಾದುದೆನಗೆ, ಕೋಣಿಯಲಿ ಬೆಸರಾದುದೆನಗೆ, ಕೇಳೆನಲು ಸುತ್ರಾಣ ಪಾರ್ಥನು ನುಡಿದ ನಗುತ್ತ, ಹನುಮನೆಂದೆನುತ ಕ್ಷೋಣಿಯಲ್ಲಿ ಬೆಸರಾದು ತೆನಗೆ, ಕೇಳೆನಲು ಸುತ್ರಾಣ ಪಾರ್ಥನು ನುಡಿದ ನಗುತ್ತ, ಪ್ರಾಣರೂಪನೆ ನಿಬ್ಬ ವಾಯವೇ ಜನಕ, ಕ್ಷೀಣ ಬಲ ಹನುಮನೆಂದೆನುತ. ಅಯ್ಯ, ಏನಯ್ಯ? ಈ ಕಾಲದವನಾಗಿ ನಿನ್ನ ಪರಿಚಯವನ್ನು ನೀ ತೊಡಗಿಸಿಕೊಂಡರೆ ವರ್ತಮಾನ ಕಾಲದವನು ಅಂತ ಹೇಳಿದೆ. ಹೌದು, ವರ್ತಮಾನದಲ್ಲಿ ನಾನಿದ್ದರೂ ಕೂಡ ಬಹಳ ಹಿಂದಿನವನಯ್ಯ ನಾನು. ಬಾರಿ ಹಳಬ. ಹೌದು ಹೌದು. ಹಾಗಂತ ಯಾರು ಈಗ ನೀವೆಲ್ಲ ಯಾರು ಅಂತ ಪ್ರಶ್ನೆ ಹಾಕಿದರೆ ಉತ್ತರ ಕೊಡುವ ಕ್ರಮ ಹೇಗೆ ಎನ್ನುವುದೇ ನನಗೊಂದು ಕುತೂಹಲವಾಗಿತ್ತು. ಹಾಗಾದರೆ ನೀನು ನಿನ್ನ ಪರಿಚಯವನ್ನು ನಿನ್ನ ತಾಯಿಯ ಮೂಲಕವಾಗಿ ಮಾಡಿದೆ. ಹೌದು. ಯಾರು ಅಂತ ಕೇಳಿದರೆ ಕುಂತಿ ಪುತ್ರಮ ಮಧ್ಯಮ ಪಾಂಡವ ಕೌಂತೆಯ ಪ್ರಥಾಪುತ್ರನಾದದ್ದರಿಂದ ಪಾರ್ಥ, ಹೀಗೆಲ್ಲ ಹೆಸರುಂಟು ನನಗೆ. ಅಂದರೆ ನೀನ್ಯಾರು ಎನ್ನುವುದು ಪರಿಚಯಿಸಲ್ಪಟ್ಟದ್ದು ನಿನ್ನ ತಂದೆ ತಾಯಿಯ ಮೂಲಕವಾಗಿ. ಹೌದೌದು.
ಬಹುಶಃ ನಿನಗದುವೆ ಸಂಪ್ರದಾಯವಾಗಿರಲೂಬಹುದು. ಆದ ಕಾರಣವೇ ನನ್ನ ಪರಿಚಯವನ್ನು ಹಾಗೇ ಮಾಡುವುದಕ್ಕೆ ಮುಂದುವರಿಯುತ್ತೇನೆ. ಪಂಚ ಪ್ರಾಣಗಳಂತೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಹೌದು. ಮೊದಲನೆಯದ್ದು ಪ್ರಾಣ. ಮಾತಾಗಲಿ ಕೃತಿಯಾಗಲಿ ನಡೆಯಾಗಲಿ ನುಡಿಯಾಗಲಿ ಯೋಜನವಾಗಲಿ ಯೋಚನವಾಗಲಿ ಎಲ್ಲದಕ್ಕೂ ಕೂಡ ಪ್ರಧಾನವಾಗಿ ಬೇಕಾದದ್ದು ಪ್ರಾಣ. ಹೌದಪ್ಪ. ಆ ಪ್ರಾಣರೂಪನೆನಿಸಿದಂತಹ ವಾಯುದೇವನೇ ನನ್ನ ಜನಕ. ಪ್ರಾಣರಲ್ಲಿ ಮುಖ್ಯನಾದವನು ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನೇ ನನ್ನ ಜನಕ. ಹೌದಾ? ಅಂಜನಾದೇವಿಯ ಮಗನಾದ್ದರಿಂದಲೇ ನನ್ನನ್ನು ಆಂಜನೇಯ ಅಂತ ಕರೀತಾರೆ. ಹನುಮ ಎನ್ನುವಂಥ ಹೆಸರಿನಿಂದಲೇ ದಾಸೋಹಂ ಭಾವದಿಂದಲೇ ಬದುಕಿ ಬಂದವನಾತ. ಈ ಹನುಮ ಯಾರಿಗೆ ದಾಸ ಎನ್ನುವುದು ನಿನಗೆ ಮತ್ತೆ ಹೇಳಬೇಕಾದಂಥ ವಿಷಯ ಇಲ್ಲ ಅದೆಲ್ಲ ವಿಷಯ ಈ ಕಾಲಕ್ಕೆ ಗೊತ್ತಿದ್ದವರೇ ನಾವು. ಆದ್ದರಿಂದಲೇ ಅವನ ದಾಸನಾಗಿ ಯಥಾರ್ಥಕ್ಕಾಗಲಿ ನೀನು ದೂರದಿಂದ ಬರುವಾಗ ಯಾರನ್ನು ನನ್ನ ಆರಾಧ್ಯ ಅಂತ ನಾನು ತಿಳಿದುಕೊಂಡಿದ್ದನು ಅವನೇ ಬಂದನೋ ಎನ್ನುವ ಹಾಗೆ ಒಮ್ಮೆ ಕಣ್ಣರಳಿಸಿ ನೋಡಿದ್ದು ಹೌದು. ನೀನು ಬೇರೆಯವ ಅಂತ ಗೊತ್ತಾದ ಬಳಿಕ ಉಪೇಕ್ಷೆಯೇ ಹುಟ್ಟಿಕೊಂಡಿತ್ತು ನನ್ನಲ್ಲಿ. ಆದರೆ ನನಗೆ ಪ್ರಿಯವಾದಂತಹ ಹೆಸರು ನಿನ್ನ ಮಾತಿನ ಬರದಲ್ಲಿ ಬಂದು ಹೋಯಿತು. ಕ್ಷೇತ್ರದ ಹೆಸರು ಹೇಳುವಾಗಲೂ ಮತ್ತೊಂದು ರಾಮ ರಾಮ ಅಂತ ಒಂದೆರಡು ಸರಿ ಹೇಳಿದೆಯಲ್ಲ ಎನ್ನುವ ಕಾರಣದಿಂದಲೇ ನಿನ್ನ ಜೊತೆ ಇಷ್ಟು ಮಾತಾಡಿದೆ. ಹನುಮನಂತ ನನ್ನ ಹೆಸರು, ವಾಯುದೇವನ ಮಗನಾಗಿ ಅಂಜನಾ ಸೂನುವಾಗಿ ನನ್ನ ಜೀವನದಲ್ಲಿ ತೊಡಗಿಸಿಕೊಂಡವ. ನನಗಿನ್ನು ಬೇರೆ ಧ್ಯಾನವಿದೆ, ಮುಂದುವರಿಯಬಹುದು. ಮಾತಾಡಿ ಬೇಗ ಹೋಗಬೇಕು ಅಂತ ಇತ್ತು. ಆದರೆ ಇಷ್ಟು ನೀನು ವಿಷಯ ಹೇಳುವಾಗ ನನಗಿನ್ನಷ್ಟು ಶೀಘ್ರದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಎರಡು ವಿಷಯ ಉಂಟು. ಮಾತಾಡಿ ಬೇಗ ಹೋಗುವುದು, ಮಾತಾಡಿ ಬೇಗ ಮುಗಿಸುವುದು, ಮಾತಾಡಿಯೇ ಮುಗಿಯುವುದು. ಹಾಗೆಂದು ಮಾತಾಡಿ ಮಾತಾಡಿ ಆಡಿ ಹೇಗೆ ಆಗಬೇಕು ಹಾಗೆಯೇ ಮುಗಿಸಬೇಕಾದ ಹೊಣೆ ಇದ್ದದ್ರಿಂದ ನಾನು ಆಡುವುದು. ಆದ್ದರಿಂದ ಹನುಮ ಅಂತ ಹೇಳಿದೆಯಲ್ವ? ನಾನೇ. ಅದು ನೀನು? ಹೌದು, ನೀನು ಹನುಮನ. ಯಾಕೆ ಈ ಸಂಶಯ? ಹನುಮ ನೀನೆಲ್ದಿಂಬಿ ತನುವ ನೋಡಿದಡಿ, ಹನುಮ ನೀನೆಲ್ದಿಂಬಿ ತನುವ ನೋಡಿದಡಿ, ಬಡ ಜುಣುಗಿ ನಂದದೊಳಿರುವೆಯೇಕೆ? ಘನತರದ ಕಾಯ ಮಾತಂಗೆಂದು ಜನರು ತಿರುವರೆನಲು ಮಾರುತಿ ಎಂದನದಕ್ಕೆ. ಲೋಕರೂಢಿಯಲ್ಲಿ ಸಾಮಾನ್ಯ ಮನುಷ್ಯರಾದವರಿಗೆ ಒಂದು ಗುಣ ಇರ್ತದೆ. ಹೇಗೆ? ನೀವು ಯಾರು ಅಂತ ಕೇಳುವಾಗ ಅವರ ಪರಿಚಯ ಹೇಳುವಂತಹ ವಿಧಾನ. ಇಂತಹ ಗ್ರಾಮದಲ್ಲಿ ಇಂತಹ ದೊಡ್ಡ ಮನುಷ್ಯನ ಆ ಮನೆಯ ಒಂದು ಮೂಲೆಯ ಓಣಿಯಲ್ಲಿ ಇವನ ಒಕ್ಕಲಿನಲ್ಲಿರುವವ ಅಂತ ಹೇಳುವುದು. ಅಂದ್ರೆ ಮೊದಲ ಆ ದೊಡ್ಡ ಮನುಷ್ಯನ ಹೆಸರು ಹೇಳಿ ಇವನನ್ನು ಉದ್ಘಾಟಿಸುವುದವ. ಇದೀಗ ನಿಮಗೂ ಬಂತ ಈ ದುರ್ಬುದ್ಧಿ? ಯಾಕೆ ಹಾಗನಿಸಿತು? ನೀನು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದಾಗೆ ಕಾಣ್ತಾ ಉಂಟು. ಏನು ಹನುಮನ ಬಗ್ಗೆ ನಾವೆಲ್ಲ ಕೇಳಿ ತಿಳಿಯದೇ ಇದ್ದವರು, ರಾಮಾಯಣದ ಬಗ್ಗೆ ಆಸ್ತೆ ಉಳ್ಳ ಮನುಷ್ಯರೇ ನಾವೆಲ್ಲ. ರಾಮಾಯಣ ಏನು, ಅದರಲ್ಲಿ ರಾಮನ ಯೋಗ್ಯತೆ ಏನು, ರಾಮನ ಸೇವಕನಾಗಿ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳುವಂತಹ ಒಂದು ಆ ವಿಶೇಷತೆಯನ್ನು ಹೊಂದಿದಂತಹ ಹನುಮನ ಯೋಗ್ಯತೆ ಏನು? ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ. ಅಯ್ಯೋ, ಈ ಕಾಲಕ್ಕೆ ಅವನಿಗೆ ಇಷ್ಟು ಹೇಳಿದ್ರು ತೋಷ ಆಗುದಿಲ್ಲ. ಕೊನೆ ಒಂದು ಗೆರೆ ಹೇಳಲೇಬೇಕು ನೀನು, ಅಲ್ವಾ? ಹೌದು. ವಾನರ ಯೂಥ ಮುಖ್ಯಂ, ಆಮೇಲೆ ಶ್ರೀರಾಮದೂತಂ, ಅದು ಬೇಕು. ಅದಿರ್ಲಿಯಪ್ಪ. ಅದು ಯಾಕಂದ್ರೆ ಅದರಲ್ಲಿ ಅನ್ವರ್ಥವಾಗಿ ಬರ್ತದೆ. ಅದು ರಾಮನನ್ನು ಬಿಟ್ಟು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದ ಮೇಲೆ ಮತ್ತೆ ಅದೇ ಬಂತು ಅಂತಲೇ ಲೆಕ್ಕ. ಸರಿ. ಆದರೆ ಈ ಕಾಲಕ್ಕೆ ಹನುಮನ ಯೋಗ್ಯತೆಯನ್ನು ಕೇವಲ ಅನುಷ್ಠಿಸುವುದಕ್ಕೆ ಅವನನ್ನು ದೇವರ ಜಾಗದಲ್ಲಿ ಇಟ್ಟುಕೊಂಡು ಆರಾಧಿಸುವಂತಹ ಒಂದು ಮಂದಿಗಳು ನಾವೆಲ್ಲ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ವೀರಾಂಜನೇಯ ವ್ಯಾಯಾಮ ಶಾಲೆ, ಬಾಲಾಂಜನೇಯ ವ್ಯಾಯಾಮ ಶಾಲೆ, ಹೀಗೆಲ್ಲ ಹನುಮನ ಹೆಸರಿನಲ್ಲಿ ಒಂದು ವ್ಯಾಯಾಮ ಶಾಲೆ ಆದರೂ ಆಗಿ ದೇಹದಾಢ್ಯವನ್ನು ಬೆಳೆಸುವ ಆ ಹನುಮಂತನನ್ನು ನೋಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರು ಆ ಹನುಮಂತ ಒಂದು ಬೆಟ್ಟ ಹತ್ತಿ ಹಿಡ್ಕೊಂಡು ಹಾರುವ ಒಂದು ಆ ಚಿತ್ರಪಟ ನೋಡುವಾಗ ಮೈ ರೋಮಾಂಚನ ಆಗ್ತದೆ. ಒಳ್ಳೆಯದು. ಅಂತಹ ಒಂದು ಕಲ್ಪನೆ ನಮ್ಮ ಮನಸ್ಸಿನ ಭಿತ್ತಿಯಲ್ಲಿರುವಾಗ ನೀನು ಈ ಹೊಯ್ಗೆ ರಾಶಿಯಲ್ಲಿ ಬಿದ್ದು ಒಂದು ಒಣ ಶುಂಠಿ ಆಗಿದ್ದೆ ನೋಡುವಾಗ. ನೀನೆಲ್ಲಿ ಬಿದ್ದುಕೊಂಡು ನಾನು ಹನುಮಂತ ಅಂತ ಹೇಳಿದ್ರೆ ಎಲ್ಲ ಕತೆ. ಹನುಮಂತನಿಗೆ ಏನಿದು ಈಗ ಗರಬಡಿದದ್ದು? ಹನುಮಂತ ಅಂತ ಹೇಳುವಂತಹ ನಿನಗೆ ಇಂತಹ ಒಂದು ದುರ್ಗತಿ ಪ್ರಾಪಿಸ್ತಿದ್ದೆ ಯಾಕೆ? ಸಹಜವಾಗಿ ಬರುವ ಪ್ರಶ್ನೆ ಅಲ್ವಾ? ಹನುಮ ನೀನೆಂದೆಂಬೆ ನೋಡಿದಡೆ ಬಡ ಜಿಣುಗಿನಂದದೊಳಿರುವೆ.
ಹಾಗಾದ್ರೆ ಹನುಮಂತನೇ ಹೌದಾದ್ರೆ ಹನುಮಂತ ಅಂತ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಹೇಳಿದ್ದಕ್ಕಾಗಿ ನಾ ಕೇಳುವುದು, ಹೌದಾಗಿದ್ರೆ ಆದ್ರೆ ಇಂತಹ ಒಂದು ದುರ್ಗತಿ ಯಾಕೆ ಬಂತು ಅಂತ ಪ್ರಶ್ನೆ ಆಗುವುದಿಲ್ವೋ? ಅಯ್ಯ, ಹಾ, ಮನಸ್ಸಿನಲ್ಲಿ ಹಲವು ಬಗೆಯ ಕುತೂಹಲಗಳು ನಿನಗೆ ಹುಟ್ಟಿದ್ರು, ಹಾ, ಅದು ನಾಲಿಗೆಯ ಮೂಲಕ ಪ್ರಕಟಗೊಂಡ್ರು. ಹಾ. ನಿನ್ನ ಕೈ ಸತ್ಯ ಹೇಳ್ತಿತ್ತು, ನೋಡಿದ್ಯಾ? ಏನು ನಿನಗೆ ಈ ರೀತಿ ಕೈಯೋದಲ್ಲಿಗೆ ಅದು ನೀನು ಹೇಳುವಾಗ ಆಶ್ಚರ್ಯ ಆಗುವುದು ಅಂದ್ರೆ ಹಾ. ಒಳಗಡೆ ಯಥಾರ್ಥದ್ದೇ ಉಂಟು ಅಂತ ಅರ್ಥ. ಆ ಯಥಾರ್ಥ ಭಗವಂತನ ಬಗ್ಗೆ ಉಂಟು, ನಿನ್ನ ಬಗ್ಗೆ ಇಲ್ಲ ಅಂತ ಹೇಳಿ. ಅದೇ ಆ ಯಥಾರ್ಥ ಭಾವ ಇದ್ದದ್ದರಿಂದಲೇ ಹೀಗೆ ಪ್ರಕಟಗೊಂಡಿತು ಅಂತಾದ್ರೆ ಹಾ. ನಾನು ಹೀಗಾಗುವುದಕ್ಕೆ ಕಾರಣ ಏನು ಅಂತ ಕುತೂಹಲವ ನಿನಗೆ? ಕುತೂಹಲ ಜೋರುಂಟು, ಏನು ಅಂತ ಕೇಳಬೇಕು ಅಂತ. ಅಯ್ಯ, ಓ ಕೇಳಯ್ಯ ನಮ್ಮ ತನು ಬಡವಾದುದ, ಕೇಳಯ್ಯ ಕೇಳಯ್ಯ ನಮ್ಮ ತನು ಬಡವಾದುದ, ಬೇಳಲೇನದ ಹಿಂದೆ ಶರದಿಗೆ ನೀಳ ಸೇತುವೆ ಕಟ್ಟಲು, ಬೇಳಲೇನದ ಹಿಂದೆ ಶರದಿಗೆ ನೀಲ ಸೇತುವೆ ಕಟ್ಟಲು, ತಾಳಿ ಪರ್ವತ ಪುತ್ತು ಕಲ್ಮರಂಗಳ, ಸ್ಥೂಲ ದೀಗವು ಸುರುಟಿದುದು ಕೈಕಾಲುಗಳು ಒಳಸರಿದುವು, ಕೇಳಯ್ಯ ನಮ್ಮ ತನು ಬಡವಾದುದ, ಆ ಆ ಹೀಗೆ ದೇಹ ಬಡವಾಗುವುದಕ್ಕೆ ಕಾರಣವನ್ನು ಮತ್ತೆಲ್ಲೋ ಹುಡುಕಬೇಕು ಅಂತಿಲ್ಲ. ರಾಮನು ನಡೆದ ದಾರಿಯನ್ನು ಒಪ್ಪಿಕೊಂಡೇ ತೊಡಗಿಸಿಕೊಂಡವರು ನಾವೆಲ್ಲರೂ ಕೂಡ. ರಘುರಾಮನನ್ನು ಸೀತಾರಾಮನನ್ನಾಗಿಸಬೇಕೆನ್ನುವ ಹಾಗೆ ಪಣತೊಟ್ಟಂತಹ ಕಪಿ ಸಮೂಹವೆಲ್ಲ ಶರದಿಗೆ ಸೇತುವನ್ನು ಬಲಿದ ಕಥೆಯನ್ನು ನೀ ಚೆನ್ನಾಗಿ ತಿಳಿದಿದ್ದಿ ತಾನೆ? ನೀಳ ಸೇತುವೆ ಅದು. ಹೌದು ತಾನೆ? ಆ ಸೇತುವೆಯನ್ನು ಕಟ್ಟಲೋಸುಗವಾಗಿ ನಮ್ಮವರು ತೊಡಗಿಸಿಕೊಂಡಂತ ಬಗೆ ಹೇಗೆ? ಹಾಕಿದ್ದೆಲ್ಲವೂ ತೇಲುತ್ತದೆ ಅಂತಾಗುವಾಗ ಹಾಕಬೇಕು ಎನ್ನುವಷ್ಟನ್ನೇ ಲಕ್ಷ್ಯವಾಗಿರಿಸಿಕೊಂಡು ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿ 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 ತಂದು ಹಾಕಿದವರು ನಾವು. ಹೌದಂತೆ. ಒಂದೊಂದು ಪರ್ವತ ಅಂತ ಲೆಕ್ಕ ಇಲ್ಲ. ಒಮ್ಮೆ ಎತ್ತಿದಾಗ ಒಂದು ಕೈಯಲ್ಲಿ 8 ಪರ್ವತ, ಮತ್ತೊಂದು ಕೈಯಲ್ಲಿ 8 ಪರ್ವತ, ಒಟ್ಟು 24 ಪರ್ವತಗಳನ್ನು ಹೊರಳಾಡಿಸಿಕೊಂಡು ಬಂದು ತಂದು ಹಾಕಿದ್ದೆ. ಎಂತಹ ಒಳ್ಳೆಯ ಘಟನೆ ನಡೆಯಿತು ಆಗ ಬಲ್ಲೆಯ. ನಾವು ಹಾಕಿದ್ದೆಲ್ಲ ತೇಲುತ್ತಾ ಇತ್ತು. ರಾಮನು ಒಂದು ಕಲ್ಲು ಹಾಕಿದ, ಅದು ಮುಳುಗಿತು. ಇದರಿಂದ ನಾವು ಕಲಿತಂತ ಪಾಠ, ದೇವರು ಕೈ ಬಿಟ್ರೆ ಎಲ್ಲರೂ ಮುಳುಗುವುದೇ ಅಂತ. ಆದ್ದರಿಂದಲೇ ದೇವರು ಕೈ ಬಿಡಕೂಡದು, ದೇವರ ಕೈ ನಾವು ಬಿಡಕೂಡದು ಎನ್ನುವಂತಹ ಭಾವದಿಂದಲೇ ಆ ಎತ್ತರೆತ್ತರದ ಪರ್ವತಗಳನ್ನು ಆ ಪ್ರಾಯದಲ್ಲಿ ಎತ್ತಿ 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 ತಂದು ಹಾಕಿದ್ದರಿಂದಲೇ ಈಗ ಪ್ರಾಯ ಆದಾಗ ನೋಡು, ಯೌವನದ ಕಾಲದಲ್ಲಿ ಹಾಗೆ ದುಡಿದ ಪರಿಣಾಮದಿಂದ ಕೈಕಾಲುಗಳು ಒಳಸರಿದವು, ದೇಹ ಈ ರೀತಿಯಾಗಿ ಬಾಗುವ ಹಾಗಾಯಿತು. ಆದ ಕಾರಣವೇ ಯೌವನ ಕಾಲದಲ್ಲಿ ದುಡಿದರೆ ವೃದ್ಧಾಪ್ಯದಲ್ಲಿ ಹೇಳಿಕೊಳ್ಳುವುದಕ್ಕಾದ್ರೂ ದೇಹ ಒಂದು ಸಾಕ್ಷಿಯಾಗಿರ್ತದೆ. ಈಗ ನೋಡಿ ಹೀಗಾಯಿತು ಅಂತ, ಹಾಗೆ ಕೆಲಸ ಮಾಡಿದ್ದಕ್ಕೆ ಹೀಗಾಯಿತು ಅಂತ ವ್ಯಥೆಯಲ್ಲಿ ಹೇಳುವುದಲ್ಲ. ಹಾಗೆ ಕೆಲಸ ಮಾಡಿದ್ದರಿಂದ ನನ್ನ ದೇಹ ಹೀಗಾಯಿತು, ಹೀಗೆ ಯಾಕಾಯಿತು ಅಂತ ಕೇಳಿದ್ಯಲ್ಲ. ಮತ್ತೆ ಈಗಿನವರ ಹಾಗೆ ಅಲ್ಲ, ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ಅಂತ ನಿಲ್ಲದಿರಿ ಅಂತ ಯಾವುದೋ ವ್ಯಾಯಾಮ ಶಾಲೆಯಲ್ಲಿ ಹೇಳುವುದು. ಏಳಿ ಎದ್ದೇಳಿ ಅಂತ ಹೇಳುವುದಷ್ಟೇ, ಎಷ್ಟೊತ್ತಿಗೆ ಹೇಳಬೇಕು ಅಂತ ಹೇಳಲಿಲ್ಲ. ಅದು ಮನೆಯಲ್ಲಿ ಎಲ್ಲ ಫಲಕ ಹಾಕುವುದು, ಅಲ್ಲದಿದ್ರೆ ಭಾವಚಿತ್ರ ಹಾಕುವುದು. ಉದಿಸುವ ಸೂರ್ಯ, ಓಡುವ ಕುದುರೆ,
ಇದು ಹಾಕಿದ್ರೆ ಯಶಸ್ಸು ಸಿಗ್ತದೆ ಅಂತ. ಹೌದು. ಅವ ಹೇಳುವುದು ಸೂರ್ಯೋದಯ ಆಗಿ ಎಷ್ಟು ಹೊತ್ತಾದ ಮೇಲೆ ಎಲ್ಲಿ ಯಶಸ್ಸು ಸಿಗುವುದು? ಆದ ಕಾರಣವೇ ನಾವು ಹಾಗೆ ಸಮಯವನ್ನು ಹಾಳು ಮಾಡದೆ ಅಂದು ದುಡಿದಿದ್ದೇವೆ, ಧನ್ಯತೆ ಇದೆ, ದೇಹ ಹೀಗಾದದರ ಬಗ್ಗೆ ವ್ಯಥೆ ಇಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ? ಸಿಗಲಿಲ್ಲ. ಯಾಕೆ? ಹನುಮಂತನಿಗೆ ಪ್ರಾಯ ಆಗ್ತದೆ ಅಂತ ಹೇಳುವುದು ಕೇಳುವಾಗಲೇ ನನಗೆ ನಿನ್ನ ಬಗ್ಗೆ ಸಂಶಯ ಆಗ್ತಾ ಉಂಟು. ಓಹೋ, ವಜ್ರಕಾಯ ನೆನೆಸಿಕೊಂಡಂತಹ ಹನುಮಂತ ಅವ ಬರುವ ಯುಗಕ್ಕೆ ಬ್ರಹ್ಮ ಹೀಗೆಲ್ಲ ನಾವು ಕೇಳಿದ್ದೇವೆ, ಅಂತವನಿಗೂ ವಾರ್ಧಕ್ಕೆ ಬರ್ತದ. ಹಾಗಾದರೆ ನೀನು ಏನೋ ಒಂದು ಹಿನ್ನೆಲೆಯಲ್ಲಿ ಹುದುಗಿಸಿಕೊಂಡಿದ್ದೀರಿ. ಈಗ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಟುವುದು. ರಾಮಾಯಣದ ಕತೆ ಹೇಳುವಾಗ ನಾನು ಒಬ್ಬ ಆಸ್ತಿಕನಾದದ್ದರಿಂದ, ಅದರ ಜೊತೆಯಲ್ಲಿ ಒಬ್ಬ ಕ್ಷತ್ರಿಯನಾದದ್ದರಿಂದ, ಇನ್ನೊಂದು ಪ್ರತ್ಯಕ್ಷವಾಗಿ ನನಗೆ ಈ ದೃಷ್ಟಾಂತ ಕಣ್ಣೆದುರು ಕಾಣುವುದರಿಂದ, ಈಗ ನೀನು ಹನುಮನೋ ಅಲ್ವೋ ಎನ್ನುವುದೊಂದು ಬದಿಗಿರಿಸಿ ನಾನು ಇನ್ನೊಂದು ಮಕ್ಕಳಿನಿಂದ ಈ ವಿಷಯವನ್ನು ಮುಂದುವರಿಸುವುದಕ್ಕೆ ಯತ್ನ. ಹಾಗಾದ್ರೆ ನಾನು ಹನುಮನೂ ಅಲ್ಲವೋ ಎನ್ನುವಂತ ಪ್ರಶ್ನೆ ಹಾಗೆ ಉಂಟು. ಅದು ಹಾಗೆ ಇರಲಿ, ಹನುಮಂತ ಅಂತ ಒಪ್ಪುವುದಿಲ್ಲ ಈಗಲೂ. ಯಾವ ಕಾರಣಕ್ಕೂ ಹನುಮಂತ ಅಲ್ಲ. ಆದ್ರೆ ಒಂದು ವಿಷಯ, ರಾಮಾಯಣದ ವಿಷಯ ಹೇಳಿದ್ಯಲ್ಲ, ಹೌದು, ಅದು ನಾನು ಕ್ಷತ್ರಿಯನಾದದ್ದರಿಂದ ನನ್ನನ್ನು ಒಂದು. ಹಾಗಾದ್ರೆ ನಾನು ಹೇಳಿದ ವಿಷಯದ ಬಗ್ಗೆ ನಿನ್ನ ಆಕ್ಷೇಪ ಇಲ್ಲ? ವಿಷಯ ಹೌದಪ್ಪ. ಛೇ, ರಾಮಾಯಣದಲ್ಲಿ ರಾಮನಿಂದ ನಿರ್ದೇಶಿಸಲ್ಪಟ್ಟು ಕಟ್ಟಿದಂತಹ ಸೇತುವೆ. ಸರಿ, ಆ ಕಾಲದಲ್ಲಿ ನೀನು ಅಂತ ಹೇಳ್ತಿ, ಅಂತೂ ನಿಮ್ಮ ವಾನರ ವರ್ಗ ಎಲ್ಲ ಸೇರಿಕೊಂಡು ದುಡಿದದ್ದಲ್ವ? ಹೌದು. ಈಗ ಒಬ್ಬ ಕ್ಷತ್ರಿಯನಾಗಿ ನನಗೆ ನನ್ನ ಅಂತರಂಗದಲ್ಲಿ ಒಂದು ಕ್ಷಾತ್ರ ಕೆದರಿ ಒಂದು ಪ್ರಶ್ನೆ ಹುಟ್ಟುವುದು. ಏನು ಬೇಕಿತ್ತ ಇದೆಲ್ಲ? ಅಂದ್ರೆ ಮತ್ತೆ ಹೇಗೆ? ಗಿರಿಗಳ ನೆತ್ತಲೇಗೆ ರಂಗಳ ಮತ್ತೆ ಬೆಳಲುವುದೇಕೆ ಸೇತುವ ಬಿತ್ತರಿ ಪಡೆ. ಅಘಟಿತ ಘಟನಾಪಟು ರಾಮ ಎನ್ನುವುದನ್ನು ನಾ ಬಲ್ಲೆ. ಸರಿ. ದಿಕ್ಕು ದೇಶ ಕಾಲ ಕರ್ಮ ಈ ನಾಲ್ಕರ ಬಂಧುತ್ವ ಇಲ್ಲದೆ ಇದ್ದಂತಹ ಅಚಿಂತ್ಯ ಶಕ್ತಿ ಉಳ್ಳವ ಎನ್ನುವುದನ್ನು ನಾನು ಬಲ್ಲೆ. ಧರೆಗಿಳಿದು ಬಂದ ಭಗವಂತ ಎನ್ನುವುದನ್ನು ನಾನು ಒಪ್ಪಿದ್ದೇನೆ. ಆದರೆ ರಾಮ ಎಲ್ಲಿಯೂ ತನ್ನನ್ನು ತಾನು ಪ್ರಕಟವಾಗಿ ದೇವರು ಅಂತ ಹೇಳಿದ್ದಿಲ್ವೇ ಇಲ್ಲ. ಅದು ರಾಮನ ದೊಡ್ಡಸ್ತಿಕೆ. ಆದರೆ ನಿಮ್ಮನ್ನೆಲ್ಲ ದುಡಿಸಿಕೊಳ್ಳುವಂತಹ ಕಾಲದಲ್ಲಿ ನಿಮಗೆಲ್ಲ ಬೇರೆ ಏನು ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವ ಕಾರಣದಿಂದ ನಿಮ್ಮಿಂದ ಒಂದು ಕರಸೇವೆ ಹೇಗೆ ಮಾಡಿಸುವ? ಹೇಗೆ? ನಿಮಗೆ ಬೇರೆ ಏನು ಕೂಡ್ಲಿಕ್ಕಿಲ್ಲ, ಹಾಗಾಗಿ ತನ್ನಿ, ಹೊತ್ತು ತನ್ನಿ ಅಂತ ಹೇಳುವಾಗ ನೀವೆಲ್ಲ ಹೋದ್ರಿ, ಕಲ್ಲು ಮರ ಗಿರಿ ಇತ್ಯಾದಿಗಳನ್ನು ಹೊತ್ತು ತಂದು ಹಾಕಿದ್ರಿ. ಹೌದು. ಬೇರೆ ದಾರಿ ಇಲ್ಲ ನಿಮಗೆ. ಎಷ್ಟೋ ದಿವಸ ಕಟ್ಟಿದ್ದೀರಂತಲ್ಲ? ಹೌದು. ಒಂದೊಂದು ದಿವಸ ಇಷ್ಟು ಅಂತ ಹೇಳಿಕೊಂಡು ಕಟ್ಟಿ ಮುಗಿಸಿದ್ದೀರಿ ಅಂತ ಕೇಳಿದ್ದೇವೆ ಕತೆ. ಆದ್ರೆ ಈಗ ನಾನು ಆಲೋಚಿಸುವುದು, ನನ್ನಂತ ಒಬ್ಬ ಇರ್ತಿದ್ರೆ ನಿಮಗೆಲ್ಲ ವಿಶ್ರಾಂತಿ ಇರ್ತಿತ್ತು. ಈಗ ನಳ ಅಂತ ಹೇಳುವ ಒಬ್ಬ ಇದ್ದಲ್ಲ, ಅವನ ಕೈಗೆ ಸಿಕ್ಕಿದ್ದೆಲ್ಲ ತೇಲ್ತಾ ಇತ್ತು. ಹೌದು. ಅದು ಒಂದೇ ವರವಾಗಿ ಸೇತುವಾದದ್ದು. ಅದು ದೊಡ್ಡ ಒಂದು ವರವೇ ಆ ಕಾಲಕ್ಕೆ. ಆಮೇಲೆ ನಿಮ್ಮ ಸಾಮರ್ಥ್ಯ. ನನ್ನಂತ ಒಬ್ಬ ಆ ಕಾಲದಲ್ಲಿ ಇರ್ತಿದ್ರೆ ಏನು ಮಾಡ್ತಿದ್ದೆ? ನಳನಿಗೂ ಕೆಲಸ ಇಲ್ಲ. ಅಲ್ಲಿದ್ದ ಎಷ್ಟು 77 ಕೋಟಿ ಕಪಿನಾಯಕರು, ಅರ್ಬುದ ಸಂಖ್ಯಾಕರಾದ ವಾನರರು, ಎಲ್ಲರಿಗೂ ಒಂದು ವಿಶ್ರಾಂತಿ. ಆ ಸೇತುವನ್ನು ಶರಮುಖದಿಂದ ಬಾಣಮುಖದಿಂದ ನಾನು ನಿರ್ಮಿಸಿ ಶರದಿಂದಲೇ ಸೇತುವನ್ನು ಮಾಡ್ತಾ ಇದ್ದೆ, ಗೊತ್ತುಂಟಾ? ನೀನು ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂತ ಹೇಳುವುದಕ್ಕೆ ಈಗ ಹೇಗೆ ಬಲ್ಲೆಯ? ಆಧಾರ ಇಲ್ಲದೆ ಯಾವುದನ್ನು ನಂಬುವ ಹಾಗಿಲ್ಲ. ಇದು ದ್ವಾಪರ. ನೀನು ಏನಾದರೂ ಮಾಡಿದ್ದು ಉಂಟ ಅಂತದ್ದು ಸುಮ್ಮನೆ ಬಾಯಲ್ಲಿ ಹೇಳುದೇ ಅದು ಮಾಡ್ತೇನೆ ಇದು ಮಾಡ್ತೇನೆ. ಆಧಾರ ಇಲ್ಲದೆ ಯಾವುದು ಆಗುವುದಿಲ್ಲ ಅಂತ ನನಗೂ ಗೊತ್ತುಂಟು. ಏನುಂಟು? ಆಧಾರ ಉಂಟು. ಆಧಾರಕ್ಕೆ ಹೊಂದಾಣಿಕೆ ಮಾಡಿ ಹೇಳ್ತೇನೆ. ಹೇಗದು? ಸುರಪನ ಇರಾವತ ಪರಾಕ್ರಮಿಗೇನು ದೊಡ್ಡಿದು ಪರಿಗಿಸುವಡಿ. ಚಂದ್ರವಂಶದ ರಿಕ್ಷಾಕೆಯ ಕ್ಷತ್ರಿಯರು ನಾವು. ನಮ್ಮಲ್ಲಿ ಈಗ ಕೌರವರು ಪಾಂಡವರು ಎನ್ನುವ ಹಾಗೆ ನಮ್ಮಲ್ಲಿ ಕುಟುಂಬದಲ್ಲಿ ಎರಡು ತಂದೆಯ ಮಕ್ಕಳು. ಅಲ್ಲಿ ನನ್ನ ದೊಡ್ಡಪ್ಪನ ಮಕ್ಕಳು ಕೌರವರು ಅಂತ ಹೇಳಿಕೊಂಡು ನಾವು ಪಾಂಡವರು, ಪಾಂಡವಿನ ಮಕ್ಕಳು. ನಮಗೊಂದು ಸುದ್ದಿ ಸಿಕ್ಕಿತ್ತು. ನಾವು ಇಂದ್ರಪ್ರಸ್ಥದಲ್ಲಿರುವ ಹೊತ್ತಿಗೆ ಒಂದು ಡಂಗುರ ಸಾರಿತು. ಕೇಳಿರಿ ಪುರಜನರೇ ಸಾರುವೆ ಡಂಗುರ, ಗಜಗೌರಿ ವ್ರತವನಿಂದು ಗಾಂಧಾರಿ ಮಾಳ್ಪಳ್ಳಯ್ಯ, ಕೇಳಿರೈ ಪುರಜನರೇ ಸಾರುವೆ ಡಂಗುರ ಅಂತ. ಆದರೆ ಡಂಗುರವೇ ಸಾರಿತು ಹೊರತು ನಮಗೆ ಹೇಳಿಕೆ ಇರಲಿಲ್ಲ. ಸಂಬಂಧದಲ್ಲಿ ಮಾಡ್ತಾ ಇರುವುದು ನನ್ನ ದೊಡ್ಡಪ್ಪ, ಅದರಲ್ಲಿಯೂ ದೊಡ್ಡಮ್ಮನ ಆಸ್ತೆಯಿಂದ ಮಾಡುವುದದು ಗಾಂಧಾರಿ ದೇವಿ.
ಆದರೆ ಹೇಳಿಕೆ ನಮಗಿಲ್ಲ. ಸಹಜವಾಗಿ ಹೆಂಗಸರಿಗೆ ಒಂದು ದುಃಖ ಆಗುವುದುಂಟಲ್ಲ, ಅಯ್ಯೋ ದೇವರೇ ನನ್ನ ಒಂದು ಅಕ್ಕ ನನ್ನನ್ನು ಬಿಟ್ಲಲ್ಲ, ಒಂದು ಹೇಳಿದ್ರೆ ಏನಾಗ್ತಿತ್ತು. ದುಃಖಿತಳಾದಂತಹ ತಾಯಿಯ ದುಃಖವನ್ನು ನೋಡಿದಂತಹ ನಾನು ತಾಯಿಗೆ ಸಮಾಧಾನದ ಮಾತನ್ನಾಡಿದೆ. ಮಣ್ಣಿನ ಆನೆಯನ್ನು ನಿರ್ಮಾಣ ಮಾಡಿ ಗಜನೋಹಿಯನ್ನು ಮಾಡುತ್ತಿರುವ ಅವರ ವ್ರತ ಹಾಗಿರ್ಲಿ, ಸ್ವರ್ಗದಿಂದ ಸುರಪನ ಐರಾವತವನ್ನೇ ಭೂಮಿಗೆ ಇಳಿಸಿ ನಾನೊಂದು ವ್ರತವನ್ನು ಮಾಡಿ ನಿಮ್ಮ ಆಶೆಯನ್ನು ಪೂರೈಸ್ತೇನೆ. ಹೊತ್ತು ಕಳೆಯಲಿಲ್ಲ. ತಕ್ಷಣದಲ್ಲಿ ಒಂದು ಓಲೆ, ಅದನ್ನು ಬರೆದಿಟ್ಟದ್ದು ಬಾಣದ ಮೇಲೆ, ಅದನ್ನು ಹಾರಿಸಿದ್ದು ಆಕಾಶದ ಮೇಲೆ, ಅದು ಹೋಗಿ ಬಡಿದದ್ದು ಆ ಇಂದ್ರನ ವಜ್ರ ಸ್ತಂಭಕ್ಕೆ ಠೈ ಅಂತ. ಅದೆಂತ? ಅದು ಬಡಿಯುವ ಒಂದು ಹೋಗ. ಅದು ಕೇಳಿತ ಇಲ್ಲಿಗೆ? ಹೌದೌದು. ಹಾಗೆ ಅದನ್ನು ಅವ ನೋಡಿದ, ಓದಿದ. ಓ, ಇದು ಮಗನ ಸಾಮರ್ಥ್ಯ. ಮಗನದ್ದಾದಂತಹ ಒಂದು ಸತ್ವ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ, ಒಂದು ಉಪಾಯ ಮಾಡಿದ. ಮತ್ತೆ ನನಗೆ ಸೂಚನೆ ಕೊಟ್ಟ. ಹೇಗೆ? ಬರ್ಲಿಕ್ಕೆ ಬರಬಹುದು ಐರಾವತ, ಬರುವುದಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ದಾರಿ ಮಾಡಿ ಕೊಡಬೇಕು. ಹೇಗೆ ಸೂಚನೆ ಕೊಟ್ಟದ್ದು? ಅಲ್ಲ, ಅವ ಮತ್ತೆ ಅವನಿಂದ ಸೂಚನೆ ಬಂತು ನಮಗೆ. ಇಂದ್ರನಿಂದ ಸೂಚನೆ ಬರಲಿಕ್ಕೆ ನಮಗೆ ವಿಶೇಷತೆ ಏನು ಬೇಕು ಅಂತ ಇಲ್ಲ. ಅವ ಏನು ಪತ್ರ ಬರೀಲಿಲ್ಲ. ಅವ ಪತ್ರ ಬರೆಯುವುದು ಅಂತ ಅಲ್ಲ, ಅವನಿಂದ ಒಂದು ಅಂಬರವಾಣಿ ಆಯ್ತು ನಮಗೆ. ಒಳ್ಳೆಯದು. ನಮಗೆ ಸುದ್ದಿ ತಿಳಿಯಿತು. ಬಂದು ಈ ಸುದ್ದಿ ತಿಳಿದ ಕೂಡಲೇ ನಾವು ಅದನ್ನು ಇಳಿಸುವುದು ಹೇಗೆ? ದೊಡ್ಡ ಸಮಸ್ಯೆ ಅಲ್ವಾ ಇದು? ಹೌದೌದು. ಈಗ ಅಲ್ಲಿಂದ ಇಲ್ಲಿಗೆ ಐರಾವತ ಇಳಿಬೇಕು ಅಂತ ಇದ್ರೆ ಅದೇನು ಸಾಮಾನ್ಯವಾದಂತಹ ಒಂದು ಮೃಗವಾದು? ಭೂಮಿಯಲ್ಲಿದ್ದ ಆನೆ ಹಾಗೆ ಅದು 1000 ಸೊಂಡಿಲುಗಳುಳ್ಳದ್ದು. ಅಂತಹ ಐರಾವತವನ್ನು ಇಳಿಸುವುದಕ್ಕೆ ಬೇರೆ ದಾರಿ ಕಾಣದೆ ಎಲ್ಲರೂ ಹೌಹಾರುವ ಸ್ಥಿತಿಯಲ್ಲಿ ಬಾಣಮುಖದಿಂದ ಭೂಮಿಯಿಂದ ದಿವದವರೆಗೆ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಐರಾವತವನ್ನು ಭೂಮಿಗೆ ಇಳಿಸಿದ್ದೇನೆ ನಾನು. ಓ, ನಿಮ್ಮ ಅಪ್ಪ ಮಕ್ಕಳ ಕತೆ. ಹೌದೌದು. ಈಗ ಐರಾವತವನ್ನು ಅಲ್ಲಿಂದ ಇಲ್ಲಿಗೆ ಇಳಿಸಬೇಕಿದ್ರೆ ಎಷ್ಟು ದೂರದ ಏಣಿ ಬೇಕು? ಇನ್ನ ಈ ಒಂದು 100 ಯೋಜನಕ್ಕೂ ಈ ದಿವದವರೆಗಿರುವ ಈ ಏಣಿಗೂ ಹೊಂದಾಣಿಕೆ ಮಾಡಿದ್ರೆ ಆಕಾಶಕ್ಕೆ ಏಣಿ ಬಿಗಿದಿದ್ದೇನೆ ಅಂತದ್ರಲ್ಲಿ ನಿನ್ನ ಈ ಒಂದು 100 ಯೋಜನ ಯಾವ ಲೆಕ್ಕವೋ? ಆದದ್ರಿಂದ ಆಧಾರ ಇಲ್ಲದೆ ಹೇಳಿದ್ದಲ್ಲ. ಇದು ಬೇಕಿದ್ರೆ ನೀನು ಕೇಳಿ ತಿಳ್ಕೊಳ್ಬಹುದು. ವರ್ತಮಾನದಲ್ಲಿ ವಿಶೇಷವಾಗಿ ನಡೆದಂತಹ ಇದುವರೆಗೆ ಭೂಮಿಯಲ್ಲಿ ಆಗದೇ ಇದ್ದ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ನಾವು ಮಾಡಿದ ಸಾಧನೆ ಇದು. ಆದದ್ರಿಂದ ಆಧಾರ ಇಲ್ಲದೆ ಹೇಳಿದಲ್ಲ, ನಾವು ಮಾಡ್ತೇವೆ ಅಂತ. ಹಾಗೆ ಹೇಳ್ತಾ ಹೇಳ್ತಾ ಕಪಿಗಳ ಬಗ್ಗೆ, ನಮ್ಮ ಶ್ರಮದ ಬಗ್ಗೆ ಕೇವಲದ ಮಾತುಗಳನ್ನ ಏನುವನೆಂದೆಯೋ ಮಾನವ ಗರ್ವದ ಗರ್ವದ ಮಾತುಗಳನ್ನಾಡುವುದಕ್ಕೆ ಮುಂದುವರಿಯುತ್ತಾ ಇದೆಯಲ್ಲ. ಇದ್ದ ವಿಷಯ ಯಾವ ಕ್ಷೇತ್ರದಲ್ಲಿ ಗರ್ವವರ್ಜಿತನಾಗಿ ವ್ಯವಹರಿಸಬೇಕಾಗಿತ್ತೋ ನೀನು ಆ ಪುಣ್ಯ ಕ್ಷೇತ್ರಕ್ಕೆ ಬಂದು ಹೋಲಿಕೆ ಮಾಡುವುದಕ್ಕೆ ಮುಂದಾದೆ. ಹಾಗೆ ಹೋಲಿಸುತ್ತಾ ನಾವು ಮಾಡಿದ್ದು ಏನೂ ಅಲ್ಲ ಎನ್ನುವಂತಹ ಭಾವದಿಂದ ನೀನು ತೊಡಗಿಸಿಕೊಳ್ಳುತ್ತೀಂತಾದ್ರೆ ನಿನಗೆ ಆವರಿಸಿದ್ದು ಗರ್ವ ಅಲ್ಲದೆ ಮತ್ತೇನು? ಮಾನವನಾಗಿ ನಿನ್ನ ಗರ್ವದ ಮುಖವನ್ನು ತೋರಿಸ್ತಿಂತಾದ್ರೆ ನಾನೇನು ಮಾಡ್ತೇನೆ ಬಲ್ಲೆಯ ನೀನು? ದೊಡ್ಡದರದಿ ಮೆಟ್ಟಿದೆ ಮುರಿಯಲಿದೆ ದಿಟ್ಟನೆ ಹನುಮನಹೇ. ಇಂತಹ ಸೇತುವೆ ಕಟ್ಟುವುದು ಯಾವ ಮೊಹ? ನೀನು ಸೇತುವೆ ಕಟ್ಟಯ್ಯ, ಅದರ ಬಗ್ಗೆ ನನ್ನ ಆಕ್ಷೇಪವಿಲ್ಲ. ಆದ್ರೆ ಆ ಸೇತುವೆಯನ್ನು ಉದಾಹರಿಸುತ್ತಾ ನಾವು ಕಟ್ಟಿದಂತಹ ಸೇತುವೆ ಏನೂ ಇಲ್ಲ ಅಂತ ಹೇಳಿ ಮಾಡಿಬಿಟ್ಟೆ ಅಲ್ಲ. ನಿಮಗೆಲ್ಲ ವಿಶ್ರಾಂತಿ ಕೊಡ್ತಿದ್ದೆ ಅಂತ ಸೇತುವೆ ಏನೂ ಅಲ್ಲ ಬಿಡು. ನನ್ನ ಎದುರಿಗೆ ನನ್ನ ಪ್ರಭುವಿಗೋಸ್ಕರವಾಗಿ ನಾವು ತೊಡಗಿಸಿಕೊಂಡಂತಹ ಸೇವೆಯನ್ನು ನೀನು ಏನೂ ಅಲ್ಲ ಅಂತ ಹೇಳ್ತಿ ಅಂತಾದ್ರೆ ನೀನು ಮಾಡಿದ್ದನ್ನು, ನೀನು ಪ್ರಕಟಗೊಳಿಸಿದ್ದನ್ನು ಏನು ಅಲ್ಲ ಅಂತ ಮಾಡಿ ತೋರಿಸಿ. ಏನು ಅಲ್ಲ ಅಂತ ಮಾಡಿ ತೋರಿಸಿ ಅಂದ್ರೆ ಏನು ಮಾಡ್ಲಿ ಅಲ್ಲ ಅಂತ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ರೆ ಏನು ಅಂತ ಆಗ್ಬೇಕಲ್ಲ. ಏನು ಮಾಡ್ತೇನೆ ಅಂತಲ್ಲ, ಏನು ಮಾಡ್ತೀನಿ, ಏನು ಮಾಡ್ತೇನೆ ಅಂತಲ್ಲ.
ಇಡೀ ಜಗತ್ತನ್ನೇ ಮುಕ್ಕುತ್ತೇನೆ, ಹಾ ಯಮನನ್ನೇ ತಿಕ್ಕುತ್ತೇನೆ. ಹಾ. ನೀನು ಏನು ಮಾಡಿದ್ಯೋ, ಹಾ. ನೀನು ಮತ್ತೇನು ಸಿದ್ಧಪಡಿಸಿದ್ಯೋ, ಹಾ. ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಹಾಕ್ತೇನೆ. ಪುಡಿ ಪುಡಿ ಮಾಡಿ ನಾನು ಮಾಡಿದ ಸೇತುವನ್ನು ನೀನು ಪುಡಿ ಮಾಡ್ತಿ ಅಂತ ಹೇಳುವುದಾ? ಹೌದೇ ಹೌದು. ನೀನೊಬ್ಬ ಮಂಗ ಇಷ್ಟೊಂದು ಕ್ಷಾತ್ರವನ್ನು ಅಂತರಂಗದಲ್ಲಿ ತುಂಬಿಸಿ ಮಾತಾಡ್ತಿ ಅಂತಾದ್ರೆ ನಾನೊಬ್ಬ ನಿಜ ಕ್ಷತ್ರಿಯನಾಗಿ ಸುಮ್ಮನೆ ಇರ್ತೇನೆ ಅಂತ ಭಾವಿಸಿದ್ಯೋ? ಏನು ಮಾಡ್ತೀನಿ? ಒಂದು ಬಾರಿ ಅಲ್ಲ, 3 ಬಾರಿ. 3 ಬಾರಿಗೆ ದೈವೇನೊದರನು ಮುರಿದ ಪಕ್ಷದಿ ನಾನು ಅರುವೆನಗ್ನಿಗುಳ್ಳವನೆಂದು ರಣಧೀರ ಪಾದನು ಬೀಳ್ದನಂದು. ಅಯ್ಯೋ ವಾನರನೇ, ಒಂದು ಹಂತಕ್ಕೆ ನಿನ್ನ ಬಿಸಿ ಉಸಿರು ಏದುಸಿರು ಮಾತ್ರವಲ್ಲ ಬೆಳೆದು ನಿಂತಹ ಪರಿ ಇದನ್ನು ಗಮನಿಸುವಾಗ ಈಗ ನಿನ್ನ ಯೋಗ್ಯತೆಯಲ್ಲಿ ಏನೋ ಎತ್ತರವಾದ ಹಾಗೆ ಕಾಣಿಸ್ತಾ ಉಂಟು. ಒಂದು ಹಂತಕ್ಕೆ 100ಕ್ಕೆ ಒಂದು 70ರಷ್ಟಾದ್ರೂ ನೀನು ಅದಲ್ಲ ಅಂತ ಹೇಳುವುದನ್ನು ಶ್ರುತಪಡಿಸಿದ್ದಿ. ಆದರೆ ಪಂಥವೇ ಅದನ್ನೊಬ್ಬ ಕ್ಷತ್ರಿಯನಾಗಿ ನಾ ಹಿಂದೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾದದ್ದರಿಂದಲೇ ನಾನು ಆಡುವುದು. ಕಟ್ಟಿದ ಸೇತುವನ್ನು ನೀನು ಮುರಿಯಿತಿ ಅಂತಾದ್ರೆ 3 ಬಾರಿಗೆ ಸೇತುವನ್ನು ನಿರ್ಮಾಣ ಮಾಡ್ತೇನೆ. ಪ್ರಶ್ನೆ ಹುಟ್ಟಬಹುದು, ಯಾಕೆ ಒಂದೇ ಸಾಕಾಗುವುದಿಲ್ವ? ಯಾಕೆ 3 ಸಲ? ಅದು ಪ್ರಪಂಚದ ಮೂಲದಲ್ಲಿರುವುದೇ 3 ಮೂರ್ತಿಗಳ ಒಂದು ವಿಶೇಷತೆ. ಪ್ರಪಂಚದ ಮೂಲದಲ್ಲಿರುವುದು 3 ಶಕ್ತಿಗಳು, 3 ಗುಣಗಳು. ಅದರಲ್ಲಿಯೂ ನಿತ್ಯವೂ ನಾವು ಅನುಷ್ಠಿಸುವಂತಹ ಒಂದು ಭಗವಂತನ ನಾಮಸ್ಮರಣೆಯನ್ನು ಮಾಡುವಾಗಲೂ ಅಚ್ಯುತ ಅನಂತ ಗೋವಿಂದ ಅಂತ ಹೇಳುವಂತಹ ಒಂದು ವಿಶೇಷತೆ. 3 ಎನ್ನುವುದು ಮುಪ್ಪರಿಗೊಂಡಾಗ ಮನುಷ್ಯನ ಜೀವನದಲ್ಲಿ ಸಾರ್ಥಕತೆ ಉಂಟು ಅಂತ ತಿಳಿದವ. ಆ ಧೋರಣೆಯಿಂದ 3 ಬಾರಿಗೆ ಕಟ್ಟುತ್ತೇನೆ ಅಂತ ಹೇಳಿದ್ದು. 3 ಬಾರಿಗೆ ಕಟ್ಟುತ್ತೇನೆ. ಒಂದು ವೇಳೆ ಅದನ್ನು ನೀನು ಕಾಲೂರಿ ಮುರಿದ ಪಕ್ಷ ಹೌದು ಅಂತಾದರೆ ನನ್ನ ಬದುಕಿನಲ್ಲಿ ಮತ್ತೆ ನನಗೆ ಯಾವ ಕಾರಣಕ್ಕೂ ಬದುಕಿ ಮುಂದುವರಿಯಬೇಕು ಅಂತ ಹೇಳುವ ಆಶೆ ಇಲ್ಲ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನದು? ನಾನು ಕಟ್ಟಿದ್ದನ್ನು ನೀನು ಮುರಿದದ್ದು ಹೌದು ಅಂತ ಆದರೆ ದೇಹ ತ್ಯಾಗ ಮಾಡ್ತೇನೆ, ಅಗ್ನಿ ಪ್ರವೇಶ ಮಾಡಿ ಆಮೇಲೆ ಅರ್ಜುನ ಅಂತ ಹೇಳುವವ ಈ ಲೋಕದಲ್ಲಿ ಇಲ್ಲ ಅಂತ ಮಾಡಿ ತೋರಿಸ್ತೇನೆ. ಅಯ್ಯ, ತಟ್ಟನೆ ಕುಟ್ಟಿ ಪುಡಿ ಮಾಡುವೆ ಅಂತ ಹೇಳಿದಾಗ ಒಮ್ಮೆಲೆ ಆವೇಶಭರಿತನಾಗಿ ತೊಡಗಿಸಿಕೊಂಡೆ. ನನಗೆ ನೀನು ಮಾಡಿದಾಗೆ ಪ್ರತಿಜ್ಞೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾದ್ರೂ ಮಾಡಬೇಕು, ಇಲ್ಲದಿದ್ರೆ ನೀನು ಹೇಳಿದ್ರೆ ಸುಮ್ಮನೆ ನಾನು ಸಾಯ್ತೇನೆ ಅಂತ ಹೇಳುವಾಗೇ ಇಲ್ಲ. ನನಗೆ ಚಿರಂಜೀವಿ ಎನ್ನುವಂತಹ ಅನುಗ್ರಹವನ್ನು ಪಡೆದವರು ನಾನು. ಆದ್ರೆ ಅದಕ್ಕಿಂತಲೂ ದೊಡ್ಡದಾದಂತಹ ಒಂದು ಪ್ರತಿಜ್ಞೆಯನ್ನು ನಾನೂ ಮಾಡಬಲ್ಲೆ. ಒಂದು ವೇಳೆ ನೀನು ಕಟ್ಟಿದ್ದನ್ನು ನನಗೆ ಮುರಿಲಿಕ್ಕೆ ಆಗದೇ ಹೋಯಿತು ಅಂತಾದರೆ ಇದು ತನಕ ರಾಮದಾಸ 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 ಅಂತ ಎದೆ ಮುಟ್ಟಿ ಹೇಳಿ ಧನ್ಯತೆಯನ್ನು ಅನುಭವಿಸ್ತಾ ಇದ್ದಂತ ನಾನು ನಿನ್ನ ಹಿಂದೆ ಬರ್ತೇನೆ. ನೀನು ಒಂದು ವೇಳೆ ನಾನು ಹೇಳಿದ್ದು ನಿನಗೆ ಆಗದೇ ಇದ್ರೆ ನೀನು ನನ್ನ ಒಟ್ಟಿಗೆ ಒಂದು ಬರಬಾರ್ದು. ಅಲ್ಲ, ನೀನು ಹೇಳಿದ್ರು ಅದೊಂದು ಉಪಾಧಿ ಉಂಟು ನನಗೆ. ಈ ಪುಣ್ಯಕ್ಷೇತ್ರಕ್ಕೆಲ್ಲ ಹೋದ್ರೆ ನಮಗೇನಾದ್ರೂ ಒಂದು ಬಿಟ್ಟು ಬರಬೇಕು ಅಂತ ಉಂಟು. ನಾನು ಎಲ್ಲಿಯಾದರೂ ನಿನಗೆ ಮಾಡದೇ ಇದ್ದು ನೀನು ಪಂಥದಲ್ಲಿ ಸೋತ್ರೆ ರಾಮೇಶ್ವರಕ್ಕೆ ಬಂದ ಲೆಕ್ಕದಲ್ಲಿ ನಿನ್ನನ್ನು ಇಲ್ಲಿ ಬಿಟ್ಟೇ ಹೋಗುದು, ಕೊಂಡೋಗುದಿಲ್ಲ. ಅದೊಂದು ನೀನು ಗಮನಿಸಬೇಕಾದದ್ದು ನನ್ನ ಧ್ವನಿಯನ್ನು. ರಾಮದಾಸನಾಗಿರುತ್ತಾ ಜೀವನ ತೊಡಗಿಸಿಕೊಂಡಂತಹ ನನಗೆ ನಿನ್ನ ದಾಸನಾಗುವುದಂದ್ರೆ ಅದಕ್ಕಿಂತ ದೊಡ್ಡ ಮರಣ ಬೇರೆ ಇಲ್ಲ ಅಂತ. ಅದೇ ಅರ್ಥ ಆಯ್ತು. ನೀನು ಹೇಳಿದ್ದು ಸರಿ, ಆದ್ರೆ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ನಾನು ನನ್ನ ದೃಢತೆ ಹೇಳಿದ್ದು. ಒಳ್ಳೇದೇ ಅದು. ಈ ಅವಶ್ಯಕತೆ ನಿನಗೆ ಬರುವುದಿಲ್ಲ, ಯಾಕೆಂದ್ರೆ ಕಟ್ಟಿದ್ದನ್ನೆಲ್ಲ ನಾನು ಪುಡಿ ಮಾಡುವುದೇ. ಹೌದು ಅಂತ ಆದ್ರೆ ಈಗ ಪ್ರಯೋಗ ನೋಡಿ ನಡೆಯಲ್ಲಿ ಮೊದಲನೇದಲ್ಲ ಮತ್ತೆ ಇದು ಎಂದ ನುಡಿಗೆ ತೊಂದ ಪಾರ್ಥನು ನಂದನ ಕಾಣುತ್ತ ಒಂದು ಕ್ಷಣದಿ ಮುರಿದಂದೆಡಿಸಿದ ಕೇಳಿ ಭೂಪ. ಅಕ್ಷಯ ತೂಣೀರಧಾರಿ ನಾನು, ಸವ್ಯಸಾಚಿ ಎನ್ನುವಂತಹ ಹೆಸರನ್ನು ಹೊಂದಿದವ ನಾನು. ಮಾತ್ರವಲ್ಲ, ನನ್ನ ಬಿಲ್ಬಲ್ಮೆ ಏನು ಎನ್ನುವುದನ್ನು ಲೋಕ ಗುರುತಿಸಿ
ಮೂರು ಲೋಕ ಗಂಡನಾಗುವಂತಹ ಯೋಗ್ಯತೆಯನ್ನು ಹೊಂದಿದಂತಹ ಪಾರ್ಥ ಏನು ಎನ್ನುವುದನ್ನು ಈಗ ಶ್ರುತಪಡಿಸ್ತೇನೆ. ಹೇಗೆ? ಅದಕ್ಕಾಗಿ ತೂಣೀರಕ್ಕೆ ಕೈ ಇಕ್ಕಿದ್ದೇನೆ, ಯೋಗ್ಯವಾದ ಮಾರ್ಗಣವೊಂದನ್ನು ತೆಗೆದಿದ್ದೇನೆ, ಅಕರ್ಣಾಂತವಾಗಿ ಎಳೆದಿದ್ದೇನೆ. ಕಾಣುತ್ತಿರುವಂತಹ ಈ ಮಹಾಶರದಿಯನ್ನೇ ಲಕ್ಷಿಸಿ ಈ ವಿಶೇಷವಾದಂತಹ ಸೇತು ಬಂಧನವನ್ನು ಮಾಡ್ತೇನೆ. ಇದು ಪ್ರಯೋಗಿಸಿದ್ದೇನೆ. ಎರಡೂ ಕಾಲನ್ನು ಮೇಲಕ್ಕೆತ್ತಿ ಜೈ ಶ್ರೀರಾಮ್. ಕೂರ್ಗೊಂಡಿಗರ ವರ್ಗದಿ ಬೋರದಿ ಕೂರ್ಗೊಂಡಿಗರ ವರ್ಗದಿ ಪುನರವಿ ವರ್ಗಾಧಿಪತದ ನರ್ಗಳ ಸೇತುವ ಹಿರ್ಗಿದರೆ ಮಾಗದಿ ಅನುಮದ ಕೂರ್ಗಿದೆ ಮುರಿದನು ಮೂರ್ಗರಿಯುದಲ್ಲಿ ಕೇಳಿ ಭೂಪ. ಒಂದು ಹೋಯಿತು ಎನ್ನುವಲ್ಲಿಗೆ ತಲೆಬಸಿ ಮಾಡಬೇಕಾಗಿಲ್ಲ. ಅದು ಯಾಕೆ ಸರಿ ಉಂಟು ಅಂತ ನೋಡ್ಲಿಕ್ಕೆ ಅದು ಒಂದು ಮಾಡುವುದು ಹಾಗೆ. ಕೆಲವೊಮ್ಮೆ ಏನಾದ್ರೂ ಒಬ್ಬರಿಗೆ ಕೊಡ್ಲಿಕ್ಕಿದ್ರೆ ಇಂಥವರಿಗೆ ಅದು ಸಾಕ್ತದ ಅಂತ ನೋಡ್ಲಿಕ್ಕೆ ಒಂದು ಸಣ್ಣ ಪ್ರಮಾಣದ ಪ್ರಯೋಗ ಮಾಡ್ಲಿಕ್ಕೆ ಉಂಟು. ಅದು ಕೆಲವು ವರ್ಗ ಹಾಗೆ, ಕೆಲವರೆಲ್ಲ ಯೋಚಿಸಿ ಮಾಡುವುದು, ಇನ್ನು ಕೆಲವರು ಮಾಡಿದ ನಂತರ ಯೋಚಿಸುವುದು. ಹೌದೌದು, ನಮ್ಮಲ್ಲೆಲ್ಲ ಯೋಚನೆ ಮೊದಲೇ ಉಂಟು. ಹಾಗಾದದ್ದರಿಂದಲೇ ಒಂದನೆಯದ್ದರ ಕುರಿತಾಗಿ ನೀನು ಹೆಚ್ಚು ತಲೆಬಿಸಿ ಮಾಡಬೇಕಾದದ್ದಿಲ್ಲ. ಅಲ್ಲ, ನೀನು ಮಾಡ್ಲಿಕ್ಕಿಲ್ಲ, ನಾನೇ ಮಾಡಬೇಕಾ? ಒಳ್ಳೆಯದು. ಆದ್ದರಿಂದಲೇ ಸತ್ವಪೂರ್ಣವಾದಂತಹ ಒಂದು ಸೇತುವನ್ನು ರಚಿಸುವುದಕ್ಕೆ ಬೇಕಾಗಿ ಎರಡನೆಯ ಕುರ್ಗಣೆಯನ್ನು ತೆಗೆದಿದ್ದೇನೆ, ಅದನ್ನು ಧನುಸಿನ ಸಿಂಜಿನಿಗೆ ಜೋಡಿಸಿದ್ದೇನೆ. ಆ ಮೂಲಕವಾಗಿ ಈಗ ನಿರ್ಮಾಣವಾಗುವ ಸೇತು ಹೇಗುಂಟು ಎನ್ನುವುದನ್ನು ನೋಡೋ ಇದು ಪ್ರಯೋಗಿಸಿದ್ದೇನೆ. ಈಗ ಎರಡು ಕಾಲಿಲ್ಲ, ಎಡದ ಕಾಲನ್ನು ಎತ್ತಿದ್ದೇನೆ. ಜೈ ಶ್ರೀರಾಮ್. ಎರಡು ಹೋಯಿತು ಎರಡು ಹೋಯಿತು ಎನ್ನುವಲ್ಲಿಗೆ ಆಕಾಶವೇ ತಲೆಯ ಮೇಲೆ ಬಿತ್ತು ಅಂತ ಹೇಳುವ ಹಾಗೆ ನಾನು ದುಃಖಿಸುವುದಕ್ಕಿಲ್ಲ. ಇಲ್ಲ, ಇನ್ನು ಒಂದೇ ಇರುವುದು ಅಂತ ಸಾಕು. ಮಾಡು ಇಲ್ಲವೇ ಮಡಿ. ಆತ್ಮವಿಶ್ವಾಸ ಇದ್ದವನಿಗೆ ಸಾಕಾಗ್ತದೆ. ಬದುಕುವ ಭರವಸೆ ಇರುವವನಿಗೆ ಹುಲ್ಲು ಕಡ್ಡಿಯೂ ಸಾಕಾಗ್ತದೆ ಆಸರೆಯಾಗಿ ದೊರೆತರೆ. ಹಾಗಾಗಿ ಆ ಸತ್ವಪೂರ್ಣವಾದಂತಹ ಒಂದು ಸೇತುವನ್ನು ನಿರ್ಮಾಣ ಮಾಡಬೇಕು. ಇದು ನನ್ನ ಬದುಕಿನ ಪ್ರಶ್ನೆ ಎನ್ನುವುದನ್ನು ತಿಳಿದು ನನ್ನ ಸಂಪೂರ್ಣವಾದಂತಹ ಸತ್ವವನ್ನು ಉಪಯೋಗಿಸಿ ಏನುಂಟು ಆಗ ಕಟ್ಟಿದ್ದರಲ್ಲಿ ಆ ಜೋಡಣೆ ಎನ್ನುವುದು ಸ್ವಲ್ಪ ಹದದಲ್ಲಿತ್ತು. ಈಗ ಕಟ್ಟುವ ಈ ಜೋಡಣೆ ಅದು ಒಂದರ ಮೇಲೆ ಒಂದಲ್ಲ, ನಾಲ್ಕು ಕೂತ ಹಾಗೆ ಅಲ್ಲ, ಅದಕ್ಕಿಂತಲೂ ಮೀರಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಆ ನೆಲೆಯಿಂದ ಗಟ್ಟಿ ಸೇತು ನಿರ್ಮಾಣ ಆಗ್ತದೆ. ಇದೋ ಪ್ರಯೋಗಿಸಿದ್ದೇನೆ ನೋಡು. ಹದವರಿತು ಮುದದಿಂದ ಕಟ್ಟಿದ ಸೇತುವೆಗೆ ಎಡದ ಕಾಲು ಬೇಡ, ಎಡದ ಕಾಲಿನ ಕಿರುಬೆರಳನ್ನು ಇಟ್ಟಿದ್ದೇನೆ. ಜೈ ಶ್ರೀರಾಮ್. ಎಲೆ ಮಾನವನಿಯೇ ಸೆಲೆ ಕೈ ಚಳಕದಿ ಬಲಿದಿಗ ಸೇತುವದೇನಾಯ್ತು, ಬಲಿದಿಗ ಸೇತುವದೇನಾಯ್ತು. ಬಲಿದಿಗಸಿತುವದೇನಾಯ್ತು, ಬಲಿದಿಗಸಿತುವದೇನಾಯ್ತು. ಫಲಮುಖರೈನ ಬಲು ಬಟರೈನಿ, ಬಲಿಮುಖರೈನೋ ಬಲು ಬಟರೈನಿ. ಸಲುವುದೆ ನಿಮಗಿ ಪೌರುಷವು, ಸಲುವುದೆ ನಿಮಗಿ ಪೌರುಷವು. ಬಲಮುಖರಿ ನೀವು ಬಲು ಬಟರಿ ನೀವು, ಸಲುವುದೆ ನಿಮಗಿ ಪೌರುಷವು. ಎಲೆ
ಮಾನವನೀ ಸಲಕೈ ಜಳಕದಿ ಬಲಿದಿಗ ಸೇತುವದೇನಾಯ್ತು ಬಲಿದಿಗ ಸೇತುವದೇನಾಯ್ತು ಬಲು ಬಟರೈ ನಾವು ಬಲ ಮುಗರೈ ನೀವು ಸಲ್ಲುವದಿ ನಿಮಗಿ ಪೌರುಷವೂ ಎಲೆ ಮಾನವ ಓ ಮಾನವನೇ, ನೀವೆಲ್ಲ ನರಪ್ರಪಂಚದವರು ಹೀಗೆಯೋ? ತೊಡಗಿಸಿಕೊಳ್ಳುವ ಮೊದಲೇ ನಾನು ಹಾಗೆ, ನಾನು ಹೀಗೆ, ನಾನು ಇಷ್ಟು, ನಾನೆಷ್ಟೋ ಅಂತ ಹೇಳಿಕೊಂಡು ಮುಂದೇನು ಎನ್ನುವುದನ್ನು ಪೂರ್ಣವಾಗಿ ಯೋಚಿಸದೆ ಆ ಬಳಿಕ ತಲೆಯ ಮೇಲೆ ಕೈ ಇಟ್ಟು ಕುಳಿತುಕೊಳ್ಳುವಂಥ ಸ್ಥಿತಿ ಒದಗಿ ಬರ್ತಲ್ಲ. ಸೇತುವೆ ಏನಾಯಿತು? ಒಂದು ತುಂಡು. ಸೇತುವೆ ಹೀಗೆ ರಚಿಸಲ್ಪಟ್ಟಿತು ಎನ್ನುವುದಕ್ಕೆ ಕುರುಹು ಏನಾದರೂ ಉಂಟಾ? ಬಲಿದಿಹ ಸೇತುವೆ ಏನಾಯಿತು? ನಾವು ಹಾಗೆ ಮಾಡ್ತೇವೆ, ಶರಮುಖದಲ್ಲಿ ಹೀಗೆ ಮಾಡ್ತೇವೆ. ಐರಾವತವು ಇಳಿದು ಬಂದಿದೆ, ಸ್ವರ್ಗಲೋಕದ ಕಂಬಕ್ಕೆ ಟಾಯ್, ಹೇಗದು? ಈಗ 3 ಬಾರಿ ನಾನು ಕುಣಿಯುವಾಗದ ಶಬ್ದ ಕೇಳಲೇ ಇಲ್ಲಲ್ಲ ನಿನಗೆ. ಚಿಂತೆ ಮಾಡಬೇಡ, ತಲೆ ಬಿಸಿ ಮಾಡಬೇಡ. ಇದು ಯಜ್ಞ ಪ್ರತಿಷ್ಠಾಪಿಸಿ, ಬೆಂಕಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಕೈ ಮುಗಿದು ಸುತ್ತು ಬಂದು ಅಗ್ನಿಮುಖದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳುತ್ತೇನೆ, ಆಡಿದ ಮಾತನ್ನು ಉಳಿಸ್ತೇನೆ ಅಂತ ನೀನು ಅಯ್ಯೋ ಯಾಕೆ ಇನ್ನು ಸಾಯಬೇಕಾಯ್ತಲ್ಲ ವ್ಯತಿಸಬೇಡ. ನನ್ನಲ್ಲಿಗೆ ಹೀಗೊಬ್ಬ ಪಾರ್ಥ ಅಂತ ಬಂದಿದ್ದ, ಕುಂತಿಯ ಮಗ ಬಂದಿದ್ದ, ಪಾಂಡವ ಮಧ್ಯಮ ಬಂದಿದ್ದ, ನರಶ್ರೇಷ್ಠ ಬಂದಿದ್ದ, ಗಜಗೌರಿ ವೃತಕ್ಕೆ ಐರಾವತನ್ನು ಇಳಿಸಿದವ ಬಂದಿದ್ದ, ದೇವೇಂದ್ರನ ಕಂದ ಬಂದಿದ್ದ, ನನ್ನೊಟ್ಟಿಗೆ 3 ಬಾರಿ ಪಂಥ ಮಾಡಿ ಸೋತ ಅಂತ ನಾನು ಎಲ್ಲಿಯೂ ಹೇಳಿಕೊಂಡು ಬರುವುದಿಲ್ಲ. ಆದ್ದರಿಂದ ಹೊರಟಿದ್ದು ಎಲ್ಲಿಂದಲೋ, ಪಾಪ ಹೆಂಡತಿ ಕಾಯ್ತಾ ಇರ್ಬೋದು, ಇಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿದ್ದಾರೆ, ಇನ್ನೂ ಬರಲಿಲ್ಲ, ಏನು ಕಥೆಯೋ, ಎಲ್ಲಿ ಬಾಕಿ ನಿನಗಾದರೂ ಈ ಚಿಂತೆ ಒಂದು ಅರ್ಥ ಆಗ್ತದಲ್ಲ, ಎಲ್ಲಿ ಬಾಕಿಯಾದರೂ ಅಂದರೆ ಇಲ್ಲಿ ಬರುವವರೆಲ್ಲ ಆಡಿಕೊಳ್ಳುವುದಿದ್ದನ್ನೇ. ಈ ಪುಣ್ಯ ನದಿಯಲ್ಲಿ ಮುಳುಗುವಾಗಲೂ ಸಾಕು ಸಾಕು ಹೊತ್ತಾಯ್ತು ಹೋಗ್ಲಿಕ್ಕೆ ಅಂತ ಹೇಳ್ತಲೇ ಮುಳುಗುವುದು. ಆದ್ದರಿಂದಲೇ ಇಲ್ಲಿ ಹೊತ್ತನ್ನು ಎತ್ತಿಟ್ಟದ್ದು ಸಾಕು, ಕಣ್ಣು ಮುಚ್ಚಿ ಆಚೆಯಿಂದ ಹೋಗು ಹೋಗು ಹೋಗಯ್ಯ ಹೋಗು. ಅಕ್ಕಟಕ್ಕಟ ತಗಿವನಲಿ ಅಕ್ಕಟಕ್ಕಟ ತಗಿರನಲಿ ಸುಕ್ಕಿ ಪದವ ಗೈದೆ ನಿಂದಿಲಿಯೇ ಸುಕ್ಕಿ ಪಂತವ ಗೈದೆ ನಿಂದಿಲಿಯೇ ಅಕ್ಕಟಕ್ಕಟ ತಗಿವನಲಿ ಸುಕ್ಕಿ ಪಂತವ ಗೈದೆ ನಿಂದಿಲಿ ಮಕ್ಕಳಾಟಿಕೆ ಮುಂದುವರಿದುದೇ ಮಕ್ಕಳಾಟಿಕೆ ಮುಂದುವರಿದುದೇ ಅಕ್ಕಿದೇರನ ದಯವೋ ಮಾಡುದೇ ಮಕ್ಕಳಾಟಿಕೆ ಮುಂದುವರಿದುದೇ ಕಿದಿರನ ದಯವೋ ಮಾಡುವುದೇ ಅಕ್ಕಟಕ್ಕಟ ತಗಿವನಲಿ ಸೊಕ್ಕಿ ಪಂತವ ಗೈದೆ ನಿಂದಿಲೇ ವಿಪರ್ಯಾಸ ಇದುವೇ ಪ್ರಪಂಚದಲ್ಲಿ. ಗೊತ್ತಾಗುವಾಗ ಹೊತ್ತಾಗುವುದು. ಅಲ್ಲದೇ ಇದ್ದರೆ ನಾನು ಮಾಡಿದಂತಹ ತಪ್ಪೇನು ಎನ್ನುವುದು ನನಗೀಗ ಅರಿವಿಗೆ ಬರುವುದು. ಎಷ್ಟಾದರೂ ನಾವು ಹೋದ ಜಾಗದಲ್ಲಿ ನಮ್ಮ ದೊಡ್ಡಸ್ತಿಗೆ ತೋರಿಸಬಾರದು. ಊರಿನಲ್ಲಿ ಎಷ್ಟು ದೊಡ್ಡ ಜನ ಆದರೂ ಕೂಡ ಒಬ್ಬ ಯಾತ್ರಿಯಾಗಿಯೋ ಅಥವಾ ಒಬ್ಬ ಯಾತ್ರಾರ್ಥಿಯಾಗಿಯೋ ಪ್ರವಾಸಿಯಾಗಿಯೋ
ಇನ್ನೊಂದು ಪ್ರದೇಶಕ್ಕೆ ಹೋದಾಗ ನನ್ನ ಊರಿನಲ್ಲಿ ನಾ ದೊಡ್ಡ ಜನ ಅಂತ ಹೇಳುವ ಹಾಗೆ ಅಲ್ಲಿ ಹೋಗಿ ದೊಡ್ಡಸ್ತಿಗೆ ತೋರಿಸಿದರೆ 4 ಬೆನ್ನಿಗೇ ಬೀಳುವುದು. ಅಲ್ಲಿ ಮತ್ತೆ ಕೇಳುವ ಗತಿ ಇರುವುದಿಲ್ಲ. ಸೊಕ್ಕೀವನಲ್ಲಿ ನಾನು ಮಾಡಿದಂತಹ ಒಂದು ಪಂಥ ಎನ್ನುವುದು ಇವತ್ತು ನನ್ನ ಕೊರಳಿಗೆ ಬರುವ ಹಾಗಾಯಿತಲ್ಲ. ಔದಾರ್ಯದಿಂದ ಅವನೇನು ಆಡ್ತಾನೆ, ನಾನು ಯಾರಲ್ಲಿಯೂ ಹೇಳುವುದಿಲ್ಲ. ಇದು ಹೀಗೆ ಹೇಳುವವರೇ ದೊಡ್ಡ ಅಪಾಯ. ನಾನು ಯಾರಲ್ಲಿಯೂ ಹೇಳುವುದಿಲ್ಲ ಅಂತ ಯಾರು ಹೇಳ್ತಾರೆ? ಅವರು ಮತ್ತೆ 4 ಜನರಲ್ಲಿ ಹೇಳ್ತಾರೆ ಅಂತಲೇ ಲೆಕ್ಕ. ಈಗ ಇವನು ಬಂದು ಕೂತಲ್ಲಿ ಯಾರಿಗಾದರೂ ಹೇಳಿದರೆ ಗೊತ್ತಾದರೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮದ ಒಂದು ಯಾವ ಒಂದು ಸ್ಥೈರ್ಯ ಉಂಟು ಅದು ಕುಸಿಯುವ ಹಾಗೆ ಆದಂತಹ ಈ ಸ್ಥಿತಿಗೆ ಕಾರಣವಾಗುವಾಗ ನಾನು ಮಾಡಿದ ಪ್ರತಿಜ್ಞೆಗೆ ನಾನು ಬದ್ಧನಾಗಬೇಕಾದದ್ದು ಲಕ್ಷ್ಯ ಅಲ್ವ? ಒಬ್ಬ ಕ್ಷತ್ರಿಯನಾಗಿ ಆಡಿದ ಮಾತನ್ನು ಉಳಿಸಬೇಕಾದಂತಹ ಹೊಣೆ ಇರುವುದರಿಂದ ನಾನು ಇವತ್ತು ಅಗ್ನಿ ಪ್ರವೇಶವನ್ನು ಮಾಡಬೇಕಾದಂತಹ ಸ್ಥಿತಿ ಬಂತು. ಹೌದು, ಅರ್ಥ ಆಗ್ತದೆ. ಅವ ಒಂದೊಂದು ಬಾರಿಗೂ ಕೂಡ ಸೇತುವನ್ನು ಮುರಿಯುವ ಕಾಲಕ್ಕೆ ಆಡ್ತಾ ಇದ್ದ. ನನ್ನ ಸ್ವಾಮಿ ಶ್ರೀರಾಮಚಂದ್ರ ಎನ್ನುವ ಹಾಗೆ ರಾಮಚಂದ್ರನ ಸ್ಮರಣೆಯನ್ನು ಮಾಡಿಯೇ ಆ ಒಂದು ಸೇತುವನ್ನು ಮುರಿಯುತ್ತಾ ಇದ್ದ. ನನ್ನ ನಾಲಿಗೆಯಲ್ಲಿ ಒಂದು ಬಾರಿ ಕೃಷ್ಣ ಅಂತ ಹೇಳುವಂತಹ ಒಂದು ನೆನಪು ನನಗೆ ಬಂತ. ಈಗ ನಾನು ಹಕ್ಕಿದೇರನ ದಯವ ಮಾಡುವುದೇ ಎನ್ನುವ ಹಾಗೆ ದುಃಖಿಸದೆ ಬೇರೆ ದಾರಿ ಏನುಂಟು? ಆಡಿದ ಮಾತನ್ನು ಉಳಿಸುವುದು ಲಕ್ಷ್ಯವಾದದ್ದರಿಂದ ದೇಹದ ಬಗ್ಗೆ ವ್ಯಾಮೋಹವನ್ನು ತೊರೆದಿದ್ದೇನೆ. ಬದುಕಿ ಸಾಯುವಂತಹ ಆ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ ಅಂತ ಅವನಾಡಿದ ಪಂಥವನ್ನು ಅವ ಉಳಿಸಿದ್ದಾನೆ ಅಂತ ಆದರೆ ನಾನಾಡಿದ ಪಂಥವನ್ನು ಉಳಿಸುವ ಹೊಣೆ ಇರುವವನಾಗಿ ದಿವ್ಯವಾದಂತಹ ಒಂದು ಶರದಿಂದಲೇ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಕಾಷ್ಟಗಳಿಂದ ತುಂಬಿ ಉರಿಯುತ್ತಿರುವಂತಹ ಈ ಅಗ್ನಿ, ಇದನ್ನು ಹೊಕ್ಕು ನನ್ನ ದೇಹತ್ಯಾಗವನ್ನು ಮಾಡಬೇಕು. ಅದಕ್ಕೆ ಬೇಕಾಗಿಯೇ ಪ್ರದಕ್ಷಿಣೆ ಬರ್ತೇನೆ. ಅಚ್ಯುತ, ಅನಂತ, ಕೇಶವ, ಮಾಧವ, ಮುಕುಂದ, ಗೋವಿಂದ ಗೋವಿಂದ. ಹಾರಿದ ಪೆನಗ್ನಿಯನೆನುತ ಮನವಾರನೆಂದಿರೇ ವೃದ್ಧ ವಿಪ್ರಾಕಾರದಲ್ಲಿ ಹರಿಬಂದು ನುಡಿದನು ಇದೇನಿದೇನೆನುತ್ತಾಗ ಯಾವ ಊರಲ್ಲಿ ಯಾರು ಏನು ಮಾತನಾಡ್ತಾರೆ, ಯಾವ ಊರಲ್ಲಿ ಯಾರು ಏನು ಮಾಡ್ತಾರೆ, ಅದು ಎಲ್ಲವೂ ನನಗೆ ಇಲ್ಲಿ ಇದ್ದುಕೊಂಡೇ ಸ್ಪಷ್ಟ ಆಗ್ತದೆ. ನಾನು ಎಲ್ಲೂ ಹೋಗಬೇಕಾಗಿಲ್ಲ. ಇರುವುದು ನಾನೀಗ ದ್ವಾರಕೆ ಇಲ್ಲಿ. 8ನೇ ಅವತಾರ ವಸುದೇವ ದೇವಕಿಯರ ಗರ್ಭದಲ್ಲಿ ಬಂದವ ಕೃಷ್ಣ. ಹೌದಪ್ಪ. ಚತುರ್ಭುಜಧಾರಿ ಹರಿಯೇ ನಾನು ಈಗ 8ನೇ ಅವತಾರದಲ್ಲಿ ಇದ್ದೇನೆ. ಈಗ ರಾಮೇಶ್ವರದಲ್ಲಿ ಆಗುವಂಥ ವಿಚಾರ ನನಗೆ ಕೇಳ್ತಾ ಉಂಟು, ನನಗೆ ಕಾಡ್ತಾ ಉಂಟು. ರಾಮೇಶ್ವರದಲ್ಲಿ ಇರುವುದು ಯಾರು? ನನ್ನ 2 ಮಕ್ಕಳು. ಮಾತಾಯಿತು, ಮಾತುಕತೆ ಆಯಿತು, ವಾದ ಆಯಿತು, ಸಂವಾದ ಆಯಿತು, ವಿವಾದ ಆಯಿತು. ಆದ ವಿವಾದ ಎಲ್ಲಿವರೆಗೆ ಮುಟ್ಟಿತು? ಅರ್ಜುನ ನಮ್ಮವನೇ ಬೆಂಕಿಗೆ ಬಿದ್ದು ಸಾಯುವವರೆಗೆ ಬಂತು. ಇಷ್ಟು ಕೂಡ ಆದದ್ದು ಹೇಗೆ? ಇದೆಲ್ಲ ನಾನೇ ಮಾಡಿದ್ದು, ನಾನೇ ಮಾಡಿಸಿದ್ದು. ಇದು ನನ್ನ ನಾಟಕ. ಹಾಗಂತ ಅವರಿಗೆ ಗೊತ್ತಿಲ್ಲ, ಇದು ನನಗೆ ಮಾತ್ರ ಗೊತ್ತಿರುವಂಥದ್ದು. ಯಾರ ಹತ್ರ ಪ್ರಕಟ ಮಾಡಲಿಕ್ಕಿಲ್ಲ. ಅರ್ಜುನ ಏನು ಎಷ್ಟು ಅನ್ನುವಂಥ ತಿಳಿಬೇಕು ಅನ್ನುವುದಕ್ಕೆ ಇದು ಮಾಡಿದ್ದು. ಹಾಗಂತ ಇವರಿಬ್ಬರು ಸಹೋದರರು, ಅಣ್ಣ ತಮ್ಮಂದಿರು ವಾದ ಮಾಡಿದ್ರು, ವಿವಾದ ಮಾಡಿದ್ರು. ಇವರಿಬ್ಬರು ಸಹೋದರರು ಅಂತ ಅವರಿಗೆ ಗೊತ್ತಿಲ್ಲ. ಅರ್ಜುನನ ಮುಂಭಾಗದಲ್ಲಿರುವಂಥ ಹನುಮಂತನೇ ಈ ಕಾಲಕ್ಕೆ ಭೀಮಸೇನನಾಗಿದ್ದಾನೆ. ಆ ಭೀಮಸೇನನೇ ಅರ್ಜುನನ ಅಣ್ಣ ಅಲ್ವೇ? ಅವರಿಬ್ಬರು ಸಹೋದರರು ಅಂತ ಅವರಿಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು. ಅರ್ಜುನನು ಹೇಳಿಕೊಂಡ ಐರಾವತವನ್ನು ತರಿಸಿದ್ದೇನೆ ಅಂತ. ಅದಕ್ಕೆ ಬಲ ಇಲ್ಲಿಂದ ಅದರ ಹಿಂಬದಿಯಲ್ಲಿ ಬಲ ಆದವನು ನಾನು ಅಂತ ಅವ ತಿಳ್ಕೊಳ್ಳಿಲ್ಲ.
ಆ ಬಲ ಇಲ್ಲದಿದ್ರೆ ಅವನು ತರುವುದಿಲ್ಲಿನಿಂದ. ಅಲ್ಲ, ಆನೆ ಕೆಳಗೆ ಇಳಿಯುವುದು ಹೇಗೆ? ಇರಲಿ, ಅಂತೂ ವಾದ ಆಯಿತು, ವಿವಾದ ಆಯಿತು, ಬೆಂಕಿಗೆ ಬೀಳುವಷ್ಟರವರೆಗೆ ಆಯಿತು. ಹಾಗಂತ ಬೆಂಕಿಗೆ ಬೀಳಬಾರ್ದು. ಯಾಕೆ? ಅವರಿಬ್ಬರು ನನ್ನ ಬಂಟರು, ಅವರಿಬ್ಬರು ಕೀರ್ತಿವಂತರು. ಬರೇ ಕೀರ್ತಿವಂತರು ಅಲ್ಲ, ಅವರು ಚಾರು ಕೀರ್ತಿವಂತರು. ಚಾರು ಅಂದರೆ ಶ್ರೇಷ್ಠ ಅಂತ ಅರ್ಥ. ಆ ಚಾರು ಕೀರ್ತಿವಂತರು, ಶ್ರೇಷ್ಠವಂತರು, ಅವರ ಕೀರ್ತಿ ಇನ್ನು ಉಳಿಬೇಕು. ಉಳಿಬೇಕಾಗಿದ್ರೆ ಅವ ಅಗ್ನಿಯಿಂದ ಹಿಂದೆ ಬರಬೇಕಲ್ಲ. ಅಗ್ನಿಯಿಂದ ಹಿಂದೆ ಬರಬೇಕಾದ್ರೆ ನಾನಲ್ಲಿ ಹೋಗಬೇಕು. ನಾನು ಹೋಗಬೇಕಾದ್ರೆ ಹೇಗೆ? ಹೀಗೆ ಹೋಗುದೆ. ಹೇಗೆ? ಕೃಷ್ಣನಾಗಿ ಹೋದ್ರೆ, ಕೃಷ್ಣನಾಗಿ ಹೋದ್ರೆ ಆ ಹನುಮಂತನಿಗೆ ಅರ್ಥ ಆಗುವುದಿಲ್ಲ. ಅವ ಕಳೆದ ಯುಗದಲ್ಲಿ ಅವನಿಗೆ ಆಪ್ತವಾದ ಚಿತ್ರಣ ಯಾವುದು, ದೃಶ್ಯ ಯಾವುದು, ಆರಾಧ್ಯ ದೇವರು ಯಾರು ಅಂತ ಹೇಳಿದ್ರೆ ನನ್ನದೇ ರಾಮನ ಅವತಾರ. ಅದನ್ನು ಸ್ಪಷ್ಟವಾಗಿ ಗಮನಿಸಿದ್ದಾನೆ. ಬಿಟ್ಟರೆ ಅವನಿಗೆ ಈಗ ಯುಗ ಪರಿವರ್ತನೆ ಆದ್ದು ಅವನಿಗೆ ಗೊತ್ತಿಲ್ಲ. ಆ ಯುಗ ಕಳೆದಿದೆ, ಈಗ ದ್ವಾಪರ ಆಗಿದೆ, ಅವನಿಗೆ ತಿಳಿದಿಲ್ಲ. ಅದರಿಂದ ಕೃಷ್ಣನಾಗಿ ಹೋದರೆ ಅವನಿಗೆ ಯಾರು ಅಂತ ಗೊತ್ತಾಗಲಿಕ್ಕೆ. ರಾಮನಾಗಿ ಹೋಗುವುದೇ, ರಾಮನಾಗಿ ಹೋದರೆ ಅವನಿಗೆ ಅರ್ಥ ಆದಿತ್ತು. ಈ ಅರ್ಜುನ ಏನೋ ಏನೋ ಅಂತ ಮೇಲೆ ಕೆಳಗೆ ನೋಡಿಯಾನು. ಅವನಿಗೆ ಈಗ ಆಪ್ತನಾಗಿರುವುದು, ಭಾವನಾಗಿರುವವನು, ದೇವನಾಗಿರುವವನು ಕೃಷ್ಣ ನಾನಲ್ವೇ? ಹಾಗಂತ ಕೃಷ್ಣನಾಗಿ ಹೋಗುವ ಹಾಗಿಲ್ಲ. ರಾಮನ ಆ ಒಂದು ವಿಷಯ ಮಾಡು, ಬ್ರಾಹ್ಮಣನಾಗಿ ಹೋಗೋದು. ಈ ಕಾಲದಲ್ಲಿ ಬ್ರಾಹ್ಮಣರಿಗೆ ಹೋದ ಕಡೆಯಲ್ಲಿ ಮಾತಿಗೆ ಮನ್ನಣೆಯೂ ಇದೆ, ಒಂದು ಕಡೆ ಮಣೆಯೂ ಕೊಟ್ಟಾರು, ಅಂದರೆ ಗೌರವ ಕೊಟ್ಟಾರು ಅಂತ ಅರ್ಥ. ಆದ್ದರಿಂದ ಬ್ರಾಹ್ಮಣ ವೇಷದಲ್ಲಿ ಹೋಗುದು. ನಾನು ವೇಷಧಾರಿಯೇ. ನೀವೇ ಹೇಳ್ತಿರಲ್ಲ, ಕಪಟ ನಾಟಕ ಸೂತ್ರಧಾರಿ. ಸೂತ್ರ ಇರುವುದು ನನ್ನ ಕೈಯಲ್ಲಿ, ಅವರೆಲ್ಲ ಪಾತ್ರಧಾರಿಗಳು. ನಾನು ಹೇಳಿದಾಗೆ ಕುಣಿಯುವವರು, ನಾನು ಕುಣಿಸುವವರು. ಆದ್ದರಿಂದ ಸೂತ್ರಧಾರಿಗ ಹೋಗಿ ಪಾತ್ರಧಾರಿಯನ್ನು ಕುಣಿಸಬೇಕಾಗಿದೆ. ಆದ್ದರಿಂದ ಸೂತ್ರಧಾರಿ ನಾಟಕವನ್ನು ಮಾಡಬೇಕಲ್ವೇ? ನಾಟಕ ಮಾಡಬೇಕಾದ್ರೆ ಯಾವುದು ವೇಷ ಆದಿತ್ತು? ಬ್ರಾಹ್ಮಣ ವೇಷ ಆದಿತ್ತು. ಇದ್ದದ್ರಲ್ಲಿ ಸುಲಭ. ಕಿರೀಟವನ್ನು ತೆಗೆದು ಕೆಳಗಿಟ್ಟೆ, ಪಟ್ಟ ಪೀತಾಂಬರ ಮಾತ್ರ ಸಾಕು, ಕವಚ ಬೇಡ, ಎದೆ ಕವಚ ಬೇಡ, ತುಳಸಿ ಮಾಲೆ ಬೇಡ, ಕೌಸ್ತುಭ ಮಣಿ ಬೇಡ, ಹಾರ ಬೇಡ, ಯಾವುದು ಬೇಡ. ಆಯ್ತಲ್ಲ, ತಲೆಗೊಂದು ಜುಟ್ಟು, ಮುಖಕ್ಕೆ ಬೊಟ್ಟು, ಕೈಯಲ್ಲಿ ಕಟ್ಟು, ಕಾಲಿಗೆ ಮರದ ಮೆಟ್ಟು, ಇನ್ನು ನೇರ ರಾಮೇಶ್ವರಕ್ಕೆ. ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ನಡೆಯಿ ನಾನು ಕೇಳಿಕೊಂಡ ಬೆನರಾಗ. ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ನಡೆಯಿರಿ ನಾನು ಕೇಳಿಕೊಂಡ ಬೆನದ. ನೀನದೇಕ ಕ್ರಿಯನು ಮನದನು ಮಾನವಲ್ಲದೆ ಹಾರಿದ ಬೆಬೆ. ಯಾಕೆ ಈ ನಿರೋಧವ ನಾನು ಮಾಡ್ಬರು ಮಾನವರು ಅಗಡಗಡ ಸುಮ್ಮನೆ. ಏನೇನೇನು ನನ್ನ ಸಂವಾದ? ಸಾಕಯ್ಯ ತಳಿ ನಾನು ಕೇಳಿಕೊಂಡ ಬೆನರಾಗ. ಸ್ವಾಮಿ, ನೀವು ದೂರ ಹೋಗಿ ಸ್ವಾಮಿ, ಸ್ವಲ್ಪ ದೂರ ಹೋಗಿ. ಯಾಕೆ? ನನಗೆ ಉಪಾಯ ಇಲ್ಲದೆ ಹಾರಲಿಕ್ಕೆ ನಾನು ಹತ್ತಿರ ಬಂದದ್ದು. ನೀವೇನು ಈ ಬೆಂಕಿಯ ಉರಿಗೆ ನೀವು ಸಾಯ್ತೀರ ಇಲ್ಲಿಗೆ? ನಾನು ನೀನು ಬದಿಗೆ ಹೋಗುಂತ ನಾ ಹೇಳುದಿಲ್ಲ. ಅಯ್ಯೋ, ನಾನು ಹಾರುವುದಕ್ಕಾಗಿಯೇ ಈ ಕಾಲಕ್ಕೆ ಹೊರಟು ನಿಂತವ. ಹಾಗಾಗಿ ನನ್ನನ್ನು ತಡೆಯುವುದಕ್ಕೆ ಬಂದ್ರೆ ನಿಮಗೆ ಅಪಾಯ ಆಗ್ತದೆ. ಈಗ ಸಾಯುವ ಕಾಲಕ್ಕೆ ಒಂದು ಬ್ರಹ್ಮಹತ್ಯಾ ದೋಷ ಮಾಡಿ ಒಟ್ಟಿಗೆ ನನಗೆ ಒಂದು ಗತಿ ಇಲ್ಲದ ಹಾಗೆ ಮಾಡ್ತೀರಾ ನೀವು? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತೆ ನೀವು ಸಾಯಲಿಕ್ಕೆ ಇಲ್ಲ. ಸಾಯಲಿಕ್ಕೆ ಅಂತ ನಾ ಬಿಡುವುದಿಲ್ಲ. ನಮ್ದು ಅಹಿಂಸಾ ಪರಮ ಧರ್ಮ. ಸ್ವಾಮಿ, ಬೇರೆ ಯಾರಾದರೂ ಆಗ್ತಿದ್ರೆ ಆಚೆ ದೂಡಿ ನಾನು ಹಾರ್ತಿದ್ದೆ. ನೀವೊಬ್ರು ಬ್ರಾಹ್ಮಣರಾದ್ರಿಂದ. ಹೌದಾ? ಹೌದಾ? ಹಾಗಾಗಿ ಹೀಗೆ ಬಾ, ನನ್ನ ಎರಡು ಮಾತನ್ನು ಕೇಳಬೇಕು. ಏನು ಸ್ವಾಮಿ? ಅಲ್ಲೊಂದು ಅಗ್ನಿ ಉರಿತಾ ಉಂಟು. ನೀನು ಅದಕ್ಕೆ ಸಾಯಲಿಕ್ಕೆ ಹೊರಟವನ? ಹೌದು. ಈಗ ಹಾರುವುದೇ ಏನು? ಮನೆಯಲ್ಲಿ ಜಗಳಾಗಿ ಬಂದ್ಯಾ? ಮನೆಯಲ್ಲಿ ಜಗಳ ಆದದ್ದಲ್ಲ, ಬಂದಲ್ಲಿ ಒಂದು ಜಗಳ ಆಯ್ತು. ಈಗ ಎಲ್ಲಿ? ಈ ಜಾಗದಲ್ಲಿ. ಈ ಜಾಗದಲ್ಲಿ? ಹೌದೌದು, ಜಗಳ ಆಯ್ತಾ? ಅದಕ್ಕೆ ಬೆಂಕಿಗೆ ಹಾರುದಾ?
ಹಾರಬೇಕಾದ ಪರಿಸ್ಥಿತಿ ಬಂತು. ಅಲ್ಲ, ಸಮುದ್ರ ಉಂಟು ಪುಣ್ಯಾತ್ಮ. ಯಾರಾದ್ರೂ ಜೀವನದಲ್ಲಿ ಜಿಗುಪ್ಸ ಬಂದ್ರೆ ಬೇಡ ಅಂತ ಆದ್ರೆ ಹಾರುದು ಸಮುದ್ರಕ್ಕೆ. ಈ ಸಮುದ್ರದ ಬದಿಯಲ್ಲಿ ಅಗ್ನಿ ನಿರ್ಮಾಣ ಮಾಡಿದ್ದ, ಅಗ್ನಿ ಬಂದದ್ದ, ನೀನು ತಂದದ್ದ ಗೊತ್ತಿಲ್ಲ. ಅಲ್ಲ, ಸಾಯುವವರಿಗೆ ಸಮುದ್ರವೂ ಆಗ್ತದೆ, ಸ್ವಲ್ಪ ಆಚೆ ಹೋದ್ರೆ ಇದು ಮರ ಸಿಕ್ಕಿದ್ರೆ ಮರಕ್ಕೆ ಹಗ್ಗ ಹಾಕಿ ಅಲ್ಲಿಯೂ ಸಾಯ್ಲಿಕ್ಕೆ ಆಗ್ತದೆ. ಸಾಯುವುದಕ್ಕೆ ಬಗೆ ಬೇರೆ ಉಂಟು, ಆದ್ರೆ ನನಗೆ ಬೇರೆ ದಾರಿ ಇಲ್ಲ, ನಾನು ಹಾರಲೇಬೇಕೀಗ. ಹಾಗಂತ ನೀನು ಹಾರುವ ಮೊದಲು ನನ್ನ 2 ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀನು ಹಾರಲಿಕ್ಕೆ ಮುಂದಾಗುತ್ತಾ ಇದ್ದಿ, ಓ ಅಲ್ಲಿ ಕೂತವ ಅವ ಏನು ಹೇಳ್ತಾ ಇದ್ದ? ರಾಮಸೇನೆಯ ಶಾಸಕ. ಹಾ, ಯಾರು ನೀನಾ? ಹೌದು ಹೌದು. ಓಹೋ, ಹೆಸರು ರಾಮದಾಸ ಹನುಮಂತ. ರಾಮದಾಸ ಹನುಮಂತ. ನಿಮ್ಮ ಪದಪಯೋಜಗಳಿಗೆ ಹಣೆ ಹಚ್ಚಿದ್ದೇನೆ. ಸ್ವಾಮಿ, ಮಾತಾಡಿದ್ರಿಂದ ನನ್ನ ಪರಿಚಯ ನಾನು ಹೇಳಬೇಕಾದದ್ದು. ಅರ್ಜುನ ಅಂತ ನನ್ನ ಹೆಸರು. ಈಗ ನಿಮಗೆ ವಿಷಯ ತಿಳಿಯಿತಲ್ಲ? ಹೌದು. ಹಾರಲಿಕ್ಕೆ ನಿಲ್ಲು. ವಿಷಯ ನಿಮ್ಮದು 2 ವಾಕ್ಯ ಮುಗಿಯಿತು. ಯಾವುದು? 2 ವಾಕ್ಯ ಮಾತಾಡ್ತೇನೆ ಮತ್ತೆ ಹೋಗಿಂದಲೇ 2 ಮುಗಿಸಿದ್ರಿ. ಅವನ ಕೆಲಸ ಮಾಡಲಿ. ಈಗ 2 ವಾಕ್ಯ ನನ್ನದು ಮತ್ತೆ ಉಂಟು. ಈಗ ಅರ್ಜುನ ಅಂತ ಹೇಳಿದ್ಯಲ್ಲ, ನನಗೆ ಪರಿಚಯ ಉಂಟು ನಿನ್ನದು. ಅರ್ಜುನ, ನೀನು ಪಾಂಡವರಲ್ಲಿ? ಹೌದು, ಗೊತ್ತುಂಟು ಪುಣ್ಯಾತ್ಮ. ನಿನ್ನ ಮದುವೆಗೆ ನಾನು ಬಂದಿದ್ದೇನೆ ಅಂತ. ಸ್ವಾಮಿ, ಅದು ಬೆಂಕಿ ಆರ್ತದೆ. ನಿಲ್ಲು, ಬೆಂಕಿ ನೀರು ಹಾಕಿ ನಂದಿಸಿ ಆಯ್ತು. ಅಲ್ಲ ಸ್ವಾಮಿ, ನನ್ನ ಪರಿಚಯ ಈಗ ಎಲ್ರಿಗೂ ಉಂಟು. ಏನು? ಸಾಧಾರಣ ಈ ಲೋಕದಲ್ಲಿರುವ ಬ್ರಾಹ್ಮಣರಿಗೆಲ್ಲ ನಮ್ಮ ಪರಿಚಯ ಹೆಚ್ಚುಂಟು. ಹೌದಲ್ಲ? ನಿಮಗೂ ಉಂಟು ಅಂತ ಹೇಳುವಾಗ ಹೌದು, ಬಹುಶಃ ನಿಮಗೆ ಇರಬಹುದು, ನನಗೆ ನಿಮ್ಮ ಪರಿಚಯ ಇಲ್ಲ. ಎಲ್ಲಿ ನೋಡಿದ್ದು ನೀವು ನಮ್ಮನ್ನು? ನಿನ್ನ ಮದುವೆ ಆದ್ದೆಲ್ಲಿ ಅದು? ನೀವು ಯಾವ ಮದುವೆಗೆ ಹೋದದ್ದು ಹೇಳಿ? ಹೇಳಿದ ಹಾಗೆ ನಿಮ್ಮ ಐವರಿಗೆ ಒಬ್ಬಳನ್ನು ಮದುವೆ ಆದ್ದು ಎಲ್ಲಿ ಅದು? ಅದು ದೃಪದ ನಗರಿಯಲ್ಲಿ, ಅಲ್ಲೇ ನಾ ಬಂದದ್ದು. ಆ ದಿವಸ ನಾವು ಹಾಗೆ ಬಂದದ್ದು ಬ್ರಾಹ್ಮಣರೊಟ್ಟಿಗೆ. ಬಂದವರಂತ ಹೇಳಿದ್ರೆ ಸಭೆಯಲ್ಲಿ ಇದ್ದದ್ದೆಲ್ಲ ಬ್ರಾಹ್ಮಣರು. ಹೌದಾ? ಹೌದು. ಬ್ರಾಹ್ಮಣರು ಇರುವಾಗ ಆಮೇಲೆ ಕಟ್ಟಿದ್ದೆಂಥದ್ದು? ಮತ್ಸ್ಯಯಂತ್ರ. ಆವಾಗ ಬಾಣ ಹಿಡ್ಕೊಂಡು, ಹೌದು, ಆ ಮತ್ಸ್ಯಯಂತ್ರವನ್ನು ಭೇದಿಸಿ, ಮತ್ಸ್ಯಲಾಂಛನವನ್ನು ಭೇದಿಸಿ ನಾನು ದ್ರೌಪದಿಯನ್ನು ವರಿಸಿ ವಿವಾಹ ಆದದ್ದು. ಹೌದು ಸ್ವಾಮಿ. ಆವಾಗ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಹೇಳಿದ್ದು, ನೀನು ಹೇಳುವಾಗಲೇ ಉಪಾಧ್ಯಾಯರೆದ್ದಿರಿ ಅಂತ. ಹೌದೌದು ಅಲ್ವಾ? ಹೌದು. ಆ ಬ್ರಾಹ್ಮಣ ಮೀನಿಗೆ ಬಾಣ ಹೊಡೆದ ಅಂತ. ಆವಾಗ ಅದೇ ಸಭೆಯಲ್ಲಿ ನಾನಿದ್ದವನು. ಆದ್ರಿಂದ ನನಗೆ ನೀನು ಅರ್ಜುನ ಎನ್ನುವಂಥದ್ದು ಸ್ಪಷ್ಟ. ಆಮೇಲೆ ಲೋಕಕ್ಕೆ ನಾ ಪ್ರಕಟಗೊಂಡದ್ದು ಅರ್ಜುನ ಎನ್ನುವ ಹಾಗಾಗಿ ಅಲ್ಲಿ ನೋಡಿದ್ದೀರಿ ನೀವು? ಅಲ್ಲಿ ನೋಡಿದ್ದು. ಈಗ ಸ್ಪಷ್ಟ ಆಯ್ತು. ಹಾಗಂತ ಈಗ ನನ್ನದೊಂದು ಪ್ರಶ್ನೆ. ನಿಮ್ಮದು ಪ್ರಶ್ನೆ ಅಂತ ಪ್ರಶ್ನೆ ಕೇಳುವುದಿಲ್ಲ. ನಿಮ್ಮಲ್ಲಿ ವಾದ ಯಾಕೆ? ನೀವಿಬ್ಬರು ಮಾತನಾಡೋ ಸಂವಾದ ಏನು? ನೀನು ಹಾರ್ತೇನೆ ಅಂತೇಳಿ ಸುತ್ತು ಬಂದಾಯ್ತು, 2 ಸುತ್ತಾಯ್ತು, ಕೃಷ್ಣ ಆಯ್ತು, ವಾಸುದೇವ ಆಯ್ತು, ಹರಿ ಆಯ್ತು, ಮುಕುಂದ ಆಯ್ತು, ಎಲ್ಲವೂ ಆಯ್ತು. ಅಚ್ಯುತಾಯನವ ಅನಂತಾಯನವ ಗೋವಿಂದಾಯನವ ಅಂತ ಹೇಳುವುದು ಹಾರುವುದೇನು? ಆ ಅಚ್ಯುತ ಕೃಷ್ಣ ಅಂತ ಹೇಳುವಾಗ ಅಚ್ಯುತ ನಾನು ಅಲ್ಲಲ್ಲ ಅಂತ 2.5 ಆಯ್ತು. ಹೌದು, ಇನ್ನು ಅರ್ಧ ಸುತ್ತು ಮಾತ್ರ ಬಾಕಿ ಇರುವುದು. ನೀವು ಅಲ್ಲಿಗೆ ಬಂದು ತಡೆದ್ರಿ. ಅಚ್ಯುತ ವಾಸುದೇವ ಅನಂತ ಕೃಷ್ಣ ಅಂತ ಹೇಳುವಾಗ ನಾನು, ನೀನು ಹೇಳುವಾಗ ನಾನು ಇಲ್ಲಿ ಬಂದೆ. ನಿಮ್ಮ ಹೆಸರು ಹಾಗೆ? ಹೆಸರು ಕೃಷ್ಣ ಭಟ್ಟನೆ. ಹೌದಾ? ನೀ ಹೇಳಿದ್ದು ಕೃಷ್ಣ, ಕೃಷ್ಣ ಹಾಗೆ ನನ್ನದು ಕೃಷ್ಣ ಭಟ್ಟ. ನಿಮಗೆ ನಿಮ್ಮನ್ನು ಕರೆದ ಹಾಗೆ ಖಂಡಿತ. ಹಾಗಾಗಿ ನಾನು ಬರುವಾಗ ಅವ ಹೇಳ್ತಾ ಇದ್ದಾನೆ, ಹನುಮಂತ ಹೇಳಿದವ. ನನ್ನಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳುಂಟು? ನಿನ್ನಲ್ಲಿ 2 ಉಂಟು. ಹೇಗದು? ಈಗ ಅವ ಹೇಳ್ತಾ ಇದ್ದಾರೆ, ಪುಣ್ಯಾತ್ಮ ಹೋಗು, ನಾನು ಯಾರಲ್ಲಿ ಹೇಳುವುದಿಲ್ಲ ಅಂತ ನಿನ್ನನ್ನು ಬೆರಳು ತೋರಿಸಿ ಅವ ಹೇಳ್ತಾ ಇದ್ದಾನೆ. ನಿಮಗೂ ಕೇಳಿಸಿತಾ? ನಾನು ಅಲ್ಲಿ ಬರುವಾಗ ನೋಡ್ತಾ ಇದ್ದೇನೆ ಅಂತ. ಆಯ್ತು, ಇನ್ನಿದು ಪ್ರಚಾರ ಆಗ್ಲಿಕ್ಕೆ ಇನ್ನು ಬೇರೆ ಮಾಧ್ಯಮವೇ ಬೇಡ, ಇಷ್ಟು ಸಾಕಲ್ಲ? ವರ್ಷ ಎಷ್ಟಾಯ್ತು ನಿಮಗೆ? ವರ್ಷ ಎಷ್ಟಾಯ್ತು? ವರ್ಷ? ಹೌದು, ವರ್ಷ ಒಂದು ಯಾಕೆ ಹೇಳಿ ಕೇಳಿದ್ದಷ್ಟೇ ನಾನು. ಹೌದಾ? ಎಲ್ಲ ನೀವೇ ಪ್ರಶ್ನೆ ಕೇಳುದಾ? ನಾವು ಕೇಳಬಾರ್ದಾ? ನೀ ಕೇಳು. ಕೇಳ್ಬೋದು. ಹಾಗಾಗಿ ನನ್ನದೊಂದು ಪ್ರಶ್ನೆ ಈಗ ಕೇಳುವ. ನೀನು ಅವನನ್ನು ಹೋಗುವುದು ಅಂತ ಹೇಳೋದು. ಹೌದು. ಅವ ಬೇಡ, ಸಾಯ್ತೇನೆ ಅಂತ. ಹೌದು. ಅಗ್ನಿಗೆ ಮುಂದೆ ಬರುವುದು. ಇಷ್ಟಕ್ಕೂ ನಿಮ್ಮಲ್ಲಿ ಯಾಕೆ ಈ ವಿಷಯ? ಏನು ವಾದ, ಏನು ಮಾತು? ಅಲ್ಲ, ಮಾತು ಮೇಲೆ ಹೋಗಿ ಜಗಳ ಆಯ್ತಾ? ಜಗಳ ಆದದ್ದಾದ್ರೂ ಯಾಕೆ? ನೀವಿಬ್ಬರು ಇಲ್ಲಿ ಸಂಧಿಸಿದ್ದು ಯಾಕೆ? ಇಲ್ಲಿ ಬಂದದ್ದು ಯಾಕೆ? ನೀನು ಅವನನ್ನು ಹೋಗು ಅಂತ ಹೇಳುದು ಯಾಕೆ? ಅವ ಇಲ್ಲ, ನಾ ಸಾಯ್ತೇನೆ ಅಂತ ಹೇಳುದು ಯಾಕೆ? ಈ ಎಲ್ಲ ಪ್ರಶ್ನೆಗಳು ಉಂಟು. ಅವ ಇಲ್ಲಿ ಹೋಗುವುದು ಯಾಕೆ ಅಂತ ಹೇಳುವಾಗ ನನಗೂ ಅನಿಸುವುದಿಲ್ಲ ನೀವು ಬಂದದ್ದು ಯಾಕೆ ಅಂತ.
ಹೌದು. ಅಲ್ಲ, ನನಗೊಂದು ಪ್ರಶ್ನೆ ಹುಟ್ಟುವುದಿಲ್ವಾ? ಹೌದು. ಅವು ಅಲ್ಲಿಗೆ ಹೋಗುದು ಯಾಕೆ ಅಂತ ನಿಮಗೆ ಹುಟ್ಟಿಕೊಳ್ಳುತ್ತದೆ ಅಂತ ಆದ್ರೆ ನೀವು ಇಲ್ಲಿ ಬಂದದ್ದು ಯಾಕೆ ಯಾಕೆ? ಅಂತ ನನಗೂ ಹುಟ್ಟಿಕೊಳ್ಳುತ್ತದೆ, ನಿನಗೊಂದು ಹುಟ್ಟುತ್ತದೆ. ಪ್ರಶ್ನೆ ಹುಟ್ಟುತ್ತದೆ. ಹಾ ನೀವು ಬಂದ ನಂತರ ಹಾ ನಿಮ್ಮಲ್ಲಿ ಮನಸ್ಸಲ್ಲಿ ಜಗಳ ಆಯಿತಾ, ಹಾ ಅದಕ್ಕಿಂತ ಹೆಚ್ಚು ಮಾತುಕತೆ ಆಯಿತಾ ಹಾ. ಅಂತಾದ್ರೆ ಹಾ. ಏನು ಅಂತ ಕೇಳ್ತೀರಿ ಅಂತ ಆದ್ರೆ ಹೌದು. ನಮ್ಮಲ್ಲಿ ನಿಮಗೆ ಯಾಕೆ ಅಂತ ಪ್ರಶ್ನೆ ಹುಟ್ಟುವುದಿಲ್ವಾ? ನನಗೆ ಯಾಕೆ ಅಂತ. ಹೌದು ನೀನು ಆವಾಗ ಒಂದು ಕೇಳಿದೆಯಲ್ಲ, ಪ್ರಾಯ ಎಷ್ಟಾಯ್ತು ಅಂತ. ಹೌದು. ಈ ಪ್ರಾಯದವರಿಗೆ ಕುತೂಹಲ ಹೆಚ್ಚು. ಕುತೂಹಲ ಇನ್ನೇನಾಗ್ತದೆ? ಓ ಅಲ್ಲಿ ಕೂತಿದ್ದಾರೆ, ನನ್ನ ಹಾಗೆ ಇದ್ದಾರೆ, ನಾನು ಅವರಲ್ಲಿ ಮಾತನಾಡಬೇಕು. ಓ ಹೌದಾ, ಹೇಗಿದ್ದೀರಿ, ಎಲ್ಲಿ ಊರು, ಏನು ಮಾಡ್ತಾ ಇದ್ದೀರಿ, ಅವರಿಗೆ ಅಗತ್ಯ ಇಲ್ಲ ಆದ್ರೂ ಕೇಳೋದು. ಆದ್ರೂ ನಿಮಗೀಗ ಅವ ಎಂತಾದ್ರೂ ನಿಮಗೆ ಅಗತ್ಯ ಇಲ್ಲ ಹಾಗಾದ್ರೆ. ಏನು ಮಾಡಿದ್ರು ನಿಮ್ಮ ಏನಾದ್ರು- ಪ್ರಾಯದವರಲ್ಲಿ ಇದೊಂದು ಸಮಸ್ಯೆ. ಮನೆಯಲ್ಲಿ ಎಷ್ಟು ತುರ್ತಿನ ಕೆಲಸದಲ್ಲಿ ಇದ್ರು ಆಚೆ ಈಚೆ ಹೋಗುವ ಕೈಯಲ್ಲಿ ಹಿಡ್ಕೊಂಡು ಹೋದ, ನೀನಿಲ್ಲು ಮಾತಾಡುವ, ಅವನ ಅವಸ್ಥೆ ಅವನಿಗೆ ಗೊತ್ತು. ಒಂದು ಪಕ್ಷ ಮಾತಾಡ್ಲಿಕ್ಕೆ ಜನ ಸಿಕ್ಕದಿದ್ರೆ ಚಪ್ಪರಕ್ಕೆ ಹಾಕಿದ ಕಂಬದಲ್ಲಾದ್ರೆ ಮಾತನಾಡುತ್ತೆ ಅಂತ ಸ್ವಭಾವ ಇಲ್ಲ. ನೀನು ಹೇಳಿದ್ದಕ್ಕೆ ಹೇಳಿದ್ದು ಇಲ್ಲಿ ಈಗ ನೀವು ಹೇಗೆ ಕೇಳಿ, ನೀವು ಬ್ರಾಹ್ಮಣರು ಎನ್ನುವಂತಹ ಗೌರವ ನನಗೂ ಇದೆ, ಅವನಿಗೂ ಇದೆ. ಸಾದೀತು. ಸ್ವಭಾವತಃ ವಾಚಾಳಿಗಳಾದದ್ದರಿಂದಲೇ ಈ ಪ್ರಶ್ನೆ ಕೇಳಿದ್ರಿಂದ ಬ್ರಾಹ್ಮಣರು ಎನ್ನುವ ಗೌರವದಿಂದ ನಾನು ಏನು ಅಂತ ಹೇಳುವುದರಲ್ಲಿ ತೊಡಗುತ್ತೇನೆ. ಸ್ವಾಮಿ, ಕೇಳೋಣ. ಮಧ್ಯಮ ಪಾಂಡವನಾದಂತಹ ನಾನು ಅರ್ಜುನ ನಾಮಕನು ಅಂತ ಈಗಾಗಲೇ ಹೇಳಿ ಆಯ್ತು. ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಇಂದ್ರಪ್ರಸ್ಥವನ್ನು ಬಿಡಬೇಕಾದ ಸ್ಥಿತಿ ಬಂತು. ತೀರ್ಥಾಟನೆಯನ್ನು ಮಾಡಬೇಕಾದಂತಹ ಒಂದು ಅವಸ್ಥೆ ನನಗೆ ಒದಗಿತು. ಎಲ್ಲ ಉತ್ತರದ ತೀರ್ಥಗಳನ್ನು ಮುಗಿಸಿ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ಇಲ್ಲಿಯ ಒಂದು ತೀರ್ಥ ಸ್ನಾನವನ್ನು ಮಾಡಿಕೊಂಡು ಹೋಗುವ ಅಂತ ಹೇಳಿಕೊಂಡು ಇಲ್ಲಿಗೆ ಬಂದ್ರೆ ಈ ಧನುಷ್ಕೋಡಿ ಎಂದು ಕರೆಯಲ್ಪಡುವ ಈ ಜಾಗದಲ್ಲಿ ಬಂದಾಗ ಇವ ನೋಡ್ಲಿಕ್ಕೆ ಸಿಕ್ಕಿದೆ ನನಗೆ. ಆವಾಗ ಇವ ಹೀಗೆ ಇರ್ಲಿಲ್ಲ. ಮತ್ತೆ ಹೇಗಿದ್ದ? ಆವಾಗ ಒಂದು ಒಣಗಿದ ಶುಂಠಿಯಾಗಿ ಇಷ್ಟೇ ಸಣ್ಣದು, ಅಷ್ಟು ಸೂಕ್ಷ್ಮದಲ್ಲಿದ್ದ ಇವ. ಸಹಜವಾಗಿ ನನಗೊಂದು ಕುತೂಹಲ ಬಂತು. ಸ್ವಾಮಿ, ಈಗ ಒಂದು ಬಂದವರಿಗೆ, ಒಂದು ಕ್ಷೇತ್ರಕ್ಕೆ ಬಂದವರಿಗೆ ಅಲ್ಲಿದ್ದ ವಿಶೇಷತೆಗಳನ್ನೆಲ್ಲ ಕೇಳಬೇಕು, ನೋಡಬೇಕು ಅಂತ ಆಗುವುದಿಲ್ವೋ? ಇರ್ತದೆ. ಹಾಗಾಗಿ ನಾನು ಬಂದು ಇವನಲ್ಲಿ ಪ್ರಶ್ನೆ ಮಾಡಿದೆ. ಏನು ಅಂತ? ನೀನು ಯಾರು, ನಿನ್ನ ಹಿನ್ನೆಲೆ ಏನು ಅಂತ ನಾನು ಅಷ್ಟೇ ಇವನಲ್ಲಿ ಕೇಳಿದ್ದು. ವಾಯುದೇವನ ಮಗ ಹನುಮನಾಮಕನು ನಾನು, ನಿನಗೇನು ಮುಂದೆ ಹೋಗು ಹೇಳಿದೆ. ಅಷ್ಟಕ್ಕೆ ನಾನು ಒಂದು ಪ್ರಶ್ನೆ ಮತ್ತೆ ಮುಂದುವರಿಸಿದೆ. ಮತ್ತೆ ಅವ ಹೇಳಿದ್ದೆಂತದ್ದು, ಹನುಮಂತ ಅಂತ ಹೇಳಿಕೊಂಡು. ಯಾರಾದ್ರೂ ಈಗ ನಿಮಗಾದ್ರೂ ಆ ಸ್ಥಿತಿಯಲ್ಲಿ ಪ್ರಶ್ನೆ ಬರ್ತಿತ್ತು. ಹೌದಾ? ಅವನ ಅವಸ್ಥೆ ಹಾಗಿತ್ತು. ಹನುಮಂತನಾಗಿ ಇರ್ಲಿಲ್ಲ. ಕಾಣುವುದಕ್ಕೆ ಅಷ್ಟು ಸೂಕ್ಷ್ಮ. ಹನುಮಂತ ಹೌದು ಅಂತ ಆದ್ರೆ ನಿನಗೆ ಇಂಥ ಅವಸ್ಥೆ ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದೆ. ಇಂತಹ ಒಂದು ಸ್ಥೂಲ ದೇಹ, ಅದು ಸುರುಟಿ, ಹೀಗೆ ಯಾಕೆ ಆದದ್ದು ಅಂತ ಪ್ರಶ್ನೆ ಮಾಡಿದೆ. ಸರಿ ಉಂಟು ನೀ ಹೇಳಿದ್ದು. ರಾಮಾಯಣ ಕಾಲದಲ್ಲಿ, ಸೇತು ಬಂದ ಕಾಲದಲ್ಲಿ ಗಿರಿಗಳನ್ನು ಪತ್ತುವುದರಿಂದ ಈ ದೇಹ ದಣಿದಿದೆ, ಕೈಕಾಲುಗಳು ಒಳ ಸೇರಲ್ಪಟ್ಟಿದೆ, ಇಷ್ಟು ಹೇಳಿ ನಿಲ್ಲಿಸಿದೆ. ಸರಿ ಆಯ್ತಲ್ಲ, ಮತ್ತೇನು? ಅದು ಸರಿ ಉಂಟಾ? ಅದು ಸರಿ ಉಂಟು, ಎಲ್ಲ ಸರಿ ಉಂಟು. ಸರಿ ಉಂಟು. ಮತ್ತೆ ನಾನು ಸರಿ ಮಾಡ್ಲಿಕ್ಕೆ ಸರಿ ಇಲ್ಲ ಅಂತ ಹೇಳಿ ನನಗೆ ಕಂಡದ್ರಿಂದ ನಾನು ಹೇಳಿದೆ. ಏನು ಆ ಗಿರಿಗಳನ್ನೆಲ್ಲ ಹೊತ್ತು ನೀವೆಲ್ಲ ಇಷ್ಟು ಕಷ್ಟಪಟ್ಟು ಈ ಸೇತು ಬಂಧವನ್ನು ಮಾಡಬೇಕೋ? ಅದರ ಅಗತ್ಯವೇ ಇಲ್ಲ. ನನ್ನಂಥ ಒಬ್ಬ ಇರುತ್ತಿದ್ರೆ ಮತ್ತೆ ಧನುರ್ಮುಖದಿಂದ ಬಾಣವನ್ನು ಪ್ರಯೋಗಿಸಿ ಶರಸೇತುವನ್ನು ಮಾಡಿ ನಾನು ಅದನ್ನು ಮಾಡಿ ಪೂರೈಸ್ತಿದ್ದೆ ಅಂತ. ಸರಿ ಅಲ್ವಾ? ಒಳ್ಳೆದುಂಟದು ವಿಷಯ. ಒಳ್ಳೆ ನೋಡು, ಸಾಮರ್ಥ್ಯ ಅನ್ನೋಂಥ ಕ್ಷತ್ರಿಯ ಹೇಳಲೇಬೇಕಾದ ಮಾತು ಅದು. ನಾನು ಅದನ್ನು ಮಾಡಿದೆ. ಮಾಡು, ನೀನು ಪಾಂಡವ ಅಂತ ಅವನಿಗೆ ಪುರಾವೆ ಕೊಟ್ಟೆ. ನೀನು ಪಾರ್ಥ ಆದ ಮೇಲೆ ಅಷ್ಟೇ ಹೇಳಿದ್ದು ಸಾರ್ಥಕ. ಬಿಡು, ಮತ್ತೆ ನೀನೇನು ಹಾಗೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಏನು ಮಾಡಿದ್ದುಂಟ ಈ ಹಿಂದೆ? ಅದು ನಿಜವಾಗಿ ಒಳ್ಳೆ ಚಾಣಾಕ್ಷಮತೆಯ ಪ್ರಶ್ನೆ. ಅದು ಸರಿ ಉಂಟಲ್ಲ, ನಾನು ಬೇಕಲ್ಲ ಅದು. ಸುಮ್ಮನೆ ಯಾರ್ಯಾರು ಉತ್ಪ್ರೇಕ್ಷೆಗೆ ಹೇಳಿದಾಗೆ ನಾ ಹೇಳಿದ್ದಲ್ಲ, ನಾನು ಆಧಾರ ಕೊಟ್ಟು ಹೇಳಿದೆ. ಸುರಾಪ ನೈರಾವತವನ್ನೇ ತರಿಸಿದ್ದೇನೆ, ಗಜನೋಹಿ ವ್ರತವನ್ನು ಮಾಡಿದ್ದೇನೆ. ಆಧಾರ ಅಷ್ಟು ಆಧಾರ ಕೊಡುವಾಗ ಅವನಿಗೆ ತಡೀಲಿಲ್ಲ. ಅದಕ್ಕೇನು ಹೇಳಿದೆ ನೀನು? ನನ್ನ ಮುಂದೆ ನೀನು ಸೇತುವೆ ಕಟ್ಟಿದ್ರೆ ಕುಟ್ಟಿ ಪುಡಿ ಮಾಡುತ್ತೇನೆ ಅಂತ ಹೇಳಿ ಹನುಮಂತನಾಗಿ ನಿನ್ನ ನಾಲಿಗೆಯಲ್ಲಿ ಬಂದದ್ದು ಸರಿ ಉಂಟದು. ಅವ ಹನುಮಂತನಾಗಿ ಆಡಿದ್ದು ಸರಿ ಅಂತ ಆದ್ರೆ ನಾನೊಬ್ಬ ಕ್ಷತ್ರಿಯನಾಗಿ ಮಧ್ಯಮ ಪಾಂಡವನಾಗಿ ನನಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಇರಬಾರ್ದು. ಒಂದು ವೇಳೆ ನೀನು ನಾನು ಕಟ್ಟಿದಂತಹ ಸೇತುವೆಯನ್ನು ಪುಡಿ ಮಾಡುವುದು ಹೌದು ಅಂತ ಆದ್ರೆ ನಾನು 3 ಬಾರಿಗೆ ಕಟ್ಟುತ್ತೇನೆ ಅಂತ. ಒಂದು ವೇಳೆ ಅದನ್ನು ನೀನು ಮುರಿದ್ರೆ ಬೆಕ್ಕಿಗೆ ಹಾರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೇಳಿದೆ ನಾನು. ಸರಿ ಅಲ್ವಾ? ಅದು ಬೇಕು. ಅವ ಹೇಳಿದ್ದೇನು, 3 ಬಾರಿ ಕಟ್ಟುತ್ತೇನೆ. ಒಂದು ವೇಳೆ ನೀನು ಪುಡಿ ಮಾಡಿದ್ರೆ ನಾನು ಬೆಂಕಿಗೆ ಹಾರ್ತೇನೆ. ಇನ್ನು ನಾನು ಯಾಕೆ ಮಾತಾಡುದು? ಸರಿ, ಅವ ಹೇಳಿದ್ದು ಸರಿ ಉಂಟು. ಅಲ್ಲ, ಮಾತಾಡುದು ಯಾಕೆ ಅಂತ ಕೇಳಿದ್ರೆ ಉತ್ತರ ಆಯ್ತು. ಬೆಂಕಿಗೆ ಹಾರ್ತಾ ಹೋಗ್ತಾ ಇದ್ದ ಬಂಧನ ಮಾಡ್ಲಿಕ್ಕೆ ನಾನು ಹಾಗೆ ಎಲ್ಲ ಕಡೆ ನಿಮ್ಮ ಹತ್ರ ಸರಿ ಉಂಟು ಹೇಳಿ 3 ಬಾರಿ ಆಯ್ತು. ಅವಾಗೆತ್ತ ನಾ ಸೋತೆ.
ಹಾಗಾಗಿ ಬದುಕುವ ಯೋಗ್ಯತೆ ಇಲ್ಲ. ಸ್ವಾಮಿ ಓ ಯಾರಿಗೂ ಹೇಳಬೇಡಿ ಅಂತ ಹೇಳುವುದಿಲ್ಲ ಅಂತ ಅವ ಹೇಳಿದ. ಈಗ ನಿಮಗೆ ಗೊತ್ತಾಯ್ತು. ಹೌದು. ಇನ್ನಿದು ಗುಟ್ಟಾಗಿ ಉಳಿಯುವುದಿಲ್ಲ ಅಂತ ಹೇಳುವುದು ಸ್ಪಷ್ಟ. ಇಲ್ಲಿ ಆದ್ರೂ ಹಸ್ತಿನಾವತಿಯವರು ಸಿಕ್ಕಿದ್ರೆ ಹೀಗೊಂದಾಯ್ತು, ಅವನ ಅವಸ್ಥೆ ಇಲ್ಲಿಗೆ ಮುಗಿಯಿತು ಅಂತ ಹೇಳಿಕೊಂಡೊಂದು ಸುದ್ದಿ ತಿಳಿಸಿ ಸ್ವಾಮಿ ನಾನು ಹಾರ್ತೇನೆ. ಇದಿಷ್ಟು ನೀವು ಹೇಳಿದ್ದು ಹೇಗೆ ಆಯ್ತು ಗೊತ್ತುಂಟಾ? ಚಂದವಾಯ್ತಿಲ್ಲೆ ನಾನು ಸುರಲಿ ನಿನ್ನಯ ಶೌರ್ಯ ದಂಡವನ್ನು ನೋಡಬೇಕಿಲ್ಲಿ. ನಿನ್ನಯ ಶೌರ್ಯ ದಂಡವನ್ನು ನೋಡಬೇಕಿಲ್ಲಿ. ನಿನ್ನಯ ಶೌರ್ಯ ದಂಡವನ್ನು ನೋಡಬೇಕಿಲ್ಲಿ. ಬಂಧಿಸಿದೆ ಗಡಮು ವೇಷರ ಮುಖದಿಂದ ಸೇದು ನೀನದನು ಬಿಂದಲಿ ಕಪಿವರಿಯ ಮುರಿದರೆ ಕುಂದರಗ್ನಿಯ ಆಯ್ದು ಉಚಿತವೇ. ಕುಂದಾದಗ್ನಿಯ ಹಾಯ್ದು ಉಚಿತವೇ. ಕುಂದಾದಗ್ನಿಯ ಹಾಯುವುದು ಉಚಿತವೇ. ಉಚಿತವೇ ಉಚಿತವೇ. ಚಂದವಾಯ್ತಿನ್ನೇನ ಮುಸುರಲಿ ನಿನ್ನಯ ಶೌರ್ಯ ದಂಡವನ್ನು ನೋಡಬೇಕಿಲ್ಲಿ. ಅರ್ಜುನ, ವಿಪ್ರೋತ್ತಮರೇ, ಹಾರುವುದಕ್ಕೆ ಅಪ್ಪಣೆ ಕೊಡಿ, ಹಾರ್ತೇನೆ. ನಿಲ್ಲು. ನಿಮ್ಮ ಇಬ್ಬರ ಉತ್ತರ ಕೇಳಿ ನನ್ನ ಮಾತು ಹೇಗೆ ಗೊತ್ತುಂಟ? ಇಬ್ಬರದ್ದು ಕೂಡ ಚಂದ ಆಯ್ತು ಅಂತ ಹೇಳುದು. ಎಂಥದ್ದು ಇದು? ಹಾರುವುದು ಚಂದ ಆಯ್ತಾ? ನೀನು ಬೆಂಕಿಗೆ ಹಾರುವುದು ಚಂದ ಅಲ್ಲ ಪುಣ್ಯಾತ್ಮ. ಮತ್ತೆ ನಿಮ್ಮಿಬ್ಬರ ಮಾತು, ನಿಮ್ಮೊಬ್ಬರ ಕೃತಿ ಇಲ್ಲಿ ಬಂದು ನೀನು ಕಟ್ಟುತ್ತೇನೆ ಹೇಳುದು, ಅವ ಮುರಿತೇನೆ ಹೇಳುದು, ಈ ವಾದ ವಿವಾದ ಉಂಟಲ್ಲ, ಇದು ಚಂದ ಆಯ್ತು ಅಂತ ಹೇಳಿದ್ದು. ಚಂದ ಆಯ್ತು ಅಂತ ಹೇಳಿದ್ರೆ ಒಳ್ಳೇದಂತ ಅದರ ಅರ್ಥ ಅಲ್ಲ. ಸಾಮಾನ್ಯವಾಗಿ ಚಂದ ಆಯ್ತು ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟ? ರೂಢಿಯಲ್ಲಿ ಅಡುಗೆ ಮನೆಯಲ್ಲಿ ತಾಯಿಯಾದವಳು ಅಡುಗೆಯಲ್ಲಿ ನಿರತಳಾಗಿರ್ತಾಳೆ. ಅವಳ ಮಗು ಒಂದು ಹತ್ತಿರ ಬಂದು ಅಮ್ಮ ಅಮ್ಮ ಅಂತ ಹೇಳಿಕೊಂಡು ಅಲ್ಲಿದ್ದ ಪಾತ್ರೆಯನ್ನು ತೆಗೆದು ಕೆಳಗೆ ಹಾಕಿತು. ಆ ಪಾತ್ರೆ ತುಂಬ ನೀರಿತ್ತು. ನೀರೆಲ್ಲ ಚೆಲ್ಲಿ ಹೋಯಿತು. ಇಡೀ ಆ ಪ್ರದೇಶ ಎಲ್ಲ ನೀರು ಮಯ ಆಗಿ ಹೋಯಿತು. ಆಗ ತಾಯಿಯಾದವಳು ಏನು ಹೇಳುವುದು ಮಗುವಿಗೆ? ಚಂದ ಮಾಡಿದೆ ಮಗು ಅಂತ. ಅಂದ್ರೆ ಸಾರ್ಥಕ ಅಂತ ಅರ್ಥವ? ಹೇಳುವ ಶೈಲಿಯಲ್ಲಿ ಚಂದ ಆಯ್ತು ಅಂತ ಹಾಗೆ ಚಂದ ಆಯ್ತು ಅಂತ. ಹಾಗಾಗಿ ಇದು ಮಾಡಿದ್ದು ಚಂದ ಆಯ್ತು ಅಂತ. ಚಂದ ಆಯ್ತು ಹೇಗೆ ಆಗ್ತದೆ? ಅದು ಹೇಗೆ ಆಗ್ತದೆ? ಈಗ ಮಗು ಬಂದು ಕೆಳಗೆ ಹಾಕಿದ್ರೆ ತಾಯಿ ಬಂದು ಚಂದ ಆಯ್ತು ಹೇಳುದು. ಇವನನ್ನು ನೀವು ಮಗು ಅಂತ ಹೇಗೆ ಹೇಳ್ತೀರಿ? ಎಲ್ಲ ತಿಳಿದ ಜಾನ. ಈಗ ದೊಡ್ಡವ ಬಂದು ಆ ತಾಯಿಯ ನೀವು ಹೇಳಿದ್ರಲ್ಲ ಹೆಣ್ಣು ಮಗಳು, ಆ ಹೆಣ್ಣು ಮಗಳ ಗಂಡನೇ ಬಂದು ಕೆಳಗೆ ಹಾಕಿದ್ರೆ ಚಂದ ಮಾಡಿದ್ರಿ ಅಂತ ಹೇಳ್ತಾಳ ಅವಳು. ಯಾರಿಗೆ? ಗಂಡನಿಗೆ. ಅವ ಗಂಡನೇ ಬಂದು ನೀರು ಕೆಳಗೆ ಹಾಕಿದ ಅಂತ ಇಟ್ಕೊಳ್ಳಿ. ಆಗ ಅಲ್ಲಿ ಹಾಕಿದ್ದು ಯಾರು ಅಂತ ಮುಖ್ಯ ಅಲ್ಲ, ಅಲ್ಲಿ ಕೃತಿ ಏನು ಅಂತ. ಹೌದೌದು. ಈಗ ಇಲ್ಲಿ ಸಹ ಇಲ್ಲಿ ಕೂಡ ಇವ ಮಾಡಿದ್ದು ಅಂತ ಯೋಚನೆ ಮಾಡುವ ಸಾಮರ್ಥ್ಯವಿದ್ದು ಅವನಿಂದ ತಪ್ಪಾಯ್ತು. ಅದೇ ಅದನ್ನೇ ಹೇಳಿದ್ದಾನೆ, ಮಾಡಿದ್ದು ಸಾರ್ಥಕ ಅಲ್ಲ. ಧ್ವನಿ ಇದು ಮಾಡುವುದು ಸರಿಯಲ್ಲ ಅಂತ ಹೇಳುದು. ಸರಿಯಲ್ಲ ಮಾತು, ಇದು ಮಾಡಿದ್ದೇ ಸರಿಯಲ್ಲ. ಸರಿ ಆಗಬೇಕಾದ್ರೆ ಇನ್ನೊಂದೇ ಮಾಡಬೇಕು. ಅಲ್ಲ, ಈಗ ನೀವು ಸರಿಯಲ್ಲ ಅಂತ ಹೇಳುದು ಯಾವುದನ್ನು ಅಂತ ಸ್ಪಷ್ಟ ಆಗ್ಲಿಲ್ಲ. ಅವ ಹಾರುವುದು ಸರಿಯಲ್ಲವ? ಯಾವುದಕ್ಕೆ ಸರಿಯಾಗ್ಲಿಲ್ಲ? ಈಗ ಅವ ಮಾಡಿದ ಪಂಥ, ಈಗ ಪಂಥ ಅದು ಸರಿ ಉಂಟು. ಪಂಥ ಹೇಗೆ? ಈಗ ಪಂಥದ ವಿಷಯ ಕ್ಷತ್ರಿಯನಾಗಿ ಪಂಥ ಸರಿ ಉಂಟು. ಪಂಥ ಹೇಗೆ ಸರಿ ಉಂಟು ಅಂತ ಹೇಳಿದ್ರೆ, ಕ್ಷತ್ರಿಯರಿಗೆ ಒಂದು ಮಾತುಂಟು, ಸಂಭಾವಿತಸ್ಯ ಅಕೀರ್ತಿ ಮರಣ ಆದತಿರಿಚ್ಯತೆ. ಸಂಭಾವಿತರಿಗೆ ಅಪಕೀರ್ತಿ ಬಂತು ಅಂತ ಹೇಳಿದ್ರೆ ಮರಣಕ್ಕಿಂತ ಮಿಗಿಲು. ಅದು ನಿನ್ನ ಸಾಯುವಂಥ ವಿಷಯ. ಪಂಥ ಸರಿ ಉಂಟು,
ಮರಣಕ್ಕಿಂತ ಮಿಗಿಲು ಹಾಗಾದ್ರೆ ಅವ ಬೆಂಕಿಗೆ ಹಾರುವುದು ಸರಿ ಇಲ್ಲ ಹೇಳಿದ್ದಲ್ಲ, ಅದಕ್ಕೆ ಮೊದಲಿದ್ದೆ ಸರಿ ಇಲ್ಲ ಅಂತ. ಹೌದೌದು, ಅದು ಅದರಿಂದ ಮೊದಲಿದ್ದು ಸರಿ ಇಲ್ಲ, ಹಾರುವುದು ಸರಿ ಅಂತ ಹೇಳಿ ಹಾರುವುದು ಬೇಡ ಅಂತ ಹೇಳುವ ನಾನು. ಯಾಕಂದ್ರೆ ಹಿಂಸೆಯನ್ನು ನಾವು ನೋಡುವವರಲ್ಲ. ಅರ್ಥ ಆಯ್ತು, ನೀವೊಬ್ಬರು ನಿನ್ನ ಬ್ರಾಹ್ಮಣ. ಶರೀರಕ್ಕೆ ಹಿಂಸೆ ಆಗ್ತದಾ ಇಲ್ವಾ? ನಾವು ಅಹಿಂಸಾ ಪರಮ ಧರ್ಮಗಳು. ಹೌದು ಸ್ವಾಮಿ, ನೀವು ಮತ್ತೆ ಹೇಳುವುದು ಸರಿ. ನಿನ್ನಲ್ಲಿ ಇಷ್ಟರವರೆಗೆ ನಿನಗೊಂದು ಕೀರ್ತಿ ಉಂಟಾ ಇಲ್ವಾ? ಯಾವ ಕೀರ್ತಿ? ಯಾವ ಕೀರ್ತಿ? ಧವಳ ಕೀರ್ತಿ, ಚಾರು ಕೀರ್ತಿ. ಹೌದೌದು. ಹೌದಾ? ಹೌದೌದು. ಆ ಚಾರು ಕೀರ್ತಿ ಉಳಿಬೇಕಾಗಿದ್ರೆ ನೀನು ಬೆಂಕಿ ಹಾಗೆ ಇದ್ರೆ ಉಳಿತದಾ? ಕೆಲವೊಮ್ಮೆ ಹಾಗ ಅಲ್ಲ, ನನ್ನ ಭಾವ, ನೀನು ನನ್ನ ಭಾವ ಅಲ್ಲ, ಮಾತಿನ ಭಾವನೆಯನ್ನು. ಅರ್ಥ ಆಯ್ತು. ಹೌದಾ? ಕೆಲವೊಮ್ಮೆ ಅಳೆಯುವುದು ಕಾಯ, ಉಳಿಯುವುದು ಕೀರ್ತಿ. ಹಾಗಾಗಿ ಕಾಯ ಅರಿದ್ರು ಕೀರ್ತಿಯೊಂದು ಉಳಿಯಲಿ. ಆದ್ರೆ ಕಾಯ ಆಡಿದ ಮಾತನ್ನು ಉಳಿಸಿದ ಅಂತ ಹೇಳುವುದು. ಕಾಯ ಅಳಿಬೇಕಾದ್ರೆ ಎಷ್ಟು ಸಮಯವರೆಗೆ ಆಗಬೇಕಾದ ಕರ್ತವ್ಯ ಮುಗಿಸದೆ ಕಾಯ ಹೋಗುವ ಹಾಗಿಲ್ಲ ಸ್ವಾಮಿ. ಈಗ ನಮಗೆ ಪಂಥ ಆಗಿದೆ, ಮತ್ತೆ ದಾರಿ ಇಲ್ಲಲ್ಲ. ನಾವು ಮುಗಿಸ್ತಿದ್ದ, ಮುಗಿಯದಾಗೆ ಮಾಡಿದ್ದು ನೀವೀಗ ಬಂದು, ಇಲ್ಲದ್ರೆ ಮುಗಿದು ಹೋಗಿ ಆಗ್ತಿತ್ತು. ಇಷ್ಟೊತ್ತು ಬೂದಿ ಆಗ್ತಿದ್ದೆ ನಾನು. ಹಾಗಾದ್ರೆ ಹೀಗೆ ಮಾಡುವ, ಈಗ ಬೂದಿ ಆಗುದು ಬದಿಗಿರ್ಲಿ. ನನಗೊಂದು ನೀವೀಗ ಯಾವುದನ್ನೆಲ್ಲ ಬದಿಗಿಡ್ತೀರಿ? ಅವನ ಪಂಥ ಬದಿಗಿರ್ಲಿ, ಆ ಬೆಂಕಿ ಬದಿಗಿರ್ಲಿ, ನೀನು ಬದಿಗೆ ಬಾ ಅಂತ ಹೇಳಿದ್ರಿ. ಈಗ ಆರಂಭದಲ್ಲಿ ಬಂದ ತಕ್ಷಣ ನಿನ್ನ ಪ್ರಶ್ನೆ ಒಂದಿತ್ತಲ್ಲ, ಎಷ್ಟು ಪ್ರಾಯ ಆಯ್ತು ಅಂತ. ಪ್ರಾಯ ವೃದ್ಧಾಪ್ಯ ಅಂತ ಸ್ಪಷ್ಟ ಆಯ್ತು ನಿನಗೆ. ಈ ವೃದ್ಧಾಪ್ಯದಲ್ಲಿ ಇನ್ನೊಂದು ಕುತೂಹಲ ಉಂಟು ನನಗೆ. ಏನು? ಅವ ಕಟ್ಟಿದಂತಹ ಸೇತುವೆ, ಅದು ಆವಾಗ ನೋಡಿದವರು ಯಾರಾದ್ರೂ ಇದ್ರಾ? ಅವ ಕಟ್ಟಿದ ಸೇತುವೆ ನಾನು ನೋಡಿದ್ದೇನೆ. ನೀನು ನೋಡಿದ್ದೆ? ಹೌದು. ನೀನು ಮುರಿದದ್ದನ್ನು ನಾನು ನೋಡಿದ್ದೇನೆ. ಅವನು, ನೀವಿಬ್ಬರೇ ಇದ್ದದ್ದು. ಆದ್ರೆ ಒಂದು ಕರ್ತವ್ಯಕ್ಕೆ ಮೂವರು ಬೇಡವಾ? ಯಾಕೆ? ಸಾಕ್ಷಿ ಅಂತ ಬೇಕು. ಈಗ ನಾನು ಅಕ್ಷಿಯಾಗಿದ್ದೇನೆ. ಅದೇ ಒಂದು ಸಮಸ್ಯೆ ಉಂಟು ಸ್ವಾಮಿ. ಏನು? ಈ ಪ್ರಾಯದವರೆಲ್ಲ ಸಾಕ್ಷಿಗೆ ಆಗುವುದಿಲ್ಲ ಅಂತ ಹೇಳುವುದು ಕೇಳಿದ್ದೆ. ಪ್ರಾಯದವರು ಆಗುವುದಿಲ್ಲ ಅಂತ ಹೇಳುದಾ, ಅಲ್ಲ ಬ್ರಾಹ್ಮಣರು ಆಗುವುದಿಲ್ಲ ಅಂತ ಹೇಳುದಾ? ಅಲ್ಲ, ಅದು ಪ್ರಾಯ ಬ್ರಾಹ್ಮಣರ ವಿಷಯ ಅಲ್ಲ. ಅತಿ ಪ್ರಾಯ ಆದವರಿಗೆ ಅಂದ್ರೆ ಎರಡು ಕಾರಣಕ್ಕೆ. ಯಾಕೆ? ಒಂದು ಕಿವಿ ಮತ್ತೆ ಕಣ್ಣು, ಮತ್ತೆ ಸ್ವಲ್ಪ ಇದು ಕೂಡ ಅದು ವ್ಯತ್ಯಾಸ ಆಗಿದ್ರೆ ಪ್ರಾಯ ಆದವರು ಆಗುವುದಿಲ್ಲ ಅಂತ. ಹೌದಾ? ಈಗ ಆ ಮಟ್ಟಕ್ಕೆ ನಿಮಗೆ ಯಾರು? ನಾನಾ? ಹೌದು. ನನಗೆ ಪ್ರಾಯ ಆಗಿದ್ರು ಅದು ಎರಡು ಸರಿ. ಮೊದಲೇ ಕೇಳಿದ್ದು ಕಾಣ್ತದೆ. ಅದು ಎರಡು ಸರಿ ಉಂಟು. ಏನು ಅಷ್ಟು ಸರಿ ಇದ್ದದ್ರಿಂದ ನಾನು ಸಾಕ್ಷಿ ಅಂತ ಮತ್ತೆ ಹೇಳು. ಮತ್ತೊಂದು ನಿನಗೆ ಒಂದು ದೃಷ್ಟಾಂತ ಕೊಡ್ತೇನೆ. ಒಂದು ಮಂದಿರದಲ್ಲೇ ಎಲ್ಲೋ ಮಠದಲ್ಲೇ ಒಂದು ವಿಗ್ರಹ ಉಂಟು ಅಂತ ತಿಳ್ಕೊ. ಆ ವಿಗ್ರಹ ಶಿಲ್ಪಿ ಆದವನು ಅದನ್ನು ರಚನೆ ಮಾಡ್ತಾನೆ. ಆ ವಿಗ್ರಹ ಪರಿಪೂರ್ಣ ಆಗುವುದು ಯಾವಾಗ? ಅದಕ್ಕೊಂದು ಕಣ್ಣು ಕೊನೆಗೆ ಬಿಡಿಸು. ಹೌದಾ? ಅದಕ್ಕೆ ಅಕ್ಷಿ ಅಂತ ಬೇಕು. ಆ ಅಕ್ಷಿ ಅಂತ ಬಿಟ್ಟ ನಂತರ ಅದಕ್ಕೆ ಚಲನೆ ಕೊಟ್ಟ ಬಳಿಕ ವಿಗ್ರಹ ಪರಿಪೂರ್ಣ ಆಯ್ತು. ಇಲ್ಲದಿದ್ರೆ ವಿಗ್ರಹ ಅಂತ ಆಗುವುದಿಲ್ಲ. ಒಂದು ಕೈ ರಚನೆ ಮಾಡಿದ, ಕಾಲು ರಚನೆ ಮಾಡಿದ, ಬೆನ್ನು ರಚನೆ ಮಾಡಿದ, ಕಿರೀಟ ಮಾಡಿದ, ಕರ್ಣಕುಂಡಲ ಮಾಡಿದ, ಇದು ಬಿಟ್ಟರೆ ಆಗ್ತದಾ? ಆಗುವುದಿಲ್ಲ. ಹಾಗಿದ್ರೆ ಅಕ್ಷಿ ಅದೇ ಪ್ರಧಾನ. ಇಲ್ಲಿ ಅಕ್ಷಿ ಪ್ರಧಾನ. ಈಗ ಸಾಕ್ಷಿ ಅಂತ ನೀವು ಹೇಳಿದ್ರೆ ನನ್ನ ಆಕ್ಷೇಪ ಅಲ್ಲ. ಮತ್ತೆ ಅವನನ್ನು ಬೆಂಕಿಗೆ ಹಾಕಬೇಕು ಅಂತಲೂ ನನಗೇನಿಲ್ಲ. ನೀವು ಬ್ರಾಹ್ಮಣರಲ್ಲ, ನಿಮ್ಮ ಹತ್ರ ತಿಳ್ಕೊಳ್ಳೋದು ಇನ್ಯಾರ ಹತ್ರ ತಿಳ್ಕೊಳ್ಳೋದು? ಸಾಕ್ಷಿ ಇದರ ಹಾಗೆ ಇನ್ನೊಂದು ಶಬ್ದ ಉಂಟು. ಏನು? ಪ್ರತ್ಯಕ್ಷ ಅಂತ. ಪ್ರತ್ಯಕ್ಷ ಅಂತ. ಹೌದು. ಈಗ ಅವ ಮಾಡಿದ್ದಕ್ಕೆ ಪ್ರತ್ಯಕ್ಷವಾಗಿದ್ದವ ನಾನು. ಈಗ ಕಣ್ಣೇ ಪ್ರಧಾನ ಅಂತಾದ್ರೆ ನನ್ನ ಕಣ್ಣುಗಳು ಪ್ರಧಾನ ಅಲ್ಲ, ಪ್ರತ್ಯಕ್ಷ. ಹೌದು. ನಾನು ಮುರಿದದ್ದಕ್ಕೆ ಪ್ರತ್ಯಕ್ಷವಾಗಿದ್ದವ ಅವ. ಅವನು ನೋಡಿದ್ದಾನೆ. ಕಣ್ಣೇ ಸಾಕ್ಷಿ ಆಗುವುದಿಲ್ಲ ಯಾವಾಗ? ನಾನು ಮುರಿಲಿಲ್ಲ ಅಂತ ಅವ ಹೇಳಿದ್ರೆ, ಅವ ಮಾಡಲಿಲ್ಲ ಅಂತ ನಾನು ಹೇಳಿದ್ರೆ, ಈಗ ಕಣ್ಣುಗಳಲ್ಲಿ ಇರುವಾಗ ಇನ್ನೊಂದು ಕಣ್ಣಿನ ಅಗತ್ಯ ಏನು? ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಡ ಅಂತ ಹೇಳುವುದು. ಹೌದಲ್ವಾ? ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಡ. ಹಾಗಾದ್ರೆ ಈಗ ಆಗ ಆರಂಭದಲ್ಲಿಗೆ ಬಂತು. ನನಗೊಂದು ಕುತೂಹಲ ಅಂತ ಉಂಟು. ನಿಮಗೊಂದು ಪ್ರಾಯ ಆಗಿದೆ. ಹೌದಾ? ಹಾಗಾದ್ರೆ ನನಗೆ ನೀನು ಕಟ್ಟುವುದನ್ನು ನೋಡಬೇಕು, ನೀನು ಮುರಿಯುವುದನ್ನು ನಾನು ನೋಡಿಕೊಳ್ಳಬೇಕು. ಸ್ವಾಮಿ ಹೀಗೆ ಹೇಳ್ಬೋದು. ಹೀಗೆ ಹೇಗೆ? ಈಗ ನಾನು ಕಟ್ಟಿದ್ದಕ್ಕೆ ಅವ ಸಾಕ್ಷಿ, ಅವ ಕಟ್ಟಿದ್ದಕ್ಕೆ ನಾನು ಸಾಕ್ಷಿ, ನಾನು ಮುರಿದದ್ದಕ್ಕೆ ಅವ ಸಾಕ್ಷಿ. ಈಗ ಅವ ಸತ್ತರೆ ನನಗೆ ಸಾಕ್ಷಿ ನಾಶ ಮಾಡಿದ ದೋಷ ಬರ್ತದೆ ಅಲ್ಲ? ಅವನು ಸತ್ತರೆ ಸಾಕ್ಷಿ ನಾಶ ಆಗ್ತದ. ಅದಕ್ಕೆ ಬೇಕಾದ್ರೆ ನಾನು ಒಪ್ತೇನೆ. ಅಲ್ಲ, ಈಗ ನೀವು ಬಂದದ್ರಿಂದ ಸಾಕ್ಷಿ ನಾಶ ಆಗ್ಲಿಕ್ಕಿಲ್ಲ. ಒಂದಲ್ಲ ಒಂದು ದಿವಸ ವಿಚಾರಣೆಗೆ ಬಂದ್ರೆ ನೀವು ಹೋಗ್ಬೇಕಾಗ್ತದೆ. ಮತ್ತೆ ಈಗ ಅದು ಹಾಗಿರ್ಲಿ. ನೀನು ಇಷ್ಟು ಮಾತನಾಡುವಾಗ ನನಗೆ ಇನ್ನೊಂದು ನೆನಪಾಯ್ತು. ನಿನ್ನ ಕುಲದಲ್ಲಿ ಮತ್ತೊಬ್ಬ ಇದ್ದಲ್ಲ, ನಿನಗಿಂತ ಹಿರಿಯವ. ಅವ ಏನೋ ಒಂದು ಪ್ರತಿಜ್ಞೆ ಮಾಡುವಾಗ ಅವ ಇದ್ದಾನೆ. ಈಗ ಭೀಷ್ಮಾಚಾರ್ಯ ಅಲ್ಲಿಗೆ ಬಾ. ಒಂದು ಪ್ರತಿಜ್ಞೆ ಮಾಡಿದ್ನಂತ. ಆವಾಗಲೂ ಸಾಕ್ಷಿ ಅಂತ ಇತ್ತ ಇಲ್ವಾ?
ಆವಾಗ ಅದು ಪಂಚಭೂತಗಳನ್ನು ಸಾಕ್ಷಿಯಾಗಿಸಿಕೊಂಡು ಮತ್ತೆ 3 ಜನರನ್ನು ಕರ್ಕೊಂಡೋಗಿ ಒಂದೊಂದು ಆ ಮನೆಯ ಹೊಳೆ ಬದಿಯಲ್ಲಿ ಹೌದು. ಹೊಳೆ ಬದಿಯಲ್ಲಿ ಹಾ. ಎಂತ ಯಾವ ಹುಡುಗಿ ಅದು ಹಾ. ಬೆಸ್ತರ ಹುಡುಗಿ ಹೌದು. ಹೌದಾ ಹಾ. ಬೆಸ್ತರ ಹುಡುಗಿಯ ಕೈ ಹಿಡಿಬೇಕಾಗಿದ್ರೆ ಹಾ. ಅಪ್ಪಯ್ಯನಿಗೆ ಮದುವೆ ಮಾಡಿಸಬೇಕಾಗಿದ್ರೆ ಹೌದು. ಸಾಕ್ಷಿಯನ್ನು ಇಟ್ಟು ಹಾ ಆಮೇಲೆ ದೇವತೆಗಳು ಹೂಮಳೆಗರೆದದ್ದು ಹೌದಾ? ಅವರು ಆ ಕಾಲಕ್ಕೆ ಪ್ರತಿಜ್ಞೆ ಮಾಡುವಾಗ ಹೀಗೊಂದು ಬೇಕು ಅಂತ ಹೇಳುವುದರಿಂದ ಸಾಕ್ಷಿ ಅಂತ ಹೇಳಿಕೊಂಡು ಮಾಡಿದರು. ಹೌದಾ? ಈಗ ನಮ್ಮಲ್ಲಿ ಆ ಮಟ್ಟಕ್ಕೆ ತೊಡಕ್ಕೇನು ಇಲ್ಲ. ಹಾ. ಈಗ ನೀವು ಬಂದು ನಿಮಗೆ ಸಮಾಧಾನಕ್ಕೆ ಬೇಕಾಗಿ ನಾವು ನನಗೆ ಮಾಡಬೇಕು ಈಗ- ಅಂತ ಹೇಳಿದ್ರೆ ಈಗ ನಿಮಗೆ ಸಮಾಧಾನಕ್ಕೆ ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಹೇಳಿ? ಈಗ ಮಾಡಬೇಕಾದ್ದು ಒಂದೇ ಏನು? ಮಾಡಬೇಕು. ಹೌದಾ? ಮಾಡು ನೀನಿನ್ನೊಮ್ಮೆ ಸೇದುವ ಮಾಡಿದ ಮೇಲೆ ಶರದಲ್ಲಿ ಹೂಡು ಶರದಲ್ಲಿ ಹೂಡು ಬೇಗದಿ ಸತ್ವವಿದ್ದರೆ ನೋಡಿ ಬಲವೇನು ಮತಿ ರೂಢಿಸಿದ ಕವಿವೀರ ಚೂರ್ಣವ ಮಾಡಲದರ ಮಾಡು ನೀನು ಇನ್ನೊಮ್ಮೆ ಸೇತುವಾಗ ಅರ್ಜುನ, ಸ್ವಾಮಿ ನಿನ್ನ ಸಾಮರ್ಥ್ಯವನ್ನು ಎಲ್ಲವನ್ನು ಅವನಲ್ಲಿ ನೀ ಹೇಳಿದೆ. ಹಾ ಮಾತ್ರವೇ ಅಲ್ಲ, ಅವನ ಸಮ್ಮುಖದಲ್ಲೇ ನೀನು ಬಾಣಮಯದಲ್ಲಿ ನೀನು ಸೇತುವೆಯನ್ನು ಕಟ್ಟಿದ್ದು ಆಯ್ತು. ಹೌದು. ಆದ್ರೆ ಇಷ್ಟೆಲ್ಲ ನೀ ಆಗದಿಂದ ಹೇಳಿದ್ದೇ ಬಿಟ್ರೆ ಹಾ. ನಾನು ನೋಡಿದವನಲ್ಲ. ಹೌದು. ನನಗೆ ಈಗ ಕುತೂಹಲ ಹೆಚ್ಚಾದ್ದು ಹೇಗೆ ಅಂತ ಹೇಳಿದ್ರೆ, ಹಾ. ಇಷ್ಟೆಲ್ಲ ಆಗುತ್ತದೆ ಅಂತ ಹೇಳಿದ್ರೆ ಒಮ್ಮೆ ನೋಡಬೇಕಲ್ಲ. ಈ ರಾಮೇಶ್ವರದ ಪುಣ್ಯಕ್ಷೇತ್ರಕ್ಕೆ ಬಂದು ಹಾ. ಅಷ್ಟನ್ನೊಂದು ನೋಡಿ ಹಾ ಮತ್ತೆ ಬೇಕಾದ್ರೆ ನಾನು ನನ್ನಷ್ಟಕ್ಕೆ ಹೋಗೇನು. ಆದ್ರಿಂದ ಮತ್ತೆ- ಎಲ್ಲಿಗೆ ಎಲ್ಲಿಗೆ ಆ? ಎಲ್ಲಿಗೆ ನಾನು ಹೋಗುದು ಎಲ್ಲಿಗೆ? ನಿಮ್ಮಷ್ಟಕ್ಕೆ ಎಲ್ಲಿಗೆ? ಏ ನೀವು ಪುಣ್ಯ. ಸಾಕ್ಷಿ ಹಾಗೆ ಎತ್ಕೊಂಡೆಲ್ಲ ಹೋದ್ರೆ ನಾಳೆ ನಿಮ್ಮನ್ನು ಎಲ್ಲಿಂದ ಹುಡ್ಕೊಂಡು ಅಲ್ಲಲ್ಲ, ಬರೋದು? ಪ್ರಕರಣ ಪೂರ ಆದ್ಮೇಲೆ ಹೋಗುದು ಅಂತ. ಹಾ, ಸರಿ, ಸರಿ. ಸುಮ್ಮನಲ್ಲ. ಅಲ್ಲ, ಅವನು ಬಾಣ ಕಟ್ಟಿದ ನಂತರ ಹಾ. ನಾನು ಅಲ್ಲಿಂದಲೇ ಹೋಗಿ ಏನು ಅಂತ ಆದ್ರೆ ಎಲ್ಲಿಗೆ ಅಂತ ಅಲ್ಲಲ್ಲ, ಆ ಬೇಕು? ಸೇತುವೆಯಲ್ಲಿ ನಾನು ಹೋಗುದು ಉಂಟು. ಆದ್ರೆ ಅದಕ್ಕೆ ಅವಧಿ ಉಂಟು. ಅದು ಮತ್ತೆ ಹೇಳ್ತೇನೆ ನಾನು. ಹ್ಮ್. ಈಗ ನೀನು ಸೇತುವೆಯನ್ನು ಕಟ್ಟುವುದು. ಸ್ವಾಮಿ, ಓ ಈಗ ನಿಮ್ಮ ಸಮಾಧಾನಕ್ಕೆ ಬೇಕಾಗಿ ನಿರ್ವಾಹ ಇಲ್ಲದೆ ನಾನು ಕಟ್ಟುವುದಕ್ಕೆ ಮುಂದಾಗುತ್ತೇನೆ. ಆ. ನೀವು ಹೇಳಿದ್ದೀರಿ ಅಂತ ಹೇಳಿಕೊಂಡು ಬೇಕಿದ್ರೆ ನಿಮ್ಮ ಕಾಲು ಹಿಡಿದು ಕಟ್ಟುತ್ತೇನೆ. ಕಾಲು ಹಿಡಿದು ಕಟ್ಟುದು ಬೇಡ. ಎಂತದನ್ನು ಕಾಲು ಹಿಡಿದು? ಹಾಗಲ್ಲ ಸ್ವಾಮಿ, ಆ? ನಿಮ್ಮ ಒಂದು ಕಾಲು ಹಿಡಿದು ಆಶೀರ್ವಾದ ಆ, ಮಾಡಿದ್ರೆ ನಾನು ಆಶೀರ್ವಾದ ಕಟ್ಟುತ್ತೇನೆ. ಬೇಡುದು. ಹಾಗೆ ಹಾಗೆ. ನನ್ನ- ಆದ್ರೆ ಒಂದುಂಟು, ನನಗೆ- ನಾನು ಕಟ್ಟುತ್ತೇನೆ, ಆ, ಅದಕ್ಕೆ ಒಪ್ಪಬೇಕಲ್ಲ. ಅವ ಒಪ್ಪದೇ ಇದ್ರೆ ನಾನು ಕಟ್ಟಿ ನಿಮ್ಗೆ ಏನು ಆ, ಪ್ರಯೋಜನ? ಈಗ ನನಗೆ 2 ಪ್ರಶ್ನೆಗಳುಂಟು ನಿಮ್ಮ ಹತ್ರ, ನನ್ನ ಹತ್ರ 2 ಪ್ರಶ್ನೆ ಉಂಟು. ಕೇಳುವ. ಒಂದು, ಹ್ಮ್. ಒಂದೇ ಸೇತುವೆ ಯಾಕೆ? ಹಾ. ಒಂದೇ ಸೇತುವೆ ಹಾ. ಆಗ 3 ಕಟ್ಟಿದ. ಆ, 3 ಕಟ್ಟಿದ್ದು. ಈಗ ನೀವು ಒಂದೇ ಹೇಳಿದ್ರಿ, ಹಾ. ಒಂದೇ ಸಾಕಲ್ಲ. ಈ ಹಾ. ಒಂದೇ ಸಾಕು ಅಂತಾದ್ರೆ ಆಗದ ಪಂಥ ಊರ್ಜಿತವಾಗಿ ಉಂಟಾ? ಹಾ. ಆಗದ ಪಂಥ ಸುಮ್ಮನೆ ನೋಡ್ಲಿಕ್ಕೆ ಒಂದಷ್ಟು ಕಟ್ಟುದ ಮುರಿಯುದ ಹಾ. ಪಂಥ ಆಗದ್ದಕ್ಕೆ ಹೌದು ಸ್ವಾಮಿ, ಅದು ನಿರ್ಣಯ ಆಗಬೇಕು. ನಿರ್ಣಯ ಆಗ್ಬೇಕಲ್ಲ. ಇಲ್ಲದಿದ್ರೆ ಮತ್ತೆ ಸಮಸ್ಯೆ ಆದೀತು. ಹೌದೌದು. ಸಮಸ್ಯೆ ನಮಗೆಲ್ಲ, ಅವ ಇಲ್ಲೇ ಇರ್ತಾನೆ, ನಿಮಗೆ ಸಮಸ್ಯೆ ಆದೀತು. ನಮಗೆ ಸಮಸ್ಯೆ ಅಂತ ಹೇಳಿದ್ರೆ, ಆಗ ಪಂಥ ಮಾಡಿದ್ದು 3ನೇವರು ಯಾರು ಇಲ್ಲ ಅಂತೇಳಿ. ಹಾ. ಈಗ 3ನೇವರು ನಾನಿದ್ದೇನಲ್ಲ. ಹಾ. ಕಟ್ಟಿ ನೋಡ್ಲಿ, ಪಂಥದ ವಿಚಾರ ಬದಿಗಿಡುವ. ಅಲ್ಲಲ್ಲ, ಈ ಸೇತುವೆ ಕಟ್ಟಿದ್ರೆ ಹಾ. ನಾನು ಮುರಿಯುವುದೇ. ಹಾ. ಒಂದು ವೇಳೆ ನಾನು ಮುರಿದ್ರೆ ಅವನಿಗೆ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಒಂದೇ ಉಂಟಾ? ಬಾರಿಗೆ ಒಂದೇ ಬಾರಿಗೆ ಸಾಕು ಅಂತ ಒಂದೇ ಬಾರಿಗೆ ಹಾ. ಅವ ಕಟ್ಟುವುದನ್ನು ಮೊದಲು ನೋಡ್ಬೇಕು ನನಗೆ. ಅಲ್ಲಲ್ಲ, ಮುರಿಯುವುದು ಮತ್ತೆ. ಅಲ್ಲ, ಅಲ್ಲ, ಪಂಥ ಇಲ್ಲದೆ ಪಂಥ ಇದ್ರೆ ಇಲ್ಲದೆ ನಾವು ಹೇಗೆ? ಕಟ್ಟಿ ಏನು ಪ್ರಯೋಜನ? ಪಂಥ ಈಗ ಬೇಡ. ಈಗ ಪಂಥ ಬಿಟ್ಟು ಒಂದು ವಿಷಯ. ಪಂಥ ಬಿಟ್ಟು ಕಟ್ಟುವುದು ಯಾಕೆ? ಅವ ಇಲ್ಲಿಂದ ಅಲ್ಲಿ ತನಕ ಕಟ್ಟಿಬಿಟ್ಟ. ನಾನಿದ್ದೇನಲ್ಲ ಇಲ್ಲಿ, ತೀರ್ಮಾನ ಕೊಡ್ಲಿಕ್ಕೆ ನಾನಿದ್ದೇನಲ್ಲ. ಅಲ್ಲ, ಹಾಗವಲ್ಲ ಬ್ರಾಹ್ಮಣರೇ. ಹಾ. ಈಗ ಹ್ಮ್. ಈ 3 ಸೇತುವೆಯನ್ನವ ಕಟ್ಟಿದಾಗಲೂ ಪಂಥ ಊರ್ಜಿತವಾಗಿತ್ತು. ಸರಿ. ಈಗ ಆಗಿದ್ದ ಹಾಗೇ ಆಗಬೇಕು ಅಂತ ಇದ್ರೆ ಪಂಥ ಬಿಟ್ಟಾಗುವುದಿಲ್ಲ. ಬೇಕಿದ್ರೆ ಆ ಸಂಖ್ಯೆ ಕಡಿಮೆ ಮಾಡುವ. ಸಂಖ್ಯೆ ಕಡಿಮೆ ಮಾಡ್ಬೋದು, ಪಂಥ ಬೇಕಲ್ಲ. ಪಂಥ ಬೆಂಕಿಗೆ ಹಾರುವುದಂತೂ ಇಲ್ಲ. ಅದು ಬೇಡ, ಅದು ಮತ್ತಿನ ವಿಷಯ. ಈಗ ಹಾ. ನೀವು ನೋಡಿದ ಮೇಲೆ ನಿರ್ಣಯ ಆಗಲಿ. ಹೌದು. ಹಾ. ಅದೀಗ ನಾನು ಈಗ ಕಟ್ಟಬೇಕಲ್ಲ. ಕಟ್ಟಿ ನೋಡು, ಪಂಥದ ವಿಷಯ ನಾನಿದ್ದೇನಲ್ವಾ. ಕೃಷ್ಣ ಭಟ್ರೆ, ಹಾ. ಈಗ ಹಾ, ಹೇಳಿ. ನಿಮ್ಮ ಹೆಸರು ಹಾಗೆ ಅಲ್ಲ. ಹೌದೌದು. ಈಗ ಪಂಥ ಅವ ಕಟ್ಟಬೇಕು ಅಂತಾದ್ರೆ ಹಾ. ಸುಮ್ಮನೆ ನೋಡುವುದಕ್ಕೆ ಒಂದು ಕಟ್ತಾನೆ ಅಂತ ಆದ್ರೆ ಹಾ. ಅವನಿಗೆ ಮುರಿಬಹುದಲ್ಲ, ನಾನು ಮುರಿಯುವುದು ಯಾಕೆ? ಆಗುದಿಲ್ಲ. ಯಾಕೆ? ಅವು ಮುರಿಯುವುದಲ್ಲ. ನೀನು ಮುರಿತೇನೆ ಅಂತ ಅದು ಎದೆ ತಟ್ಟಿ ಹೇಳ್ತಾ ಇದ್ದೀಯಲ್ಲ, ಹ್ಮ್. ಆ ಮುರಿತೇನೆ ಅಂತ ಎದೆ ತಟ್ಟಿ ಹೇಳುವುದನ್ನು ನಾನು ನೋಡ್ಬೇಕು ಅಂತ. ಪಂಥ ಊರ್ಜಿತವೇ ಇಲ್ಲದೆ ಇದ್ರೆ ಆ, ಅವ ಆಗಿದ್ದ ಹಾಗೆ ಕಟ್ತಾನೆ ಹಾ. ಎನ್ನುವುದಕ್ಕೆ ಏನು ಪ್ರಮಾಣ? ಪಂಥ ಊರ್ಜಿತವಾಗಿ ನಿಮಗೆ ಕಾಣುವುದಕ್ಕೆ ಬೇಕಾಗಿದ್ದ ಪ್ರದರ್ಶನಕ್ಕೆ ಹೇಗೂ ಕಟ್ಟಿದ್ರು ಆಗ್ತದೆ ಅಂತ
ಹೇಗೂ ಕಟ್ಟು ಹಾಗಾಗುವುದಿಲ್ಲ. ಈಗ ನೀವು ಹೇಳಿದ ಹಾಗೆ ಅದು ನಿಜವಾಗಿ ನಿಮಗೆ ಸಾಕ್ಷಿ ಹೌದಾ ನೀವು? ಸಾಕ್ಷಿ ಹಾ, ಅದು ಹೌದು ಸಾಕ್ಷಿ ಅಂತಾದ್ರೆ ಹೌದಾ? ಪಕ್ಕದಲ್ಲಿ ಆಗ ಹೇಗೆ ಕಟ್ಟಿತು ಎನ್ನುವುದಕ್ಕಾಗಿಯೇ ಸಾಕ್ಷಿಯು ಅದೇ ರೀತಿಯಾಗಿ ಕಟ್ಟಬೇಕಾ ಬೇಡವಾ? ಆತು ಅವ ಅದೇ ರೀತಿಯಾಗಿ ಕಟ್ಟಿದ ಅಂತಾದರೆ ಆದ್ರೆ ನಿಮ್ಮ ಕಾಲು ಹಿಡಿದು ಮುರಿತೇನೆ. ಅಲ್ಲಿಗೆ ಬಾ. ಕಾಲು ಹಿಡಿದು ಕಟ್ಟುದು, ಕಾಲು ಹಿಡಿದು ಮುರಿಯುದು. ಹೌದು ಸ್ವಾಮಿ, ಈಗ ಆಗಬೇಕಾದದ್ದು ಹಾ. ಸೇತು. ಹಾ. ನಿಮ್ಮ ಸಮಾಧಾನಕ್ಕೆ ಬೇಕಾಗಿ ಇದೋ ತೆಗೆದಿದ್ದೇನೆ. ಸ್ವಾಮಿ, ಅರ್ಜುನ, ಯಾವ ಕಾರಣಕ್ಕೂ ಕರ್ತವ್ಯದಲ್ಲಿ ಲೋಪ ಇಲ್ಲ. ನಿಮಗೆ ಕಾಣಿಸುವುದಕ್ಕೆ ಬೇಕಾಗಿ ಒಂದು ನಾನು ಮಾಡುವುದು ಅಂತ ಅಲ್ಲ, ಸತ್ವಪೂರ್ಣವಾದಂತಹ ಸೇತುವನ್ನೇ ನಿರ್ಮಾಣ ಮಾಡುತ್ತೇನೆ. ಅದಕ್ಕಾಗಿ ತೂಣೀರದಿಂದ ಯೋಗ್ಯವಾದ ಬಾಣವೊಂದನ್ನು ತೆಗೆದು ಧನುಸ್ಸಿನ ಸಿಂಜಿನಿಗೆ ಜೋಡಿಸಿ ಅಕರ್ಣಾಂತವಾಗಿ ಎಳೆದು, ನಿಮ್ಮ ಹೆಸರು ಹೇಗೆ ಹೇಳಿದ್ರಿ ಸ್ವಾಮಿ? ಕೃಷ್ಣ ಭಟ್ಟ. ನಾನೀಗ ಅವನನ್ನು ಸ್ಮರಿಸಿಯೇ ಈ ಕಾಲಕ್ಕೆ ಪ್ರಯೋಗ ಮಾಡುವುದು. ಕೃಷ್ಣ ಎನ್ನುವ ಹಾಗೆ ಪ್ರಯೋಗಿಸಿದ್ದೇನೆ. ತಡ ಮಾಡುವುದೇ ಇಲ್ಲ, ಕಾಲನ್ನೆತ್ತಿದ್ರೆ ಮುರಿಯುವುದಲ್ವಾ? ನಿಲ್ಲು, ಸ್ವಲ್ಪ ಅವಕಾಶ ಉಂಟಲ್ಲ, ಸ್ವಲ್ಪ ಅವಕಾಶ ಉಂಟು. ಏನು ಯಾವುದಕ್ಕೆ? ನಿಮಗೂ ಅವಕಾಶ ಕೊಟ್ಟರೆ ಹೆಚ್ಚು ಹೊತ್ತು ಅದನ್ನು ನೋಡ್ತಾ ಇರ್ಲಿಕ್ಕೆ ನನಗಾಗುದಿಲ್ಲ. ಅಲ್ಲ, ನಿನಗಾಗುದಿಲ್ಲ, ನನಗೆ ಬೇಕು ಅಂತ. ಎಂತದ್ದು ಬೇಕು ನಿಮಗೆ? ಬೇಕು ಅಂತ ನಾನು ಮತ್ತೆ ಕಟ್ಟಲಿಕ್ಕೆ ಹೇಳಿದ್ಯಾ? ನನಗೆ ಆಗಲೇ ಸಂದೇಹ ಬಂದಿದೆ. ಹೌದಾ? ನೀನು ಹೇಗೆ ಮುರಿಯುತ್ತೀಯೋ ನೋಡ್ತೇನೆ ಅಂತ ಹೇಳುವಾಗಲೇ ಒಂದು ಸಣ್ಣ ಸೂಚನೆ ಸಿಗ್ತದೆ, ನೀವಿಬ್ಬರು ಒಂದೇ ಅಂತ. ನಾನು ಅವಕಾಶ ಬೇಕು ಅಂತ ಹೇಳಿದ್ದು ಯಾಕೆ ಗೊತ್ತುಂಟ? ಯಾಕೆ? ಆಗದ ಹಾಗಲ್ಲ, ಸ್ವಲ್ಪ ವಿಪರ್ಯಾಸ ಉಂಟು ಇದರಲ್ಲಿ. ಏನು? ಸ್ವಲ್ಪ ವ್ಯತ್ಯಯ ಉಂಟು. ಆಗ ಅವ ಕಟ್ಟಿದ ಗುಳ್ಳೆ ನೀನು ಒಮ್ಮೆ ಬಲಗಾಲು, ಒಮ್ಮೆ ಎಡಗಾಲು, ಒಮ್ಮೆ ಕಿರು ಬೆರಳು ಎಂತ ಎಲ್ಲ ಹೇಳಿದೆಯಲ್ಲ. ಹೌದೌದು ಹೌದು, ನನಗೆ ಗೊತ್ತುಂಟು. ಏನು ನೀ ಗೊತ್ತಿಲ್ಲ ಅಂತ ಯೋಚನೆ ಮಾಡಬೇಡ. ಹ್ಮ್. ಹಾಗೆ ಎತ್ತಿದೆ ಅಲ್ಲ, ಈಗ ಎತ್ತಲಿಕ್ಕೆ ಸ್ವಲ್ಪ ಹಿಂದೆ ಸರಿ ಕಟ್ಟಿದ್ದು ಹೇಗೆ ಉಂಟು ಅಂತ ನಾನು ನೋಡಿ ಬರಬೇಕು. ನೋಡಿ ಹಿಂದೆ ಬಂದು ಆಮೇಲೆ ನಿನಗೆ ಅವಕಾಶವನ್ನು ಕೊಡ್ತೇನೆ. ಆವಾಗ ಮುರಿಯುವುದಾದ್ರೆ ಈಗ ಎಂತದನ್ನು ಅಂತ ನೋಡುದು ನೀವು? ಅಲ್ಲಲ್ಲ, ಹೇಗೆ ಈಗ ಸೇತುವೆ ಕಟ್ಟಿದೆ ಎಷ್ಟು ಗಟ್ಟಿ ಉಂಟು ಅಂತ ನೋಡಿ. ಎಲ್ಲಿ ತನಕ ಹೋಗಿ ನೋಡ್ತೀವಿ? ಇಲ್ಲಿಂದ ಆ ಕೊನೆಯ ತನವರೆಗೆ. ನಿಮಗೆ ಆಚೆ ಬೇರೆದಲ್ಲಿ ಏನಾದ್ರೂ ಸಂಸಾರ ಉಂಟಾ? ಲಂಕೆಗೆ ಹೋದರೆ ಮತ್ತೆ ಬರ್ಲಿಕ್ಕೆ ಉಂಟು ಸ್ವಾಮಿ, ಅಲ್ಲಿ ರಕ್ಕಸರಿ ಇರುವುದು. ಯಾರು? ಅದೊಂದು ಊರು ಲಂಕೆ ಅದು. ಹೌದಾ? ಮತ್ತೆ ಅಲ್ಲಿ ಇದ್ದವರೆಲ್ಲ ಸರಿ ಇಲ್ಲ. ನೀವು ಅಲ್ಲಿ ಹೋಗಿದ್ರೆ ಮತ್ತೆ ಬರ್ಲಿಕ್ಕೆ ಆಗ್ತದೆ ನಿಮ್ಗೆ? ಅಲ್ಲಿವರೆಗೆ ಹೋಗ್ತೀರಾ ಅಂತ ಕೇಳಿದ್ದು. ಬೇಡ, ಅಂತೂ ಸ್ವಲ್ಪ ಆದ್ರೂ ಹೋಗಿ ಒಮ್ಮೆ ನೋಡ್ಲಿಕ್ಕೆ ಅಲ್ಲಿವರೆಗೆ ಹೋಗಬೇಕಾಗಿ. ಒಂದು ಕೊಪ್ಪರಿಗೆಯಲ್ಲಿರುವ ಅನ್ನ ಬೆಂದಿದ ಇಲ್ವ ಅಂತ ನೋಡ್ಲಿಕ್ಕೆ ಎಲ್ಲವನ್ನು ತೆಗೆದು ನೋಡಬೇಕಾ? ಒಂದು ಅಗುಳು ಸಾಲದೆ, ಒಂದು ಅನ್ನ ಸಾಲದೆ, ಬೆಂದಿದ ಇಲ್ವ ಅಂತೇಳಿ. ಹಾಗೆ ನಾನು ಅದು ಗಟ್ಟಿ ಉಂಟು. ಒಂದು ಅಗುಳು ಸಾಕು ಅಂತಾದ್ರೆ ಇಲ್ಲಿಯೇ ನೋಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ತನಕ ಆದ್ರೆ ಯಾಕೆ ಹೋಗ್ಬೇಕು? ಅದೇ ಲಂಕೆ ತನಕ ಹೋಗುದಿಲ್ಲ ಅಂತ ಹೇಳಿದ್ದು. ಅವ ಹೇಳಿದ ಲಂಕೆಗೆ ಹೋಗುತ್ತೆ, ಅಲ್ಲಿವರೆಗೆ ಹೋಗಬೇಕಾಗಿಲ್ಲ. ಅಲ್ಲಿವರೆಗೆ ಹೋಗಿ ಬಂದೆ. ಹೌದೌದು, ನಾವು ಮಾತಾಡಿದಷ್ಟು ನೀವು ಮಾತಾಡ್ತಿರ್ತೀರ ಹೊರತು ಹೋಗುದಿಲ್ಲ. ಈಗ ಹೋಗಿ ಬಂದ, ಆಯ್ತಲ್ಲ, ಹೋಗಿ ಬಂದ. ಹನುಮಂತ, ಈಗ ಅವಕಾಶ ಕೊಟ್ಟಿದ್ದೇನೆ, ನೋಡಿ ಬಂದ, ಆಯ್ತು. ಹೇಗೆ, ಏನು, ಎಷ್ಟು, ಅರ್ಜುನ ಏನು, ಎಷ್ಟು ಅಂತ ಸ್ಪಷ್ಟವಾಯ್ತು. ಈಗ ಹನುಮಂತ ನೀನು ಎಷ್ಟು ಸ್ಪಷ್ಟ ಅಂತ ನನಗೆ ಆಗ ನೋಡಿ. ಎತ್ತಿದ್ದೇನೆ ಕಾಲನ್ನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ ರಾಮ ಅರರೇ ರಾಮ ಭಕ್ತನೆಂಬ ಬಿರಿದು ಪೋಯ್ದೆ ಅಕಟ ಅರರೆ ರಾಮ ಭಕ್ತನೆಂಬ ಬಿರುದು ಪೋಯ್ದೆ ಅಕಟಯ ದೇಹವಿರಲು ಸಫಲವಾದಿದನು ತೊರವೆನು ಎಂದನು. ಅರರೆ ರಾಮ 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 ರಾಮ.
ರಾಮದಾಸನಿವ ರಾಮದಾಸನಿವ ಅಂತ ಹೇಳುವಾಗಲೆಲ್ಲವೂ ಕೂಡ ಹೃದಯದಲ್ಲಿ ನದಿ ಓಡಿದಂತಹ ಅನುಭವವಾಗುತ್ತಾ ಇತ್ತು. ಬಗೆ ಬಗೆಯಾಗಿ ನನ್ನನ್ನು ಹೇಳಿದರೂ ಕೂಡ ಅತ್ಯಂತ ತೋಷ ಕೊಡುತ್ತಾ ಇದ್ದಂತಹ ಪದಪ್ರಯೋಗ ರಾಮಭಕ್ತ ಎನ್ನುವ ಹಾಗೆ. ಯಾವಾತನ ಮೇಲೆ ಅತುಲ್ಯವಾದಂತಹ ನಂಬಿಕೆ ಇಟ್ಟು ಆ ನಾಮಸ್ಮರಣೆಯಿಂದ ಜೀವನ ಸಾರ್ಥಕ ಎನ್ನುವಂತಹ ಭಾವದಿಂದ ಇದು ತನಕ ನಡೆದು ಬಂದೆನೋ ನಾನು ಜೀವಿತದಲ್ಲಿ, ಆ ಬಿರುದು ಈ ಹೊತ್ತಿಗೆ ಪುಸಿಯಾಗಿ ಹೋಯಿತೆ. ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಎನ್ನುವ ಹಾಗೆ ಎದೆ ತಟ್ಟಿ ಹೇಳಿದವನು ನಾನು ಆ ಕಾಲಕ್ಕೆ. ಹೃದಯದಲ್ಲಿ ಆತನಿರುವ ತನಕ ಬದುಕಿನಲ್ಲಿ ಸೋಲೇ ಇಲ್ಲ ಎನ್ನುವಂತಹ ನಂಬಿಕೆಯನ್ನು ಸಾರಿ ಸಾರಿ ಹೇಳಿದನವ. ಆಗಲೇ ಅವನ ಹತ್ರ ಮಾತಾಡುವಾಗ ಹೇಳಿದ್ದೆ, ರಾಮ ಹಾಕಿದಂತಹ ಕಲ್ಲು ಮುಳುಗಿತು ಯಾಕೆ? ದೇವರು ಕೈ ಬಿಟ್ಟರೆ ಎಲ್ಲರೂ ಮುಳುಗುವುದೇ ಅಂತ. ದೇವರು ನನ್ನನ್ನು ಕೈ ಬಿಟ್ರಲ್ಲ, ನಾನೇನ ಮುಳುಗುವಂತಹ ಸ್ಥಿತಿ ಒದಗಿ ಬಂತಲ್ಲ. ಸೋತರೆ ನಿನ್ನ ದಾಸನಾಗಿ ಬರುತ್ತೇನೆ ಅಂತ ಹೇಳಿದ ಮಾತು ಪ್ರಭು ರಾಮನಿಗೆ ಕೇಳಲಿಲ್ವೇ? ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಮೇಲೆ ನೋಡಲು ರಾಮ, ಕೆಳಗೆ ನೋಡಲು ರಾಮ. ನನ್ನಲ್ಲಿ ಕೇಳಿದಂತಹ ಕಪಿಗಳಿಗೆಲ್ಲರಿಗೂ ಕೂಡ ಹೇಳಿದ ಉತ್ತರ ಅದುವೇ ಅಲ್ವೇ ನಾನು. ಎಲ್ಲಿದ್ದಾನೆ ನಿನ್ನ ರಾಮ? ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ದೇವರು ಕಾಣಲಿಕ್ಕೆ ಸಿಗುವುದಿಲ್ಲ ಅಂತಾದರೆ ಎಲ್ಲಿದ್ದಾರೆ ಅಂತ ನೀನು ಹುಡುಕುವುದು ಯಾಕೆ? ಏನು ಕಾಣುತ್ತದೋ ಅದರಲ್ಲೇ ದೇವರನ್ನೇ ಕಾಣು. ಕಂಡಲ್ಲೆಲ್ಲ ಕಮಲನಾಭನ ಮೂರ್ತಿ. ಎಲ್ಲದರಲ್ಲಿಯೂ ಕೂಡ ಅವನನ್ನೇ ಕಾಣುತ್ತಾ ಇರುವಾಗ ಅವನಿಗೆ ನಾನು ಕಾಣದೆ ಹೋದನೆ. ಪ್ರಭೋ 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 ಎಲ್ಲಿದ್ದಿ ತಂದೆ? ಯಾಕೆ ಹೀಗಾಯಿತು? ಓಹೋ, ಪವನ ಸುತನ ಮನದ ತಾಪವನು ಕಂಡು ಪವನ ಸುತನ ಮನದ ತಾಪವನು ಕಂಡು ಕಮಲ ನೇತ್ರನ ವಿರಳ ಕಟಾಕ್ಷರ ಸದಾಯ ಸವಿಯ ಸೂದಾಯ ತವಕದಿಂದ ರಾಮ ರೂಪವನು ತೋರಲದನು. ತವಕದಿಂದ ರಾಮ ರೂಪವನು ತೋರಲದನು ಕಂಡು ನಮಿಸಿ ಭಕ್ತಿ ಭಾವದಿಂದ ಅವನ ಸ್ತುತಿಸಿದನು. ಪವನ ಸುತನ ತಾಪವನು ಕಂಡು ಸತ್ಯಂ ವಿಧಾತು ನಿಜ ಭೃತ್ಯಸ್ಯ ಭಾಷಿತಂ. ನನ್ನ ಭಕ್ತ, ನನ್ನ ಭೃತ್ಯ ಅಳುತ್ತಾ ಇದ್ದಾನೆ, ಮೋರೆಯನ್ನು ಕೆಳಗೆ ಹಾಕುತ್ತಾ ಇದ್ದಾರೆ. ಕೃಷ್ಣನಾಗಿ ವೃದ್ಧಾಪ್ಯದ ರೂಪದಲ್ಲಿ ಈ ರಾಮೇಶ್ವರದವರೆಗೆ ಬಂದೆ. ಅವರ ಮಾತುಕತೆಯ ಮಧ್ಯದಲ್ಲಿ ಅಲ್ಲಿವರೆಗೆ ಹೋಗಿ ಬರ್ತೇನೆ ಅಂತ ಸೇತುವೆಯ ಆ ತುದಿಯಲ್ಲಿ ಇದ್ದೇನೆ. ಈಗ ವೃದ್ಧ ರೂಪ ಆದರೂ ಕೂಡ ಅಳುತ್ತಿರುವಂತಹ ರಾಮನ ಮುಂಭಾಗದಲ್ಲಿ, ಅಳುತ್ತಿರುವಂತಹ ಹನುಮಂತನ ಮುಂಭಾಗದಲ್ಲಿ ನಾನು ರಾಮನಾಗಿ ಕಾಣಿಸುವೆ. ಅವನಿಗೆ ಆಪ್ತವಾದ ರೂಪ, ಅವನಿಗೆ ಪೂಜ್ಯ ಭಾವನೆಯ ರೂಪ, ಅವನಿಗೆ ತಂದೆಯ ರೂಪ, ಅವನಿಗೆ ಬಂಧು ರೂಪ, ಅವನ ಆರಾಧ್ಯ ಮೂರ್ತಿಯ ರೂಪ ರಾಮನಾಗಿ ಪ್ರಕಟನು. ರಾಮ ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ. ಹೇ ಜಗನ್ನಾಥ ಜಯ 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 ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಭಗ
ಜಯ ರಘುಕುಲ ಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಜಯ ಸುರಾಧೀಶ ಸೂರ್ಯಶತ ಜಯ ಗಣ ಶ್ಯಾಮ ರಾಮ ರಾಮ ಶ್ರೀರಾಮ ಜಯ ಜಯ ದಯಾಸಾರ ದೀನ ಕುಲ ಉದ್ಧಾರ ಜಯ ವಿನಿರ್ಜಿತ ಪಾಪ ವಿಧೃತ ಮಾರ್ಗಣ ಚಾಪ ಜಯ ಜಯ ಚಿದಾಭಾಸ ಚಿನ್ಮಯಾ ಚಿದಾಕಾರ ಜಯತಿಂದನ ಹನುಮಾನ್ ಜಯತಿಂದನ ಹನುಮನು ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ 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 ಜಯ. ಆಶ್ರಯ ಸಂಸ್ಕೃತಿಯ ಸಾರಸತ್ವವೇ ಮೈಯೊಡೆದು ಬಂದಂತಹ ಚೇತನ ನೀನು. ಧರ್ಮ ಮಾನಸ ಸರೋವರದೊಳು ವಿಹರಿಸುತ್ತಿರುವಂತಹ ಶ್ವೇತ ಶೋಭಾಪೂರ್ಣ ರಾಜಹಂಸ ನೀನು. ಬಳಿ ಬಂದ ಜನರಿಗೆಲ್ಲ ಸ್ಪರ್ಶಮಣಿಯಾಗಿದ್ದಂತಹ ಅಯೋಧ್ಯೆಯ ದಿನಮಣಿ ನೀನು. ಸರ್ವಜನ ಹಿತವ ಸರ್ವದಾ ಬಯಸುತ್ತಿರುವ ಸರ್ವಜನ ಸಂಸ್ತುತ್ಯ ಕಾರುಣ್ಯವಾರಿಧಿ ನೀನು. ಮಿತಭಾಷಿಯಾಗಿ ಮಿತಪೂರ್ವಭಾಷಿಯಾಗಿ ಸುವಿಚಾರಿಯಾಗಿ ಶ್ರುತಿವಿಧನಾಗಿ ಕಾರಣ್ಯಾಂಬುದಿಯಾಗಿ ನಮ್ಮೆಲ್ಲರ ಮನದ ಬಯಕೆಗಳನ್ನೆಲ್ಲವನ್ನು ಕೂಡ ಪೂರೈಸಿದಂತಹ ಓ ಪುಣ್ಯ ಸ್ವರೂಪಿಯೇ, ಸೀತಾರಾಮನಾಗಿ ನಿನ್ನನ್ನು ಕಣ್ತುಂಬಿಸಿಕೊಂಡ ಆ ಕ್ಷಣದಲ್ಲಿ ನಾವೆಲ್ಲರ ಪ್ರಾರ್ಥನೆ ಇದ್ದದ್ದು ಒಂದೇ, ಈ ಕ್ಷಣಕ್ಕಾದರೂ ನಮಗೆ ಅನಿಮಿಷತ್ವದ ಯೋಗ ಬರಬಾರದಿತ್ತೇ ಎನ್ನುವ ಹಾಗೆ. ಅಂತಹ ಶ್ರೀರಾಮನನ್ನು ಕಣ್ತುಂಬಿಸಿಕೊಂಡಂತಹ ಬಳಿಕ ಜಗತ್ತಿನಲ್ಲಿರುವ ಇನ್ಯಾವುದೂ ಕೂಡ ಸೌಂದರ್ಯವೇ ಅಲ್ಲ ಎನ್ನುವಂತಹ ಭಾವದಿಂದಲೇ ನಿನ್ನನ್ನು ಪೂಜಿಸುತ್ತಾ ಬಂದವರು ನಾವು ತಂದೆಯೇ. ಬೀಸುವ ಗಾಳಿಯಲ್ಲಿ ರಾಮ, ಹರಿಯುವ ನೀರಿನಲ್ಲಿ ರಾಮ, ನಿಂತ ನೆಲದಲ್ಲಿ ರಾಮ, ಸಿಕ್ಕ ಅವಕಾಶದಲ್ಲಿ ರಾಮ. ಶ್ರೀರಾಮ ಜಯರಾಮ ಜಯ ಜಯ ರಾಮ ಎನ್ನುವಂತಹ ಯೋಗಶಾಸ್ತ್ರದ ಮಂತ್ರ 13 ಅಕ್ಷರಗಳ ಮಂತ್ರ. ಹೇ ಗಿರಿಜೆ, ಇದು ವಿಷ್ಣು ಸಹಸ್ರನಾಮಕ್ಕೆ ಸದೃಶವಾದದ್ದು ಎನ್ನುವ ಹಾಗೆ ಪರಾಕ್ರಮದ ಪರದೈವವೆನಿಸಿದಂಥ ಪ್ರಭು ಪರಮೇಶ್ವರ ತನ್ನರಸಿ ಪಾರ್ವತಿಗೆ ಹೇಳಿದ್ದಾನಂತೆ. ಜೀವನದಲ್ಲಿರುವಂತಹ ಕೊಳಕು ನೀರುಗಳೆಲ್ಲ ಪವಿತ್ರ ತೀರ್ಥಸೋತ್ರವಾಗುವುದು ನಿನ್ನ ಧ್ಯಾನದ ಮೂಲಕವಾಗಿ, ಮಂಗಳ ಗಂಗೆಯಾಗುವುದು ನಿನ್ನಾರಾಧನೆಯ ಮೂಲಕವಾಗಿ. ರಾಮನಂದರಲ್ಲಿ ಸಾಕ್ಷಾತ್ಕಾರವೇ ಹೊರತು ಬಲಾತ್ಕಾರವಿಲ್ಲ. ಅಲ್ಲಿಯ ಹಾದಿ ಬುದ್ಧಿ, ಅಲ್ಲಿಯ ಗುರಿ ಸಿದ್ಧಿ ಎನ್ನುವಂಥ ಅತುಲ್ಯವಾದ ನಂಬಿಕೆಯಿಂದ ನಡೆದು ಬಂದಂಥ ಈ ಹನುಮನಿಗೆ ಸೋಲವಾಯಿತೆ ತಂದೆ. ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು? ಕುಮಾರ ವಾತ ಕುಮಾರ ಕೇಳ್ಬರಿದೆ ನೀ ಮನದಲ್ಲಿ ಕುಮಾರ ಕೇಳ್ಬರಿದೆ ನೀ ಮನದಲ್ಲಿ ಸೋತೆನೆಂದೆಣಿಸದಿರು
ಸೋತೆನೆಂದೆಣಿಸದಿರು ನೀ ಬರಿದೆ ಸೋತನೆಂದೆಣಿಸದಿರು ವಾತ ಆತನ ಪಕ್ಷಪಾತದಳು ಮಯ್ಯಾದಿನ ಹೇಗೆ ತಂದೆ? ಆತನ ಪಕ್ಷಪಾತದಳು ಮಯ್ಯಾದಿನ ಸೇತುವಿಗಿದು ದಿಟವು ನಾ ಸೇತುವಿಗಿದು ದಿಟವು ನಾ ಸೇತುವಿಗಿದು ದಿಟವು ವಾತ ಕುಮಾರ ಆತನ ಪಕ್ಷಪಾತಗಳು ಮಯ್ಯಾಕೆ ಸೇತುವಿದು ದಿಟವೋ ವಾತ ಕುಮಾರ ಬರಿದೆ ನೀ ಮನದಲ್ಲಿ ಸೋತೆನೆಂದೆಣಿಸದಿರು ನೀ ಸೋತೆನೆಂದೆಣಿಸದಿರೋ ನೀ ಸೋತೆನೆಂದೆಣಿಸದಿರೋ ಹನುಮಂತ ರಾಮ ರಾಮ ರಾಮ. ಅಳಲಿದೆಯಾ? ಅಳಲಿದೆಯಾ? ಮತ್ತೇನು ಮಾಡಲಿ ತಂದೆಯೇ? ವಾತಕುಮಾರ, ಹ್ಮ್ ಇಡೀ ಪ್ರಪಂಚದಲ್ಲಿ ಆವರಿಸಿರುವುದು ಇದೇ ಗಾಳಿ, ವಾಯು, ವಾತ. ಹೌದು ದೇವರೇ, ಗಾಳಿಯ ಮಗನಾಗಿ ಗಾಳಿ ಬೆವರ್ತಾ ಉಂಟಲ್ಲ ಈ ಹೊತ್ತಿಗೆ. ಆ ಗಾಳಿಯ ಮಗನಾದಂತಹ ನೀನು ಹ್ಮ್ ಅಳುವುದೇ? ಮಾನವರಾದವರ ಎಲ್ಲವರ ಒಳಗೆ ಇರುವವ ನೀನು. ಅದಕ್ಕಾಗಿಯೇ ಮಾನವರೆಲ್ಲ ಹೇಳುವುದು ಹ್ಮ್ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹ್ಮ್ ನೀನು ಇದ್ದರೆ ಆ ಮಾನವರಿದ್ದಾರೆ, ಹ್ಮ್ ಇಲ್ಲದಿದ್ದರೆ ಅಗ್ನಿಯಲ್ಲಿ ಬಿದ್ದು ದಗ್ಧವಾಗುವ ಶರೀರ. ಹ್ಮ್ ಅಷ್ಟು ಪವಿತ್ರ ಉಳ್ಳವನು, ಅಷ್ಟು ಶ್ರೇಷ್ಠವಾದವನು, ಹ್ಮ್. ಅಷ್ಟು ಕೀರ್ತಿ ಉಳ್ಳವನು, ಹ್ಮ್. ಅಷ್ಟು ಚಾರು ಕೀರ್ತಿ ಉಳ್ಳವನು. ಒಂದೇ ಹನುಮಂತ, ಕಡೆ ನಿಂತ್ರೆ ಅದು ಉಸಿರು ಕಟ್ಟುವುದಲ್ಲ ತಂದೆ. ಏನು? ಯಾವುದು? ಇನ್ನೊಮ್ಮೆ ಹೇಳು. ಗಾಳಿ ಒಂದೇ ಕಡೆ ನಿಂತ್ರೆ ಅದು ಉಸಿರು ಕಟ್ಟಿದಾಗಲ್ವಾ ದೇವರು? ಯಾಕೆ ನಿಲ್ಲಿಸಿದೆ ಈಗ ತಂದೆ? ಈಗ ಹಾಗಾಯ್ತು ಅಂತ ತಿಳ್ಕೊಳ್ಳಿ. ಅಲ್ವೇ? ಹಾಗೆ ಆಯ್ತು ಅಂತ ತಿಳ್ಕೊಳ್ಳಬೇಡ. ಹ್ಮ್ ನೀನು ಸೋತೆ ಅಂತ ನೀನು ವ್ಯಥೆಯನ್ನು ಮಾಡ್ತಾ ಇದ್ದೀಯಲ್ಲ. ಹೌದು. ನೀನು ಸೋತುದಲ್ಲ, ಸೋತುದು ನಾನು. ಯಾಕೆ ಗೊತ್ತೇ? ಸೋತುದು ಯಾರಿಗೆ ಗೊತ್ತೇ? ಯಾರಿಗೆ? ನಿನಗೆ ಸೋತುದು ನಾನು. ಅವನಿಗೆ ಸೋತುದು ನೀನಲ್ಲ, ನಿನಗೆ ಸೋತುದು ನಾನು. ತಿಳ್ಕೊ. ಇಷ್ಟಕ್ಕೂ ಅವ ಯಾರು, ಈಗ ನಾನು ಯಾಕೆ ಬಂದಿದ್ದೇನೆ ಅನ್ನೋದಕ್ಕೆ ಉತ್ತರ ನಾನು ಕೊಡ್ತೇನೆ. ಹೇಗೆ ತಂದೆ? ಈಗ ಈಗ ಗಿಡದರದಿ ಬಂದು ನಾಗನಾಗಿ ಅನಿವಾತಗಿದೆ ಲೋಕದಲ್ಲಿ ಬನ್ನು ನಿಲ್ಲದೆ ಸದ್ಬಂಧನೋ ಹೇಗೆ ಬಿಡಲಿದನ ಇಹುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ವಾದ ಕುಮಾರ ವಾತಕುಮಾರ ದೇವರೇ, ಒಂದೇ ಕಡೆ ಗಾಳಿ ಇದ್ರೆ ಉಸಿರು ಕಟ್ಟುತ್ತದೆ ಅಂತ ಹೇಳಿದೆ. ಆದ್ರೆ ನಾನು ಹಾಗಲ್ಲ, ಇಡೀ ಹರಡುವವ ನಾನು. ನೀನು ಎಷ್ಟು ನನಗೆ ಆಪ್ತನೋ, ನೀನು ಹೇಗೆ ನನಗೆ ಪರಮ ಭಕ್ತನೋ, ಹಾಗೆಯೇ ನಿನ್ನ ಬದಿಯಲ್ಲಿರುವಂತಹ ಪಾರ್ಥ, ಅವನು ನನಗೆ ಭಾವ ನೆಂಟ. ನೀನು ಕಳೆದ ಯುಗದಲ್ಲಿ ನನಗೆ ಬಂಟ, ಈ ಯುಗದ ಭಾವ ನೆಂಟ. ಈ ಯುಗದಲ್ಲಿ ಈ ಯುಗದ ನಿನಗೆ ಆ ಯುಗದ ವಿಷಯವನ್ನು ಹೇಳುವಾಗ ನಿನಗೆ ಅದು ವಿಷಯವೇ ಗೊತ್ತಿಲ್ಲ. ನಾನಿದ್ದದ್ದು ಕಳೆದ ಯುಗದಲ್ಲಿ, ಹೌದಾ? ಅಯೋಧ್ಯ ರಾಮ ಈ ರೂಪವನ್ನು ನೀನು ನೋಡ್ತಾ ಇದ್ದೀಯ, ಹೌದಾ? ಈ ಯುಗದಲ್ಲಿ ನಿನಗೆ ನಾನು ಸ್ವಲ್ಪ ಹಿಂದೆ ಹೋಗಿ ಕಥೆಯನ್ನು ಹೇಳದೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅರೆ ಗಳಿಗೆ ಮೊದಲು ಇಲ್ಲೊಬ್ಬ ವೃದ್ಧ ವಿಪ್ರ ಬಂದನ. ಹೌದು. ಆ ವಿಪ್ರ ಎಲ್ಲಿ ಅಂತ ನೀನು ಹೇಳಬೇಕು ದೇವರೇ. ಎಲ್ಲಿಂದ ನಾನು ಹೇಳಬೇಕಲ್ಲ. ಹೌದು,
ಆ ನಿನ್ನ ಮುಂಭಾಗದಲ್ಲಿರುವಂತಹ ಪಾರ್ಥ ಒಂದು ಸೇತುವೆಯನ್ನು ಕಟ್ಟಿದ್ದನಾ? ಹೌದು. ಸೇತುವೆಯನ್ನು ಕಟ್ಟಿದ ತಕ್ಷಣ ನೀನು ಮುರಿತೇನೆ ಅಂತ ಖಾಲಿ ಎತ್ತಿದೆಯಾ? ಮುರಿಲಿಕ್ಕೆ ಆಯ್ತಾ ನಿನ್ನಿಂದ? ಅದಕ್ಕೆಲ್ವ ಸೋತೆ ಅಂತ ಅಲ್ಲಿ ಸೋತೆ ಅಂತ ಹೇಳಿದ್ದು. ಈಗ ನೀನು ಸೋತದ್ದಲ್ಲ ಅಂತ ನಾನೀಗ ಹೇಳುದು. ಅದೇ ವಿಪ್ರ ಅಲ್ಲಿ ಹೋಗ್ತೇನೆ ಅಂತ ಹೇಳಿದಲ್ಲ, ಹಿಂದೆ ಬರುವಾಗ ಅದೇ ವಿಪ್ರ ಇದು ರಾಮನಾಗಿ ಕಾಣಿಸಿಕೊಂಡಿದ್ದೇನೆ ನಿನಗೆ. ಓಹೋ, ಹಾಗಾದ್ರೆ ನಾನು ಸೋತದ್ದು ಅವನಿಗಲ್ಲ, ಸೋತದ್ದು ನಿಮಗೆ. ಮತ್ತು ಒಂದುಂಟು, ಹಾಗಂತ ವಿಪ್ರ ಯಾರು ಅಂತ ಪ್ರಶ್ನೆ ಬರ್ತದ ಇಲ್ವಾ? ಹೌದು. ವಿಪ್ರ ಯಾರು ಅಂತ ಪ್ರಶ್ನೆಗೆ ಉತ್ತರ ಒಂದೇ. ನಿನಗೆ ಹೇಗೆ ನಾನು ರಾಮನಾಗಿ ಕಾಣಿಸಿಕೊಂಡೆನೋ ಹಾಗೆಯೇ ಪಾರ್ಥನಿಗೆ ಈ ಕಾಲ ಅಂದ್ರೆ ಇದು ದ್ವಾಪರ ಯುಗ. ಏನು ನಿನಗೆ ಯುಗ ಪರಿವರ್ತನೆ ಅದು ತಿಳಿದಿದೆಯೋ ಇಲ್ಲವೋ ನಾನು ಅರಿಯೆ. ಇದು ದ್ವಾಪರ ಯುಗ. ದ್ವಾಪರದಲ್ಲಿ ನನ್ನದೀಗ 8ನೇ ಅವತಾರ. ಅದೇ ನೀನು ಪೂಜ್ಯ ಭಾವನೆಯಲ್ಲಿ ನೋಡುವಂತ ರಾಮನ 8ನೇ ಅವತಾರ ಈಗ. ಈ ಅವತಾರಕ್ಕೆ ಏನು ಹೆಸರು ದೇವರೇ? ಮತ್ಸ್ಯಕೂರ್ಮ ವರಾಹಚ್ಚ ನಾರಸಿಂಹಂಚ ವಾಮನ ಭಾರ್ಗವ ರಾಮ ಕೃಷ್ಣಸ್ತು ಬೌದ್ಧ ಕಲ್ಕಿ ದಶಾಕೃತಿಯಲ್ಲಿ ಇದು 8ನೇ ಅವತಾರ. ಇದು ಕೃಷ್ಣ ಅವತಾರ. ಆ ಕೃಷ್ಣಾವದಲ್ಲಿ ವೃದ್ಧ ರೂಪಿಯಾಗಿ ಇಲ್ಲಿ ಬಂದದ್ದು. ಇಷ್ಟಕ್ಕೂ ಬಂದದ್ದು ಯಾಕೆ? ನಿನಗೆ ಒಂದು ಆ ಕಾಲದಲ್ಲಿ ಮಾತು ಕೊಟ್ಟಿದ್ದೆ ನೋಡು, ಅದೆಲ್ಲ ನೀನೇ ಕೇಳಿಕೊಂಡಿದ್ದೆ. ರಾಮ ಮತ್ತೆ ಯಾವಾಗ ಕಾಣಲಿ ನಾನು? ಸರಯೂ ನದಿ ತೀರದಲ್ಲಿ ನೀನು ಮುಳುಗುವಂತ ಹೊತ್ತು ನಾವೆಲ್ಲ ಕಣ್ಣೀರು ಹಾಕಿದ್ದೆವು. ಹೌದಾ? ಅಯ್ಯೋ ರಾಮ ಮುಳುಗುವುದಕ್ಕೆ ನನ್ನ ಕಣ್ಣ ನೀರ ಹನಿಯ ಒಂದು ಬಿಂದು ಕಾರಣವಾಯಿತಲ್ಲ. ಹೀಗೆ ನಾನು ಅಳುತ್ತಿರುವಾಗ ನೀನೇ ಸಮಾಧಾನಿಸಿ ಹೇಳಿದ್ದು, ಮುಂದೊಂದು ದಿವಸ ನಿನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯುವ ಹಾಗೆ ನಾ ಕಾಣಿಸಿಕೊಳ್ಳುತ್ತೇನೆ ಅಂತ ಅಷ್ಟು ಹೇಳಿದ್ದೆ. ಹೌದಾ? ಅಷ್ಟು ನೆನಪಿದ್ರೆ ಆ ಸನ್ನಿವೇಶವೇ ಇದು ಅಂತ ನೀ ತಿಳ್ಕೊ. ಹಾಗಂತ ನಿನ್ನನ್ನು ಕಾಣಬೇಕಾದ್ರೆ ಮಾಧ್ಯಮವಾಗಿ ನಾನು ಬಳಸಿಕೊಂಡದ್ದು ಈ ಪಾರ್ಥನನ್ನು. ಒಳ್ಳೆಯದು ದೇವರೇ. ಈಗ ಅವನಿಗೆಲ್ಲ ಸೋತದ್ದು, ಅವನ ಸೇತುವೆ ನನಗೆ ಮುರಿಯದೆ ಆಗದೆ ಇದ್ದುದಕ್ಕೆ ಕಾರಣ ಏನು? ಅಲ್ಲಿ ಬಾ, ಮುರಿಯದೆ ಆಗದೆ ಇದ್ದುದಕ್ಕೆ ಕಾರಣ ಉಂಟು. ಏನು? ಮಾತನಾಡುತ್ತಾ ಆಗ ಒಂದು ಕತೆ ಹೇಳಿರ್ಬೋದು ನಿನಗೆ. ಸ್ವರ್ಗ ಲೋಕಕ್ಕೆ ಏಣಿ ಕಟ್ಟಿದೆ ಅಂತೇಳಿ. ಹೌದು, ಬಾಣದ್ದು. ಅದನ್ನು ಸ್ವರ್ಗ ಆ ಏಣಿಯಲ್ಲೇ ನಾನು ಆನೆಯನ್ನು ತಂದೆ ಅಂತ ಹೇಳಿದ. ಆನೆ ಬರುವುದಕ್ಕೆ ಅಷ್ಟು ಸುಲಭ ಉಂಟೆ? ಅದಕ್ಕೆ ಒಂದು ಬಲ ಅಂತ ಬೇಕಾ ಬೇಡವಾ? ಅದಕ್ಕೆ ಬಲವಾಗಿದ್ದವನು ನಾನಂದ್ರೆ ಕೃಷ್ಣಾವತಾರ. ಈಗ ಸೇತುವೆಗೆ ಆ ಬ್ರಾಹ್ಮಣ ಹೋದಲ್ಲ, ಅಲ್ಲಿ ಆ ಹೋದ ಬ್ರಾಹ್ಮಣನೇ ಸೇತುವೆಗೆ ಅಂದು ಹೇಗೆ ಆ ಐರಾವತ ತರುವುದಕ್ಕೆ ಬಲವಾಗಿ ನಿಂತಿದ್ದ ಕೃಷ್ಣನೇ, ಅದೇ ವೃದ್ಧ ರೂಪದ ಕೃಷ್ಣ ಈ ಸೇತುವೆಗೆ ಬಲವಾಗಿ ನಿಂತದ್ದು. ಕೂರ್ಮಾವತಾರ. ಓ, ಕೂರ್ಮವನಾಗಿ ನೀ ಬಲವಾಗಿ ನಿಂತ ಎಂಬಲ್ಲಿಗೆ ನಾನು ಸೋತದ್ದು ಈಗ ರಾಮನಾಗಿ ಕಾಣಿಸುತ್ತಾ ಇರುವಂತಹ ಶ್ರೀಕೃಷ್ಣ ಮೂರ್ತಿಗೆ. ಹೌದಾ? ಅಂದರೆ ರಾಮನಿಗೆ ಸೋತದ್ದು. ಇರ್ಲಿ ದೇವರೇ, ನನ್ನನ್ನು ಆವರಿಸಿಕೊಂಡಿರುವಂತಹ ದುಃಖ ಹೋಯಿತು. ಯಾಕೆ? ದೇವರಿಗೆ ಸೋಲುವುದರಲ್ಲಿರುವಂತಹ ಸಂತೋಷ ಇನ್ನೆಲ್ಲಿದೆ? ಸೋತ್ರೆ ದೇವರ ಮುಂದೆ ಸೋಲ್ಬೇಕು, ಬಾಗಿದ್ರೆ ದೇವರ ಮುಂದೆ ಬಾಗಬೇಕು ಎನ್ನುವಲ್ಲಿಗೆ ಸಂತೋಷವೇ ಸಂಭ್ರಮವೇ ಹೌದು. ಆದರೆ ಒಂದುಂಟು, ಬಾಣ ಬಿಟ್ಟದ್ದು ಅವನು ತಾನೆ. ಈಗ ನಿನಗೆ ನಾನು ಸೋತದ್ದು ಹೌದಾಗಿದ್ದರೂ ಅವನ ಕೆಲಸಕ್ಕಾಗಿ, ಅವ ಮಾಡಿದ ಬಾಣಕ್ಕಾಗಿ ನಾನು ಸೋತದ್ದಲ್ವೇ? ಈಗ ನಾನು ಹೇಗೆ ಮತ್ತೆ ತೊಡಗಿಸಿಕೊಳ್ಳಬೇಕು? ಈಗ ನೀವಿಬ್ರು ಕೂಡ ಸಹೋದರರು. ಅವ ಅರ್ಜುನ, ನೀನು ಹನುಮಂತ ಅಲ್ವೇ? ಸಹೋದರ, ಇದು ಸೇತು ಬಂಧ, ಸಹೋದರರ ಸ್ನೇಹ ಬಂಧ ಆಗಬೇಕು ಅಲ್ವೇ? ಆದ್ರಿಂದ ನೀವಿಬ್ರು ಜೊತೆ ಆಗಬೇಕು. ಆಗದ ಹಾಗೆ ವಾದ ವಿವಾದ ಇನ್ನು ಬೇಡ. ಇನ್ನು ಅಣ್ಣ ತಮ್ಮ ಆ ಸ್ನೇಹ ಭಾವ ನಿಮ್ಮಲ್ಲಿ ಬೇಕು. ಮತ್ತು ಒಂದುಂಟು, ಇಷ್ಟು ಮಾಡಿಸುವುದಕ್ಕೆ ಕಾರಣ ಆ ಪಾರ್ಥನಲ್ಲಿ ಎಷ್ಟು ಬಲ ಉಂಟು, ಪಾರ್ಥ ಎಷ್ಟು ಸಮರ್ಥ ಅನ್ನೋದು ನನಗೆ ಬೇಕಾಗಿತ್ತು. ಅದಕ್ಕೆ ಈ ವೇದಿಕೆಯನ್ನು ನಾನು ಸೃಷ್ಟಿ ಮಾಡಿಕೊಂಡೆ. ಅದರ ಜೊತೆಯಲ್ಲಿ ನಿನ್ನನ್ನು ಇಲ್ಲಿ ಬರೆಸಿಕೊಂಡೆ. ನಿನ್ನನ್ನು ಬರೆಸಿದ್ರಿಂದ ನಾನು ಇವಾಗ ಪ್ರಕಟ ಆದೆ. ಆವಾಗ ನಿನ್ನ ಮಾತು ಅಂದಿನದ್ದು ಇವತ್ತು ಸತ್ಯ ಆಯ್ತಾ ಇಲ್ವೇ? ಸತ್ಯಂ ವಿಧಾತು ನಿಜ ಭೃತ್ಯಸ ಭಾಷಿತ. ಸ್ಪಷ್ಟ ಆಯಿತು. ನನ್ನ ಸಂಕಲ್ಪ ಏನು? ಸತ್ಯ ವಾಕ್, ಸತ್ಯ ವಾಕ್ ಮಾತು. ನನ್ನ ಸಂಕಲ್ಪ ಅದು ಏನಿತ್ತು ಅದು ಇವತ್ತಿಗೆ ಸತ್ಯವಾಯ್ತು. ಇಷ್ಟು ನನಗೆ ಬೇಕಾದ. ಇನ್ನು ಅಣ್ಣ ತಮ್ಮಂದಿರು ಹೇಗಿರಬೇಕು? ಹೇಗೆ ನೀನು ಹೇಗೆ ಹೇಳಿದ್ಯೋ ಹಾಗೆ ಜೊತೆಯಾಗಿರ್ಬೇಕಲ್ವೇ? ಆಪ್ತರಾಗಿರ್ಬೇಕಲ್ವೇ? ಹಾಗಾಗಿ ನೀನು ಅರ್ಜುನನ ರಥಾಗ್ರದಲ್ಲಿ ಇನ್ನು ನೀನು ಕಾಣಿಸಿಕೊಳ್ಳಬೇಕು. ಅವ ನೆನೆದ ತಕ್ಷಣದಲ್ಲಿ ನಾನಿದ್ದೇನೆ ಅಂತ ಮುಂದೆ ಬರಬೇಕು ನೀನು. ಎಂತಹ ಪಾಠ ಮಾಡ್ತಿದ್ದೇವರೇ! ಒಮ್ಮೆ
ಅಲೌಕಿಕತೆ ಎತ್ತರದಲ್ಲಿ ನಿಂತು ಅವತಾರಿ ನಾನು ಅಂತ ಹೇಳ್ತಾ ಇದ್ದೆ. ಪಂಚಭೂತಗಳಿಂದ ಆವೃತವಾದ ಪ್ರಪಂಚದಲ್ಲಿ ಹುಟ್ಟಿದವನಾದರೂ ಲೌಕಿಕವಾದ ಸಂಬಂಧಗಳ ವ್ಯಾಪ್ತಿಯನ್ನು ಮೀರಿ ಹೋಗಲಾಗದೇ ಇದ್ದಂಥ ಸ್ಥಿತಿ ಉಳ್ಳವನಲ್ಲ ನೀನು ಎನ್ನುವುದನ್ನು ಪ್ರಕಟಪಡಿಸುತ್ತಾ ನೀ ಸೋತದ್ದು ನನಗೆ ಅವನಿಗಲ್ಲ, ಆದರೂ ನಾನು ಬರ್ತೇನೆ ಎನ್ನುವಂತಹ ಭಾಷೆ ಪುಸಿಯಾಗ ಕೂಡದು ಎನ್ನುವ ಹಾಗೆ ಒಮ್ಮೆಲೆ ನಿನ್ನನ್ನು ನೀನು ಲೌಕಿಕತೆಗೆ ಇಳಿಸಿಕೊಂಡು ಅವ ನೆನೆದಾಗ ನೀನು ಬರಬೇಕು ಹೇಳ್ತೀನಿ. ಆದರೂ ಹನುಮಂತನ ಎತ್ತರದ ಘನತೆ ಕಡಿಮೆ ಆಗಬಾರದು ರಾಮದಾಸನಾಗಿ ಅಂತ ಯೋಚಿಸಿ ಅವನಿಗಿಂತ ಮೇಲೆ ಇರಬೇಕು, ಅದು ಬೇಕಾದ್ದು ನನಗೆ ಧ್ವಜವಾಗಿ ಇರಬೇಕು. ಹೌದು ದೇವರೇ, ನಿನ್ನ ಆದೇಶ ಉಂಟು ಅಂತಾದ್ರೆ, ನಿನ್ನ ಸೂಚನೆ ಉಂಟು ಅಂತಾದ್ರೆ, ನಿನ್ನ ನಿರ್ದೇಶನ ಉಂಟು ಅಂತಾದ್ರೆ, ಇನ್ನೂ ಸರಳವಾಗಿ ಹೇಳುವುದಿದ್ರೆ ವಿಶಾಲ ಮನೋಭಾವದ ನೀನು ಕರೆದ್ರೆ ಎಲ್ಲಿ ಅಂತ ನೋಡುವುದಿಲ್ಲ, ಯಾರು ಅಂತ ನೋಡುವುದಿಲ್ಲ, ಹೇಗೆ ಅಂತ ನೋಡುವುದಿಲ್ಲ, ನಾನು ಬರುವುದೇ. ಹೌದೇ ಹನುಮಂತ, ನಿನ್ನ ಅಭಿಲಾಷೆ ಏನುಂಟು, ಆಶೆ ಏನುಂಟು ಅದು ಲೋಕಕ್ಕೂ ತಿಳಿಯಲಿ. ನಿಮ್ಮ ಇಬ್ಬರಿಂದಲಾಗಿ ಆದ ಕರ್ತವ್ಯ ಒಳ್ಳೆದಾಯಿತು. ರಾಮ ಅವತಾರದಲ್ಲಿ ಇದ್ದಂತಹ ರಾಮ ಹನುಮಂತನಿಗೆ ಕಾಣಿಸಿಕೊಂಡ ಅನ್ನುವಂಥ ಮಾತು ಮತ್ತೆ ನಾಳೆಗೆ ಪ್ರಕಟ ಆಗುತ್ತದೆ. ಒಳ್ಳೆಯದು. ಅವನು ಅಣ್ಣ ತಪ್ಪಾಯಿತು ಅಂತ ಹೇಳಿದ್ದಾನೆ. ಅಣ್ಣ ತಮ್ಮಂದರಲ್ಲಿ ತಪ್ಪು ಸರಿ ಯಾವುದುಂಟು ಸರಿ, ಒಪ್ಪಿನಿಂದ ನಡೆಯುವುದು ನಿಜವಾದಂತಹ ಬೆಸುಗೆಗೆ ಕಾರಣವಾಗುತ್ತದೆ ಅಂತ ಆಲಂಗಿಸಿಕೊಂಡಿದ್ದೇನೆ. ಮುಂದೆ ಅವ ಕರೆದಾಗ ಪ್ರಕಟಗೊಳ್ಳುವಂತಹ ಶುಭ ಪ್ರತೀಕ್ಷೆಯಲ್ಲಿರುವಂತ ಅವನಿಗೂ ಹೇಳಿದ್ದೇನೆ. ನಿನ್ನ ಕಾಲಿಗಡ್ಡ ಬಿದ್ದಿದೆ. ಒಳ್ಳೆಯದಾಗಲೇ. ಮೂಡಬಿದ್ರೆಯ ಪರಮಪೂಜ್ಯ ಭಟ್ಟಾರಕ ಶ್ರೀಪಾದರ 26ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಪರ್ವಕಾಲ. ಈ ಪರ್ವಕಾಲದಲ್ಲಿ ನಮ್ಮ ವಿಶಾಲ ಯಕ್ಷಕಲಾ ಬಳಗದ ಈ ತಾಳಮದ್ದಲೆಯನ್ನು ನೆರವೇರಿಸುವುದಕ್ಕೆ ಶ್ರೀಪಾದರ ಆಶಯದ ಹಾಗೆ ತಾಳಮದ್ದಲೆ ಆಯ್ಕೆ ಮಾಡಿಕೊಂಡಂಥ ಪ್ರಸಂಗ ಶರಸೇತು ಬಂಧನ. ನಮ್ಮ ಬಳಗದಲ್ಲಿ ಪೂರ್ವಾರ್ಧದ ಭಾಗವತರಾಗಿ ಲಕ್ಷ್ಮೀನಾರಾಯಣ ಹೊಳ್ಳ, ಹಾಗೆ ಉತ್ತರಾರ್ಧದಲ್ಲಿ ಸೂಡ ಹರಿಶೆಟ್ಟರು, ಸೂಡ ಮೇಳದ ಭಾಗವತರು, ಸೂಡ ಮೇಳದ ವ್ಯವಸ್ಥಾಪಕರು, ಸೂಡ ಹರಿಶೆಟ್ಟರು ಸೊಗಸಾದ ಪದ್ಯವನ್ನು ಹೇಳಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ಹೊಳ್ಳ ಮತ್ತು ಭಾಗವತ ಹರಿಶೆಟ್ಟರಿಗೆ ಧನ್ಯವಾದಗಳು. ಜೊತೆಯಲ್ಲಿ ಮದ್ದಲೆಯನ್ನು ನುಡಿಸಿದವರು ನಮ್ಮ ಈ ಮಠದ ಅಭಿಮಾನಿ ರವಿರಾಜ್ ಜೈನ್, ನಮ್ಮ ಪೂಜ್ಯ ಶ್ರೀಗಳಿಗೆ ತುಂಬ ಆಪ್ತರು ಅಂತ ಕಾಣುತ್ತದೆ. ಎಲ್ಲರೂ ಅಭಿಮಾನಿಗಳೇ. ಎಲ್ಲರೂ ಅಭಿಮಾನಿಗಳೇ, ಎಲ್ಲರೂ ಆಪ್ತರೆ. ರವಿರಾಜ್ ಜೈನ್ ಕೂಡ ಭಾಳ ಸೊಗಸಾಗಿ ಸಾಥಿಯನ್ನು ನೀಡಿದ್ದಾರೆ, ಅವರಿಗೆ ತಲೆಯನ್ನು ತಗ್ಗಿಸ್ತಾ ಇದ್ದೆ. ನಮ್ಮ ಪರಮಾಪ್ತ ಮತ್ತೊಬ್ಬರು ನಮ್ಮ ಗೆಳೆಯ ದೇವಾನಂದ ಭಟ್ರು ಪ್ರತಿ ಸಾರಿ ಕೂಡ ನಮ್ಮ ತಂಡದಲ್ಲಿ ಅವರಿದ್ದಾರೆ. ನಾವು ಮನೆಗೆ ಕರೆದ ಕೂಡ ಒಂದೇ ಒಂದು ವಾಕ್ಯಕ್ಕೆ ಅವರು ಅರೆ ಕ್ಷಣದಲ್ಲಿ ಮನೆ ಹತ್ತ ಕೂಡ ಕೊಡುಗೈ ದಾನಿ ಕಲಾವಿದ ಭಟ್ರಿಗೂ ಅವರ ಮತ್ತೆ ಬರುವ ತಿಂಗಳು ಅವರ ಕಾರ್ಯಕ್ರಮ ಕೂಡ ಇದೆ, ಅದು ಕೂಡ ಯಶಸ್ಸಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅವರಿಗೂ ಧನ್ಯವಾದಗಳು. ಮತ್ತು ಸೊಗಸಾದ ಅರ್ಥಗಾರಿಕೆ ಅರ್ಜುನನ ಪಾತ್ರವನ್ನು ನಿರೂಪಿಸಿದವರು ಸದಾಶಿವ ಆಳ್ವ ತಲಪಾಡಿ. ಆಟದಲ್ಲೂ ಕೂಟದಲ್ಲಿ ಕೂಡ ಪ್ರಬುದ್ಧ ವ್ಯಕ್ತಿತ್ವ ಹೊಂದಿದವರು ತಲಪಾಡಿಯವರಿಗೆ ವಂದನೆಗಳು. ಹಾಗೆ ಹನುಮಂತನಾಗಿ ಕಾಣಿಸಿಕೊಂಡವರು ಉಪನ್ಯಾಸಕ, ನಿರೂಪಕ, ಬರಹಗಾರ, ಲೇಖಕ, ವೇಷಧಾರಿ, ಅರ್ಥಧಾರಿ, ಸಕಲ ಕಲಾ ವಲ್ಲಭ ಡಾಕ್ಟರ್ ವಾದಿರಾಜ ಕಲ್ಲುರಾಯ. ನಮಸ್ಕಾರ. ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಪರಮಪೂಜ್ಯ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯರು, ಅವರಿಗೆ ಕಲೆಯ ಮೇಲಿನ ಒಂದು ಆಸಕ್ತಿ, ಅದು ಈಗಲ್ಲ ನಾನು ಗಮನಿಸಿದ್ದೇನೆ. ವಾಸ್ತವ ಸಾಮಗ್ರ ತಾಳಮದ್ದಲೆ ಇರುವಾಗಲೂ ಅವರ ಜೊತೆಯೂ ನಾನು ಬರ್ತಾ ಇದ್ದೆ. ಮೇಲಿನ ಇದೇ ಇರಬೇಕು ಅಂತೂ ಅಲ್ಲಲ್ಲಿ ಪ್ರತಿ ಆಗಸ್ಟ್ 29 ನಿರ್ಣಯವಾಗಿ ನಮ್ಮ ವೇದಿಕೆಗೆ ಬರಬೇಕು ಅನ್ನುವಂಥ ಒಂದು ಅವರ ಮಾತು, ಅದು ಸ್ಪಷ್ಟ ಆಗಿದೆ. ನಮ್ಮ ತಂಡಕ್ಕೂ ಈಗ ಕಳೆದ 2-3 ವರ್ಷಗಳಿಂದ ಕಳೆದ ಸಾರಿ ತುಳುವಿನಲ್ಲಿ ಅವರು ನಮ್ಮ ಶಿವಳ್ಳಿ ತುಳುವಿನಲ್ಲಿ ತುಂಬ ಆಸಕ್ತರು. ಇಂಕಳ ತುಳುಟೆ ಅಂಪುಲೆ ಅಂತ ಹೇಳಿ ಆ ಒಂದು ಪ್ರಕರಣ ಕೂಡ ಕಳೆದ ಸಾರಿ ಸುಧಾಮ ಚರಿತ್ರೆ ನಮ್ಮ ತುಳುವಿನಲ್ಲಿ ಆಗಿದೆ. ಅಂತೂ 2-3 ಪ್ರಸಂಗ ಆಯಿತು. ಇವತ್ತು ಕೂಡ ಈ ಸಲ ಕೂಡ ನಮಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಸ್ವಾಮಿಗಳಿಗೆ ತಲೆಯನ್ನು ತಗ್ಗಿಸ್ತಾ ಇದ್ದೇನೆ. ಸದ್ಧರ್ಮ ಬಂಧುಗಳೇ, ಯಕ್ಷಗಾನ ಕಲಾಪ್ರಿಯರಿ, ಭಾಗವತರು ಸೂಡರವರು ತುಂಬ ಚೆನ್ನಾಗಿ ಹಾಡುಗಾರಿಕೆಯನ್ನು ಧ್ರುಪದ್ ಮತ್ತು ಉತ್ತರಾದಿ ಆಮೇಲೆ ಕರ್ನಾಟಕಿ ಇದರೆಲ್ಲ ಮಿಶ್ರಣ ಭರಿತವಾಗಿ ಭಾಗವತವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಅವರ ಕಂಠಕ್ಕೆ ಭಗವಂತನ ಕೃಪೆ ಇರಲಿ. ಮದ್ದಳೆಯಲ್ಲಿ
ನುಡಿಸಿದಂಥ ರವಿರಾಜರಿಗೂ ಮತ್ತು ನಮ್ಮ ತುಂಬ ಆಪ್ತರಾದ ದೇವಾನಂದ ಭಟ್ರಿಗೂ ಮತ್ತು ಸುಬ್ರಹ್ಮಣ್ಯ ಬೈಪಾಡಿತಾರಿಗೆ ಎಷ್ಟು ಪ್ರಶಂಸೆ ಹೇಳಿದರೂ ಸಾಲುವುದಿಲ್ಲ. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಕಲ್ಲುರಾಯರನ್ನು ಮತ್ತು ತಲಪಾಡಿಯವರನ್ನು ಸೇರಿಸಿ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ನಿಮ್ಮ ಮುಂದೆಯೂ ಕೂಡ ವಿಶಾಲ ಯಕ್ಷಕಲಾ ಬಳಗದ ಕಾರ್ಯಕ್ರಮಗಳು ನಿರಂತರ ನಡೀಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ನಾಳೆಯ ಕಾರ್ಯಕ್ರಮ ರಾವಣ ಮೋಕ್ಷ. ಇದರಲ್ಲಿ ವಿಶೇಷವಾಗಿ ತಲಪಾಡಿಯವರು ಮತ್ತೊಬ್ಬರು ತಲಪಾಡಿಯವರು ಭಾಗವತಿ, ಅವರ ತಮ್ಮ ತುಂಬ ಸಂತೋಷ ಭಾಗವತರು. ಆಮೇಲೆ ವಿಶೇಷವಾಗಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ರಾವಣ ಮೋಕ್ಷದಲ್ಲಿ ರಾಮನ ಪಾತ್ರವನ್ನು ಮಾಡ್ತಾರೆ. ಆಮೇಲೆ ವಾಟೆಪಡ್ಪುರವರು ನಮ್ಮ ಮಂಡೋದರಿಯ ಪಾತ್ರ, ಮತ್ತು ಅಶೋಕ್ ಭಟ್ರು ಉಜಿರೆಯವರು ವಿಶೇಷವಾಗಿ ರಾವಣ ಮೋಕ್ಷದಲ್ಲಿ ರಾವಣನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲೂ ದೇವಾನಂದ ಭಟ್ರು ಮತ್ತು ರವಿರಾಜ್ ಜೈನರು ಇರ್ತಾರೆ. ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ಕಲಾಭಿಮಾನಿಗಳ ಒಂದು ವಿಶೇಷವಾದಂಥ ಸಹಕಾರವನ್ನು ಬಯಸುತ್ತಾ ಮಂಗಳ ಹಾಡಲಿಕ್ಕೆ ಭಾಗವತರಲ್ಲಿ ನಮ್ಮ ತಂಡದ ಕಾರ್ಯಕ್ರಮ ಮುಂದಿನ ಶನಿವಾರ 6ನೇ ತಾರೀಕು ಅನಂತ ಶಯನ ದೇವಸ್ಥಾನ ಕಾರ್ಕಳ ಅನಂತ ಚತುರ್ಥಿಯ ನೋಂಪಿಯ ಪ್ರಯುಕ್ತವಾಗಿ ಅಲ್ಲಿ ದಕ್ಷಯಾಗ ಪ್ರಸಂಗ ನಮ್ಮ ತಂಡದಿಂದ. ಎಲ್ಲರಿಗೂ ನಮೋ ನಮಃ. ಮಾರನಯ್ಯನ ಮಾತ ಮೀರದೆ ಯದುಕುಲ ಮೂವರಣನ ಉದರದಿ ಜನಿಸಿ ಜನಿಸಿ ಮಾರನಯ್ಯನ ಮಾತ ಮೀರದೆ ಯದುಕುಲ ಭೂವರೆಣ್ಯನ ಉದರದಿ ಜನಿಸಿ ವೀರ ಕಂಸಗೆ ಘೋರ ರೂಪವ ತೋರಿ ವೀರ ಕಂಸಗೆ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ. ಮಂಗಳಂ ಜಯ ಶುಭ ಮಂಗಳಂ ಜಯ ನಿತ್ಯ ಮಂಗಳಂ ಜಯ ಶುಭ ಮಂಗಳಂ 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 ಗೋ 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 ಗೋ. ಅಂಕುಶದಾರಿಗೆ ಹರುಷದಿ ಭಕುತರ ಬೊರೆಬಗೆ ಉರಗಭೂಷಣನ ಕುಮಾರ ಗಜವದಾನನ ಚರಣಗಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ದೇವೇಂದ್ರ ಭಟ್ರೆ ಪ್ರಸಾದ ಕೊರ್ಲಾನ ಒಂದು ಚೆಂದದ 2 ಸುರೂತ ಬಾರಿ ಶೋಕ ಅಂತ ಹಂಗೆ ಒಂಜಿ ಅಂಚೆ ಬೋರ್ಡು ಹಾಂ ಹಾಂ ಸಾಕ್ಷಿದು